ಬರ್ತೇವೆ ಅಕ್ಲು ಪನ್ಪೇರು ಎಂಕ್ಲ ಆಸ್ಪತ್ರೆಗೆ 100 ಜನ ಸೇರುಂಡ ಐಟ್ 10 ಜನ ಗಂಗಸರ ಬಿಡ್ಪೇರಿಗೆ ನಿಕ್ಲು ಎರ್ದು ಪೂರ ಸಾಧ್ಯ ಇಜ್ಜಿಂದ ಪನ್ನೊಂದಿತ್ತೇವೆ ಅಕ್ಲು ಫಸ್ಟ್ ಎಂಕ್ಲುಡ ಟ್ರೈನಿಂಗ್ ಕೊರ್ನಾಗ ಆದ್ ಬರ್ತುಗೋ ಎಂಕ್ಲು ನವಜೀವನದ ಸಮಿತಿದ ಸಭೆ 100ನೇ ದಿನ ಶತದಿನೋತ್ಸವ ವಾರ್ಷಿಕೋತ್ಸವ ನವಜೀವನೋತ್ಸವ ಇಂಚಿನ ಪೂರ ಮಲ್ತದ ಸೇರ್ಸನಗ ಎಂಕ್ಲೆಡೆ ಈತ್ ಜನ ರಿಸಲ್ಟ್ ಉಂಡು ಎಂಕ್ಲ ಒಂಜಿ ರಿಸರ್ಚ್ ಸೆಂಟರ್ ಉಂಡು ಉಜಿರೆಡ್ SDM ಡಿ ಎಡಿಕ್ಷನ್ ರಿಸರ್ಚ್ ಸೆಂಟರ್ ಪಂಡದು ಐಟ್ ಅಕ್ಲ ಅಡೆಗ್ಲ ಬರ್ಪೇರು ವಾರ ಒಂಜಿ ದಿನ ಗುರುವಾರದಾನೆ ಅಡೆಗ್ ಬರ್ಪೇರು ಆ ಡಾಕ್ಟರ್ ನಕ್ಲು ಅಕ್ಲಗ ಇನ್ ತೂದು ಶಾಕ್ ಆತನು. ಡಾಕ್ಟರ್ PV ಭಂಡಾರಿ ಒಂಜಿ ಡಾಕ್ಟರ್ ಉಲ್ಲೇರು ಉಡುಪುದ ಮಲ್ಲ ಮನೋರೋಗ ತಜ್ಞರು ಆರ್ ಪನ್ಪೇರು ದಿಸ್ ಇಸ್ ಮಿರಾಕಲ್ ಪನ್ಪೇರು. ಮಿರಾಕಲ್ ಪಂಡ ಪವಾಡ ಒಂದು ನರಮಾನಿ ಹಿಡ್ದು ಮಲ್ಪೆರೆ ಸಾಧ್ಯಜಿ 10 ಜನ ಬುಂಡ ಅವು ಮಲ್ಲ ದಾಖಲೆ WHO ಪನ್ಪೇರು ವಿಶ್ವ ಆರೋಗ್ಯ ಸಂಸ್ಥೆ ಪನ್ಪೇರು ಅಂಚಿನಲ್ಪ ಧರ್ಮಸ್ಥಳದ ಶಿಬಿರಡ 82% ರಿಸಲ್ಟ್ ಇಪ್ಪೋಡು ನಿಂತಿದ್ದ ಅವು ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಅನ್ನಪ್ಪ ಸ್ವಾಮಿನ ಪವಾಡ ಪನ್ಪೇರು. ಇಜಂಡ ದಿವಾಕರ್ನ ಪಾತೆರ ಎನ್ನ ಪಾತೆರ ಕೇಂದ್ರ ನಿಕ್ಲು ಸರಿಯಾಪನ ಅಂದ ಎಂಕ್ಲು ಪೂರ ಒಂಜಿ ಸಾಮಾನ್ಯ ನರಮಾನಿಲಿ ಆಂಡ ಆ ದೇವೇರ್ನ ಆಶೀರ್ವಾದದ್ದು ಒಂದು ಧರ್ಮಸ್ಥಳದ ಪಾತೆರ ಅಂದ್ರೆ ನಂಬು ನೆರೆದ ಅವ್ರ ನಿಕ್ಲು ಪೂರ ಪರ್ಪನ ಬಿಡ್ತಾರೆ. ಆ ಶಕ್ತಿ ಆತ್ಮಲ್ಲ ಶಕ್ತಿ ಅವು ಎಂಚಿನ ಮಲ್ಪನೊಂದು ಪಂಡ್ರೆ ಸಾಧ್ಯಜಿ ನಿಕ್ಲು ಪರ್ಪನ ಬುಡಿಯರ್ದ ನಿಕ್ಲೇನ ಓಡೆ ಮುಟ್ಟ ಎತ್ತರಗಿಲ್ಲ ತೊಂದು ಪೋಪನಂಚಿನ ಬೆಸ್ತೆ ಆಪನ ಏರೆಗ್ಲ ಬೊಡ್ಚಾಂಚಿದ ನೀ ದಯಾನಂದರಿಪ್ಪು ನೀಲಾದರಿಪ್ಪು ಭಾಸ್ಕರಿಪ್ಪು ಮುಕ್ಳು ಮಸ್ತ್ ಜನ ಒಲ್ಲೆರು ಏರೆಗ್ಲ ಬೊಡ್ಚಿತ್ತು ಅಂಚಿನ ನರಮಾನಿ ಇನಿ ಒಂಜಿ ಊರುಡು ಎಡ್ಡೆ ವ್ಯಕ್ತಿಲ ಆಪನಂಚಿನ ವ್ಯವಸ್ಥೆ ಆತನ ಅವರ ಕಾರಣ ಪರ್ಪನ ಬುಡ್ ನೆರೆದ ಅವರ ಮದಿಮಾಯಿ ಬುಕ್ಕ ನಿಕ್ಲೆ ಏಪಲ ಒಟ್ಟೊಟ್ಟಿಗೆ ಇಪ್ಪನಂಚಿನ ವ್ಯವಸ್ಥೆ ಆತ ಮದುವೆ ಪಂಪನ ಸ್ವರ್ಗಲೋಕಡ ಆತನಿಗೆ ಅಗ್ನಿ ನೀರು ಗಾಳಿ ಆಕಾಶ ಪಂಚಭೂತಗಳಿಗೆ ಸರಿಯಾದ ನಮ್ಮ ಮಾತೇರ್ನ ಮದುವೆ ಸ್ವರ್ಗಲೋಕಡ ಆತನಿಗೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಪಂತೇರು ನಮ್ಮ ಮದುವೆ ಸ್ವರ್ಗಲೋಕದಲ್ಲಿ ಆಗಿದೆ ಅಂತ ಒಂದು ಯಾನ ಸತ್ಯ ನಂಬುವೆ ದಾಯ ಬಂಡ ಎಂಕ ಮದುವೆ ಆದ 8 ವರ್ಷ ಅಂಡ್ ಪಂಡೆ 8 ವರ್ಷಕ್ಕೆ ದುಂಬೆ ಯಾನೆ ಇಡೀ ಕರ್ನಾಟಕ ಪೂರ್ತಿ ಸುತ್ತಾಡುತ್ತೆ ಅಂಡ ಯಾನ ಮದಿನಾಯನ ಪೊನ್ನನ ಊರು ಕರ್ನಾಟಕ ಕಾಸರಗೋಡು ಕೇರಳ ತುಳೆ ದೇವ್ರ ದುಂಬೆ ಬರತೇರು ಎಂಕ್ಲು ಮುಕ್ಲು ಪೂರ ಬಂದ್ಪುನು ಈ ಸುನೀತಾ ಮೇಡಮ್ ಈರೆಗೊಂಜಿ ಕರ್ನಾಟಕದ ಪೊನ್ನೆ ತಿಕ್ಕು ಜಾ ಯಾನು ಮೊಬೈಲ್ ಒಂಜಿ ಪೊನ್ನನ ಫೋಟೋ ತುಯ್ಯೆ ಖುಷಿ ಅಂಡ್ ಒಂದೇ ಪೊನ್ನ ಆ ಒಂದು ತುಯ್ಯೆ ಜಾತಕ ಸೂತಕ ಬಾಧಕ ಕಂದಕ ಎಂಕ್ಲೆಡ ಪೂರ ಜಾತಕ ಪೂರ ಜಾಸ್ತಿ ತೂಪೇರು ಪೋಂಡು ಪೂರ ಜಾತಕ ಪೂರ ಟ್ಯಾಲಿ ಮಾಡ್ತಾರೆ ಸರಿಯಾಪನ ಮಂಡೇರು ಪೊನ್ನಂತೂ ತುಜಿ ಜಾತಕನೇ ತೂತೀನಿ ಫಸ್ಟ್ಗೆ ಅಂತ ಮುಖ ಪೊನ್ನ ತುಯ್ಯರ ಪೋಯೆ ಯಾನಂತೂ ದಾಖಲೆಗಳ ಖುಷಿ ಅಂಡು ಪೊನ್ನರ್ದು ಜಾಸ್ತಿ ಪೊನ್ನ ಅಮ್ಮೆರೆ ಖುಷಿ ಅಂಡೆ ನಮ್ಮ ಮಾಮಗು ಎಂಕ್ಲ ಖುಷಿ ಅಂಡು ಓಕೆ ಬಂಡೇರು ಮದುವೆ ಅಂಡ್ ದೇವರ ದುಂಬೆ ಬರೆದಿಪ್ಪೇರು ಎಂಕಿಂಚಿನವೇ ಪೊನ್ನು ಪಂಡದ ದೇವರು ಫಿಕ್ಸ್ ಮಾಡ್ತಿಪ್ಪೇರು. ವಿಜಯರಾಜಗೆ ಕವಿತನೇ ಬುಡದಿ ಅವರೊಂದು ದೇವರು ಫಿಕ್ಸ್ ಮಾಡ್ತಿಪ್ಪೇರು ನೆನಪದಿಲ್ಲ ನಿತೇಶರುಲ್ಲೇರು ಆರೆಗೆ ಮದುವೆ ಆತಜಿ ಪೊನ್ನು ತೂಂದುಲ್ಲೇರು ಆರೆ ಎಂಕ್ಲ ಐತೆ ನಮ್ಮಲ್ಪ ಪುರ ಎಂಚ ಮಲ್ಪೇರು ಬಂಡ ಎಂಕ್ಲ ಸುಮಾರು ಪಂತೇರು ಎಂಕ್ಲ ಫಂಕ್ಷನ್ ಪೋನಗ ನಿಕ್ಕ ಈ ಪೊನ್ನು ಆವ ಮಾರೆ ತೂಲ ಇಂಚ ಪುರ ಪಂತೇರು ಅದಲ್ಲ ನಮ್ಮ ಐಟ ಪುರ ಪೊನ್ನ ತೂಪ ನಮ್ಮ ಒಂಜಿ ಫಂಕ್ಷನ್ ಓಲಾನ್ ಇತ್ತಿಂದ ಪೊನ್ನ ತೂಪ ಅದಲ್ಲ ಪನ್ಪೇರು ಅಕ್ಲ ಮುಕ್ಲು ಪನ್ಪೇರು ಅಂಚನೆ ನಮ್ಮ ಪೊನ್ನ ತೂದು ಒಂಜಿ ಪೊನ್ನನ ಸೆಲೆಕ್ಟ್ ಪರ್ ಮ್ಯಾರೇಜಸ್ ಆರ್ ಸೆಲೆಕ್ಷನ್ ಎಲೆಕ್ಷನ್ ಅಲ್ಲ ಎಲೆಕ್ಷನ್ ಮಲ್ತದ ನಮ್ಮ ಏರ್ಲ ಮದುವೆ ಆತ ಜಾತನ ಇರೇತ್ ಪೊನ್ ತೂತಾರ ಒಪ್ಪದೇ ಐನ್ ಪೊನ್ ತೂತೆ ಜಾಸ್ತಿ ತೂಯಿನ ಕ್ಲುಲ್ಲರ ಇರ್ಲ ಐನರ್ದು ಜಾಸ್ತಿ ತೂತಾರ ಹೆಜ್ಜೆ ತುಲೆ 5 ಪೊನ್ನನ್ ತೂತೇರು ಆರ್ 5 ಮದುವೆ ಆತಿಜೇರು ಒಂಜನು ಮಾತ್ರ ಸೆಲೆಕ್ಟ್ ಮಲ್ತೇರು ಕವಿತಾ ಪನ್ಪುನಾರೇನ ಆರು ಸೆಲೆಕ್ಟ್ ಮಲ್ತೇರು ಇದು ಅಕ್ಕನಕ್ಕನಿಲ್ಲ ಸುಮಾರು ಜನ ತೂಯರು ಬತ್ತಿಪ್ಪೇರು ಆನ ಪಾರ್ಟಿ ದಕ್ಲತ ನಮ್ಮ 4 ಜನ ಬತ್ತನ್ನ 4 ಸೆಲೆಕ್ಟ್ ಮಲ್ತಿಜ ಆರು ಕವಿತಕ್ಕ ಒರಿಯಾನೆ ಸೆಲೆಕ್ಟ್ ಮಲ್ತೇರು ಅಂಚಾದ ಮದಿಮೆ ಪನ್ಪನು ಎಲೆಕ್ಷನ್ ಅತ್ತು ಸೆಲೆಕ್ಷನ್ ಮರನಿ ಟೊಮೆಟೊಗೆ ರೇಟ್ ಏತಿ ಜಾಸ್ತಿ ನೆನ ಬಡದಿ ತಾರ ಮರ ಇರ್ತಲ್ಲ ಯಾನದಾಯ ಒಂದ 1 kg ಟೊಮೆಟೊ 100 ರೂಪಾಯಿ ಕೊಡ್ದು ಕೊಣತ್ತೆ ಐಟು ರಡ್ಡ ಕುರಿದಿತ್ತು ಇರಗ ಪಂಡ ಅರ್ಥ ಪೂಜಾ ಈತ ದುಡ್ಡು ಕೊಡ್ದು ಕುರಿನ ಟೊಮೆಟೊ ಪತ ಬರೋಡ ಅಂಚನೆ ಒಂದು ಹೆಣ್ಣನ್ನು ಮತ್ತು ಹಣ್ಣನ್ನ ನೋಡಬೇಕಿದ್ರೆ ಬಹಳ ಜಾಗರೂಕರಾಗಿರ್ಬೇಕು ಪಂತೇರು ಒಂದನ್ನು ಆಯ್ಕೆ ಮಲ್ಪನಗಲ ನಮ್ಮ ಸೆಲೆಕ್ಟ್ ಮಲ್ಪನಗಲ ಮಾತ ವಿಚಾರನ ತೂದು ನಮ್ಮ ಇನಿ ಮದಿಮೆ ಆತ ಕರೆಕ್ಟಾ ಮದಿಮೆ ಆಯ್ನಿರ್ದವರ ಇನಿ ಕಂಡನೆ ಬಿಡದೆ ನಿಕ್ಲು ಮಾತಿರ್ಲ ಒಟ್ಟುಗು ಕುಲ್ಲುದಾರೆ ಆ ದಾಂಪತ್ಯ ಸುಖನ ಅನುಭವಿಸಂದ ಮಾತ್ರ ನಮ್ಮ ಜೀವನ
ಸಾರ್ಥಕ ಆಪುಂಡು. ಸಂಸಾರ ಸರಿ ಇದ್ದರೆ ಗಂಡ ಹೆಂಡತಿಯಿಂದ ಪಂತೇರು ಅವರ ಪಂಪರ. ಸಂಸಾರ ಸರಿ ಇದ್ದರೆ, ಇಲ್ಲದಿದ್ದರೆ ಗಂಡನಿಗೆ ಹೆಂಡವೇ ಗತಿ ಪಂತೆ. ನನ್ನ ಕಂಡನೆ ಬುಡದಿಗೆ ಕಂಡನೆಗೆ ಹೆಂಡ ಗತಿ ಆಪನ ಬುಡ್ಚಿ ಹೆಂಡತಿಯೇ ಗತಿ ಅವಡು ಬುಡದಿಯೇ ಗತಿ ಅವಡು ಏಪಲ ಕಂಡನಿ ಬುಡದಿ ದೂರ ದೂರ ಇಪ್ಪೊರ್ಚಿ ಒಟ್ಟೊಟ್ಟಿಗೆ ಇಪ್ಪನಂಚಿನ ವ್ಯವಸ್ಥೆ ಮಾಡ್ಕೊಡು. ಹೆಂಡತಿ ಮುನಿಸಿಕೊಂಡರೆ ತವರಿಗೆ, ಗಂಡ ಬಾರಿಗೆ ತುಳಿ ಕರೆಕ್ಟ್ ಗೊತ್ತುಂಡಾರೆ. ಬುಡದಿಗೆ ಚೂರು ಬೇಜಾರಾಂಡ ಅಲ್ಲಿ ಎಂಚಿನ ಮಲ್ಪಲ ಗೊತ್ತುಂಡ ಇಲ್ಲಲ್ಲಿತ್ತಿನ ಪೂರ ವಸ್ತುಲೆ ಪೂರ ವಸ್ತು ಬಂಗಾರ ಉಂಡು ಬಂಗಾರ ಪೂರ ಪೂತುಂಡು ಒಂಜಿ ರಡ್ಡು ಸೀರೆನ ಪತ್ತೊಂದು ಎಲ್ಲ ಜೋಕ್ಲಿತ್ತಿನ ಜೋಕ್ಲಿನ ಪತ್ತೊಂದು ಸೀದಾ ಅಲ್ಲ ಬೇತು ಒಲ್ಲ ಪೋಪು ಜಲ ಓಡೆ ಪೋಪಲ್ ಪಲ್ಲೆಗೆ ಅಪ್ಪ ಎಲ್ಲಡೆ ಪೋಪನ ಸೀದಾ ತವರ ಮನೆಗೆ ಪೋಪಲ್ ಬೇಗ ಭಾರಿ ಖುಷಿ ಮಾರಿ ಪೋಂಡು ಜೋಕ್ಲಲ್ಲಿ ತಂದು ಪೋಯಲಿ ಉಂಬೆ ಇಲ್ಲನೇ ಬಾರ್ ಮಲ್ ತೂಪಿ ಒಂಜಿ 4-5 ಕ್ವಾರ್ಟರ್ ಪತ್ತೊಂದು ಫ್ರೆಂಡ್ಸ್ ನಕ್ಲೆಲ್ಲ ತಂದು ಬತ್ತದು ಬಾರು ಇಲ್ಲು ಬಾರಿ ಆದ ಪೋಪು ಐಕ್ ನನದುಂಬುಗು ಅಕ್ಕನಕ್ಲೆ ಸೀದಾ ಲಕ್ಕೊಂದು ಅಪ್ಪ ಇಲ್ಲಡೆಗೆ ಪಾರೆಜ್ಜಿ ಪೋಲೆ ಒಟ್ಟುಗಲೆ ತಂದು ಪೋಲೆ ಕಂಡನೇನ ಒಟ್ಟುಗಲೆ ತಂದು ಪೋರು ಒರಿಯನ್ನು ಬುಡೋರ್ಚಿ ಏಪಲ ಬುಡೋರ್ಚಿ ಒರಿಯೇ ಇತ್ತಿಂದ ಗಂಗಸರದ ಆಸೆ ಆಪುಂಡು ನೆನಪು ದೇವನ್ ಐಕ್ ನಿಕ್ಲಿನ ಲೆಪ್ಪಾಯಿನ ಇಲ್ಲದಕ್ಲಿನ ಲೆಪ್ಪಾಯಿನ ದಾಯ ಪಂಡ ಇನಿ ನಮ್ಮ ದನಕೀರ್ತಿ ಬಲಿಪೆರಿಪ್ಪು ನಮ್ಮ ಸುಭಾಷ್ ಚಂದ್ರ ಚೌಟರಿಪ್ಪು ಎಂಕ್ಲು ಸಮಿತಿ ದಕ್ಲಿಪ್ಪು ನಮ್ಮ ಮೇಡಮ್ ಇಪ್ಪು ಸೇವಾ ಪ್ರತಿ ಎಂಕ್ಲು ಪೂರ ನನ್ನ ಇಲ್ಲಡೆ ಬತ್ತದ ಕಾಪೇರ ಆಪುಂಡ ಬೇರೆ ಪರ್ಪೇರ ಆತನ ಬುಡುಪೇರ ಅಂತ ಕಾಪೇರ ಆಪುಂಡ ವಾರ ವಾರ ಎಂಕ್ಲ ಮೀಟಿಂಗ್ ಉಂಡು ತಿಂಗಳಿಗೆ ಮೀಟಿಂಗ್ ಉಂಡು ಧರ್ಮಸ್ಥಳಕ್ಕೆ ಪಾರ ಉಂಡು ಇಂಚ ಪೂರ ಎಂಕ್ಲು ಫಾಲೋಅಪ್ ಬೋರ್ಡಿನ ಪೂರ ವ್ಯವಸ್ಥೆ ದುಂಬುಡ್ದಿಲ್ಲ ಎಡ್ಡೆ ಇತ್ತೆ ಮಲ್ತೊಂದಿಲ್ಲ ಐತೊಟ್ಟಿಗೆ ಏರ್ನ ಸಪೋರ್ಟ್ ಬೋರ್ಡು ಇಲ್ಲದಕ್ಲೆ ಸಪೋರ್ಟ್ ಮಲ್ತದೆ ಜೀವನ ಮಲ್ಪಡು ನಿಕ್ಲು ಸಪೋರ್ಟ್ ಮಲ್ತಂಡ 82% ರಿಸಲ್ಟ್ ಬತ್ತಲೇಕ ಬರ್ರೆ ಖಂಡಿತವಾದ ಸಾಧ್ಯ ಆಪುಂಡು ಒಂಜಿ ಇರುವ ಪರ್ಸೆಂಟೇಜ್ ಪರ್ತೇರು ಏರ್ ಪರ್ತೇರು ಗೊತ್ತುಂಡ ನೆಟ್ಟಿಲ್ಲ ಏರ್ ಪರ್ಪೇರಂದು ಪಂಡ್ರೆ ಆಪುಜಿ ಗುಡುಪೇರಂದು ಪಂತೇರು ಅಂಡ ಯಾವ ಹುತ್ತದಲ್ಲಿ ಯಾವ ಹಾವಿದೆ ಎಂದು ಏರೇ ಗೊತ್ತು. ಧರ್ಮಸ್ಥಳದ ಉಪ್ಪು ತಿಂದಿನಕ್ಲೇ ಕೊಡಪ್ಪೇರ ಶುರು ಮಲ್ತದಿರುತ್ತೆ ಅಂದತ್ತ ಸಂಘದಕ್ಲೆ ಉಲ್ಟಾ ಪಾತೇರು ಸಾಲದೆತ್ತದ ಹಾಕ್ಲಿ ವಾಪಸ್ ಬಡ್ಡಿ ಜಾಸ್ತಿ ಅಂತ ಬಂದ್ಕೊಂಡು ಹಾಕ್ಲಿ ದೆಪ್ಪುನಗ ಗೊತ್ತಿಜ್ಜಂಡ ಬಡ್ಡಿ ಎತ್ತಂದು ಆತ ಒಂದು ಪೂರ ಒಂಚೂರು ಹತ್ರನ ಮಲ್ಪನಕ್ಲು ಪನ್ಪೇರು ಅರ್ಥ ಅಂಡತ್ತ ಅಂಚಾದೆಪ್ಪನ ಅಂಚನೆ ಶಿಬಿರಗು ಸೇರಿದು ಎನ್ಮದಿನ ಮನಸ್ಸು ಮಲ್ತದ ಪರ್ಪನ ಬಿಡುದು ಬುಕ್ಕಲ ಉಲ್ಟಾ ಅವರ ಬಲ್ಲಿಂದ ಏರೇ ಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವಿದೆ ಯಾರಿಗೆ ಗೊತ್ತು ಎಂಗ್ಲೆ ತುಚ್ಚೋರ್ಚಿ ಅಂದತ್ತ ಎಂಗ್ಲ ಪೂರ ನಿಸ್ವಾರ್ಥದ ನಿಕ್ಲನ್ನು ಸೇವೆ ಮಲ್ತದ ನೆನಪು ದೀವನು ಆ ಇರುವ ಪರ್ಸೆಂಟೇಜ್ ಪರ್ತೇರು ದಾಯ ಪರ್ತೇರು ಬಂದ ಅಕ್ಲೆಗೆ ಇಲ್ಲದ ಸಪೋರ್ಟ್ ತಿಕ್ಕದು ಜಿ ಎಂಗ್ಲ ಈತ ಪ್ರೀತಿ ಇಡು ಉಂಡಲ್ಲ ಇಲ್ಲಲ್ಲ ಸಂಶಯಡೇ ಏರು ಕಿರಿಕಿರಿ ಮಲ್ಪೇರು ಶುರು ಮಲ್ತೇರು ಅನ್ನೆಮೆಗೆ ಜಗಳ ಕಿರಿಕಿರಿ ಅವು ಒಂದು ಬೈಯಾಗ ಇಲ್ಲಾಗ ಬೇಗ ಬರ್ಪುಜೇರು ಓಲೋಲು ತಿರ್ಗೇರ ಪೋಪೇರು ಶಿಬಿರಾಗ ಆಯಿ ಬುಕ್ಕ ಬೆನೇರ ಪೋಪುಜೇರು ಸೋಮಾರಿ ಆಪೇರು ಆ ಪರತ್ ಫ್ರೆಂಡ್ಶಿಪ್ ಉಂಡತ್ತ ಪರ್ಪನಕ್ಲಿನ ಸಹವಾಸ ಬುಡ್ದಿಪ್ಪುಜೇರು ಅಂಚಾದ ಆ ಇರುವ ಪರ್ಸೆಂಟೇಜ್ ಅನ್ನ ವಾಪಸ್ ಪರ್ತೇರು ಅಕ್ಲಿನ ಕಾತುಕೊಳ್ರಿ ಅಪ್ಪನ ಎಂಕ್ಲಿಗೆ ಬೈಯಾಗ ದಿನ ಬೇಗ ಬರೋದನ್ನ ಏರ್ ಕಾತುಕೊಂಡೋಡು ಕವಿತಕ್ಕ ಫೋನ್ ಮಾಡ್ಕೊಡು ರೇ ಓಲರಿ ಬೇಗ ಬಲೆ ಪ್ರೀತಿಡಪ್ಪ ನೋಡು ಒಂದು ಮುಸುಂಟು ಬಾಪ ಅದು ಇತ್ತು ಮೊಲ ಜೇರ್ನ ಅತ್ತ ಅಂಚಾದ ಅಕ್ಕನಕ್ಲು ಮಿಸ್ಟೇಕ್ ಮಲ್ಪೇರೆ ಬಲ್ಲಿ ಎಂಕ್ಲು ಪ್ರೀತಿಡ್ ತೂತ ಇಡೆಮುಟ್ಟ ಪರ್ದು ಮಿಸ್ಟೇಕ್ ಮಲ್ತದೇರು ಇಡೆಮುಟ್ಟ ಎಂಚಿನ ಪೂರ ಮಿಸ್ಟೇಕ್ ಆತ ನಾವು ಪೂರ ಒಂಜಿ ಬೊಚ್ಚಾನ ಕೆಟ್ಟ ಕನಸು ಪಂಡದ ಮರೆತು ಬಿಡ್ಲಿ ಇಳಿದ್ಬೇಕ ಹೊಸ ಜೀವನ ಆ ಪರತದ ಘಟನೆನ ಮರೆತು ಬಿಡ್ಲಿ ಅದ ಹಾಕದಿಪ್ಪು ನೋತದಿಪ್ಪು ಸಂಶಯ ಮಲ್ತದಿಪ್ಪು ಬಂಗಾರ ಮಾರ್ದಿಪ್ಪು ವಸ್ತು ಮಾರ್ದಿಪ್ಪು ಎಂಚೆಂಚಿನ ಮಲ್ತದಿಪ್ಪು ಇರ್ನ ಮಗೆ ಆದಿಪ್ಪು ಕಂಡನೆ ಆದಿಪ್ಪು ಇನ್ನು ಪೂರ ರಿಪೀಟ್ ಪಾತೇರು ವಾಪಸ್ ನಿಕ್ಲನ ಬಾಯಿಡ್ ಪರಾ ಘಟನೆ ಬರ್ರಿಯರ್ನೇ ಬಲ್ಲಿ ನೆನ್ನೊಂಜಿ ಆಜಿ ತಿಂಗಳು ನಿಕ್ಲು ಮಲ್ಪುಲೆ ನಿಕ್ಲ ಇಲ್ಲಲೆ ಅಕ್ಕನಕ್ಲು ನಿಕ್ಲನ ಮಗೆ ನಿಕ್ಲನ ಕಂಡನಿ ನೋದಕ್ಕೆ ನೋದು ಪರ್ಪನ ಬಿಡುತ್ತೆ ಎಡ್ಡೆ ಜೀವನ ಮಲ್ಪೇರು ಅಂಚಾದ ಯಾನು ಶಿವರಾತ್ರಿಲೆಗೆ ಜಾಸ್ತಿ ಪಂಡ್ರೆ ಪೋಪುಜಿ ಅಕ್ಕನಕ್ಲೆಗೆ ಎರಡು ಪಾತೆರೆ ಪಂದ್ರೆ ಇಚ್ಛೆ ಪಡೋದಿಲ್ಲ ಪೊಂಜನಕ್ಲೆ ಎಂಚೆ ಇಪ್ಪೋಡು ಹೆಣ್ಣು ಸಂಸಾರದ ಕಣ್ಣು ಪಂತೇರು ಹೆಣ್ಣು ಷಡ್ಗುಣ ಸಂಪನ್ನಳಾಗಿರಬೇಕು ಪೊನ್ನಗೆ ಏತು ಗುಣ ಬೋಡುಗೆ ಆಜಿ ಗುಣ ಬೋಡುಗೆ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಪನ್ಲೆ ಮೊದಲ ಗುರು ಒಂದು ಪುರ ಗೊತ್ತಿಜ್ಜ ತಾಯಿಯೇ ಮೊದಲ ದೇವರು ಮನೆ ಮೊದಲ ಪಾಠಶಾಲೆ
ಹೆಣ್ಣೊಂದು ಕಲಿತರೆ ದಾಲ ಸೌಂಡೇ ಇಜ್ಜಪ್ಪ. ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ. ಮೂಲತುಲೆ ಹೆಣ್ಣು ಸಂಸಾರದ ಕಣ್ಣು ಪಂತೇರು, ಹೆಣ್ಣಲ್ಲವೇ ನಮ್ಮನ್ನ ಪೆಡದ ತಾಯಿ ಪಂತೇರು. ಒಟ್ಟು 5 ಜನ ಶಿಬಿರ ಆಗ್ತಿಲ್ಲ. 51 ವರಿಯಾನೆ ಕ್ಲಾಸ್ ಪತ್ರ ಕಡ್ಪುಡ್ದ ಐಟ್ 22 ಜನಕ್ಕೆ ಮದಿಮೆ ಆಯ್ತಂಡು. ಎಷ್ಟು ಜನಕ್ಕೆ ಮದಿಮೆ ಆಯ್ತಂಡು ಪನ್ಲೆ 22 ಜನಕ್ಕೆ 2 ಜನ ಬುಡದಿಯರ್ಲು ಗಂಗಸರ ಪರ್ಪೇರು. ಎಷ್ಟು ಜನದ ಬುಡದಿಯರ್ಲು? ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಆ 2 ಜನದ ಪುದರ್ಲ ಬರತ್ತೆ ಅನೆ ಒಂದು ಕೋಡೆ ಬಲ್ಪುಗೆ ಎಂಕ್ಲು ಆತ್ಮಾವಲೋಕನ ಒಂಜಿ ಕ್ಲಾಸ್ ಮಲ್ಪನಗ ನಿಕ್ಲನ ಕಂಡನಿಯ ಪಂಡನ ಯಾನ್ ಒಂಚೂರು ಕೊರ್ನಗೆನ ಬಡಿದಿಲ್ಲ ಪರ್ಪಲ್ ಅಂತ ಪುದರ್ ಬರತ್ತೆ ಪನ್ಪೂಜೆ ಅವಾಯ. ಓಕೆ, ಆ 2 ಜನನೇ ಪಂಡ ಎಂಚಾವು ಬೇಲಿಯೇ ಇಟ್ಟು ಹೊಲ ಮೇದಾಗೆ ಬುಕ್ಕ ಬೇಲಿ ಒಲ್ಪನ್ ಏತೋ ಕರೆಕ್ಟ್ ಕಾರ್ಯಕರ್ತರು ಶಿಬಿರಾರ್ಥಿಗಳನ್ನು ಸೇರ್ಸಾವುಡು ಪನ್ನಗ ಇಲ್ಲದಕ್ಲೆ ಒಪ್ಪಿಗೆ ಪತ್ರಕ್ಕೆ ಸೈನ್ ಪಾಡ್ಜೇರು ಎಂಗ್ಲಗ 5 ಜನ ಮಲ್ಪಡ ಕೆಕ್ಕಲಿಗೆ ಬತ್ತದುಂಡು ದಾಯೆ ಆಲೆಗ್ಲ ಚೂರು ಪರ್ಪನ ಅಭ್ಯಾಸ. ಕಂಡನಿ 2 ಕ್ವಾರ್ಟರ್ ಅಂಬಲ ಅರ್ಧ ಕ್ವಾರ್ಟರ್ ಕಂಡನಿ ಬುಡ್ಡ ಅಂಬಲೆಗೆ ಒಲ್ಪರ್ದು. ಕೆಲವು ಇಲ್ಲ ಸುಮಾರು ಘಟನೆ ಅಂಡು ಎಂಕ್ಲು ಮುರಾನಿ ಫಸ್ಟ್ ದಾನಿ ಅಪ್ಪೆಲ್ಲ ಪರ್ಪುನು ಅಮ್ಮೆರ್ಲ ಪರ್ಪುನು ಮಗೆ ಹೊಡಿ ಬೆಂಪುನು ಬಯ್ಯಾನಗ ಅಮ್ಮೆರೆ ಗೊಂಜಿ ಕೊಟ್ರೆ ಅಪ್ಪೆ ಗೊಂಜಿ ಕೊಟ್ರೆ ಕೊಣದು ಬರಡು ಎನ್ನ ಮಗೆ ಗಂಡಸರ ಗುಂಡ ಇಂಕ್ಲಿಗೆ ಏರ್ಕೊಣದು ಕೊರ್ಪುನು ಇಂಚ ಪರಿಸ್ಥಿತಿ. ಮೂಲತುಲೆ 5 ಜನಟ್ಟು 27 ಇಲ್ಲಲು ನಿಕ್ಲಿತ ಇಲ್ಲಡೆ ಪೋಪರತ್ತ ಅಕ್ಲನ ಲಿಸ್ಟ್ ಉಂಡೆನಡ 27 ಜನತೆ ಇಲ್ಲಲ್ಲಿ ಪರ್ಪನಕ್ಲು ಉಳ್ಳೇರು. ಅಪ್ಪೆ ಪರ್ಪೇರು, ಅಮ್ಮೆರ್ ಪರ್ಪೇರು, ಅಣ್ಣೆ ಪರ್ಪೆ, ಮೆಗ್ಗೆ ಪರ್ಪೆ 27 ಜನತೆ ಇಲ್ಲಲ್ಲಿ ನಿಕ್ಲು ಗಂಗಸರ ಬುಡ್ನಲ ಪರ್ಪುನರ ಮನಿ ಇಲ್ಲಲು ಉಳ್ಳೇರು. ಎಂಚ ಬುಡ್ಪುನ ಆ ಇಲ್ಲಲು ಅಮ್ಮೆರ ದಿನ ಕೊಣದು ಬಂದಾಗ ಈ ಮಗ ಕಾಸೆ ಹಾಕೊಂಡ ಇಜ್ಜ ಮೆಗ್ಗೆ ಶಿಬಿರಗೆ ಸೇರಿದೆ ಅನ್ನೆ ಗೊಂಜಿ ಕ್ವಾರ್ಟರ್ ಬೈಯಾಗಿ 11 ಎಂಚಾವು ಒಂದು ಪರಿಸ್ಥಿತಿ. ವಾಪಸ್ ಪರಿಯರ ಕಾರಣ ಈ ಪರಿಸ್ಥಿತಿ. ಐಕೋಸ್ಕರ ಶಿಬಿರಾರ್ಥಿಗಳು ಏರು ಮುಲ್ಪ ಸೇರಿದಾರ ನಿಕ್ಲ ಇಲ್ಲಲ್ಲಿ ಏರಲ್ಲ ಪರ್ಪುನಕ್ಲ ಇತ್ತಂಡ ಭಾರಿ ಜಾಗ್ರತೆ ಮಲ್ಪಡು. ನೆಕ್ಸ್ಟ್ ಶಿಬಿರ ಇತ್ತು ನೆಕ್ಲ VIP ಶಿಬಿರ 4ನೇ ತಾರೀಕಿಗೆ ಧರ್ಮಸ್ಥಳದ ಉಜಿರೆಡಿ ನಡಪುಂಡು ಐಕ್ ಸೇರ್ಸಲ್ಲ ಸುಳ್ಳು ಬಣ್ಣದ ಸೇರ್ಸಲ್ಲ ನಿಕ್ಲನ್ ಸೇರ್ಸಲ್ಲ ಸೇರ್ಸಲ್ ಬಿಡ್ಲಿ ಅತ್ತಂಡ ನಿಕ್ಲು ಅಂತೆ ದಿನ ಜಾಗ್ರತೆ ಮಲ್ಪೋಡು, ಭಾರಿ ಜಾಗ್ರತೆ ಮಲ್ಪೋಡು. ನನ್ನ ಭೂತದಾನಿ ಅಗೆಲ ಬಲಸುನಾನಿ ಪ್ರಸಾದ ಪಂಡದ ನಿಕ್ಲು ಪರ್ ರೈಜ್ ಅತ್ತಂಡತ್ತ ಚೂರು ನಕ್ಯರ್ ಲೈಜ್ ಚೂರು ಪರಂಡಲ್ಲ ನಿಕ್ಲು ವಾಪಸ್ ಸಾಧಿತ ಒಂದು ಪೂರ ಕಾರಣ ನಮ್ಮೋಡು ಜಾಸ್ತಿ ಮದುರೆಂಗಿ ಮೆಹಂದಿ ಅವು ಒಂದು ಡಿನ್ನರ್ ರಾತ್ರಿ DJ ಸಾಂಗ್ ಪಾಡ್ನು ಗಂಗಸರ್ ಪಟ್ಟನು ಪರ್ಪುನು ಡ್ಯಾನ್ಸ್ ಮಲ್ಪನು ಚೌತಿ ದಾನಿಲ ಗಣಪತಿನ ಮೆರವಣಿಗೆ ಗುಣಪನು ಮೂಲು ಟೈಟ್ ಪಾಡ್ದು DJ ಪಾಡ್ದು ನಲಿಪುನಕ್ಲೆ ತೋ ಜನ ತೂತ ನಮ್ಮ ಇಲ್ಲ DJ ಪಾಡ್ದು ನಲಿಪು ನೆನ್ಬಿಡ್ದು DJ ಪಾಡ್ಲೆ ಬೇಜಾರಿಜ್ಜಿ ಗಂಗಸರ ಪರ್ಪನ ಬರ್ಚಿ ಭಜನೆ ಮಲ್ಪುಲೆ ಏತು ಶೋಕದ ಭಜನೆ ಮೂಲಪುರ ಜೋಕ್ಲು ಬರೋಂದಿತ್ತೇರು ಭಜನೆ ಗಂಧತ್ತ ನಮ್ಮ ಇಲ್ಲ 4 ಭಜನೆ ಪನ್ಲೆ ಗೊತ್ತಿ ತಪ್ಪಡು ತತ್ತದು ಪಾಡಿ ಎಂಚಿನ ಆವಡದು ಗಜಮುಖನಿ ಗಣಪತಿಯ ಪನ್ಲೆ 4 ಶ್ಲೋಕ ಪನ್ಲೆ ಒಂದು ಪ್ರಾರ್ಥನೆ ಮಲ್ಪುಲೆ ನಿನ್ನ ಪೂರ ಕಲ್ಪಡು ವಾರಡು ಒಂಜಿ ದಿನ ಅಲ್ಲ ನಿಕ್ಲು ನಿಲ್ಲಲೆ ನಿಕ್ಲು ಜೋಕುಲು ಮಾತಿರ್ಲಕ್ಕುಲ್ಲದು ಭಜನೆ ಪನ್ಪನಂಚಿನ ಕೆಲ್ಸನ್ ಮಲ್ಪುಲೆ ಖಂಡಿತ ನಮ್ಮ ಜೀವನ ಸಾರ್ಥಕ ಆಪುಂಡು ಪನ್ಪನಂಚಿನ ಪಾತ್ರಗಳೇನೆ ಇಚ್ಛೆ ಪಡೊಂದುಲ್ಲೆ ಮುಖ್ಯವಾದ ಮುಲ್ಪ 2 ಜನ ಅಂಚ ಪರ್ಪನಕ್ಲುಲ್ಲೆ ಅಂಚಾದ 51 ಜನ 53 ಜನ ಶಿಬಿರಾಗ್ತಿಲ್ಲ ಆ 2 ಅಕ್ಕನಕ್ಲ ಇನಿಯೇ ಬುರೋಡು ಅವೇ ಏರು ನಿಜಂಡಂಗೂ ಗೊತ್ತಾಪುನ ಮೂಲ ಉಂಡು ಲೀಸ್ಟ್ ಪುದಾರಡುಂಡು ಅಂಚಾದ ಹೆಣ್ಣು ಸಂಸಾರದ ಕಣ್ಣಾದಿಪ್ಪೊಡಗೆ ಸ್ವಾಮಿ ವಿವೇಕಾನಂದರು ಪಂತೇರು ಭಾರತೀಯ ನಾರಿ ಪವಿತ್ರಳು ಪರಿಶುದ್ಧಳು ಪಂತೇರು. ವಿಷ್ಣು ಶಿವ ಬ್ರಹ್ಮನಿಗಿಂತಲೂ ಮಿಗಿಲಾದ ದೇವರಿದ್ದರೆ ಅದು ಪತ್ನಿಗೆ ಪತಿದೇವರು ಪಂದದು ನಂಬು ನಂಚಿನ ದೇಶ ನಮ್ಮ ಭಾರತ ದೇಶ. ಹೆಣ್ಣು ಹೇಗಿರಬೇಕು? ಷಡ್ಗುಣ ಸಂಪನ್ನರಾಗಿರಬೇಕು. ಆಜಿ ಗುಣ ಬೋಡುಗೆ ಮದಿಮಾಯಿ ಬುಕ್ಕ ಪೊನ್ನುಲೆಗೆ ಏತ್ ಆಜಿ ಗುಣ ನಿಕ್ಲ ಒಂಜಿ ಮಾಂಗಲ್ಯಂ ತಂತು ನಾನೇನ ಫಿಲ್ಮ್ ತೂದಿಪ್ಪರು ಏತ್ ಜನ ತೂತಾರೆ ಗೊತ್ತಿಜ್ಜಿ ರವಿಚಂದ್ರನ್ನ ಐಟ್ ಒಂಜಿ ಸಾಂಗ್ ಬರ್ತೀನಿ ಸುಮತಿ ಸುಮತಿ ಶ್ರೀಮತಿ ಬುಕ್ಕ
ಆರು ಗುಣಗಳೇ ನಿನಗಾರತಿ ಆಜಿ ಗುಣ ಬೋಡುಗೆ ನಮ್ಮ ಸೀರಿಯಲ್ ತೂಪನ ಬುಂಡ ಬೇತೆಲ್ಲ ತೂಪು ಜನ ಅಂದಾತಂದಿ ಅಂಚ ಅಂಚೂರು ಕಮ್ಮಿ ಮಲ್ಪಲೆ ಸೀರಿಯಲ್ ಎಂಚಿನ ಇಪ್ಪುಂಡು ಮಾಮಿ ಮರ್ಮಲ್ ಮಾಮಿಗೆ ಪೇರಿಡು ವಿಷ ಪಾಡ್ನು ಇಂಚ ತಿರ್ಗಾವನು ವಿಷ ಪಾಡ್ಯಾರ 2 ದಿನ ಬೋಡಕ್ಲೆಗೆ ಬುಕ್ಕ ఆయన పతన్ పోరే బూడు బుక్క ఇంచ కూడా బుక్క విష కొర్ದು ఇంಚ బాయిಗೆ ದಿನಾಗ ಶನಿವಾರನ ಶುಕ್ರವಾರನ ಆಪಿನ ಬುಕ್ಕ ನೆಕ್ಸ್ಟ್ ಸೋಮವಾರ ಮಲ್ ಮಂಡೆ ವೆಚ್ಚಡು ಕುಲ್ ನಂಬಾರಿ ಮಾಮಿ ವಿಷ ಪರಿಯಲ ಸೈತಲ ಒಂದು ವೇಟ್ ಅಂತ ಮೂಲು ಈ ಜನ ಗಂಗಸರ ಪರದೆ ಅಲ್ಪ ಬೂರ್ನ ಗೊತ್ತೇಜ್ ಆ ಟಿವಿದ ಸೀರಿಯಲ್ ಪುರ ತೂದು ದಾಯಿ ಒಕ್ಕಡೆ ಐಟ್ ಬೊಚ್ಚನ್ನವೇ ಪುನಃ ಇಲ್ಲಿನ ಹಾಳು ಮಲ್ಪುನೇ ತೊಯ್ಪಾವು ಮಾಮಿ ಮರ್ಮಲ್ ತಾಂಟನ್ನು ಒರಿಯಾಗ ರಡ್ಡು ಮದ್ಮೆ ಕೊಂಚ ಗ್ಯಾಪು ಇಂಚ ಪೂರ ಎಂಚಿನ ನೆನತುದು ಪೂರ ಕಲ್ಪರೆನೋ ನಮ್ಮಲ್ಲ ಇಂಚನೆ ಮಲ್ಪಡು ಮಾಮಿನೆಲ್ಲ ಗಡಿ ದೆಪ್ಪುನ ಎಂಚ ಮರ್ಮಲೆನೆಲ್ಲ ಗಡಿ ದೆಪ್ಪುನ ಎಂಚ ಇಂಚನೆ ನೆನಪುದಿ ಒಳ್ಳೆ ನಿಖಿಲ ಒಂಚ ದಿನ ಮಾಮಿ ಆಪಾರ್ ಕರೆಕ್ಟಾ ಆಪರಜ್ಜ ನಿಕ್ಲೆಗ್ಲ ಮಗೆ ಎತ್ತಿನ ಮರ್ಮಲ್ ಬರ್ಪಲಜ್ಜ ಮರ್ಮಲ್ ಡಬ್ಬಲ್ ದೆಪ್ಪಲ್ ನಿಕ್ಲಿ ಮಾಮಿಗೆ ತೊಂದರೆ ಕೊಂಡ ಒಂಜಿ ನಿಕ್ಲೆಡ ಮಾತಿರಡಲ್ಲಿ ಯಾನ್ ರಿಕ್ವೆಸ್ಟ್ ಮಲ್ಪುವೆ ಶಿಬಿರಾತಿಲಿ ನಿಕ್ಲೆನ ಮಾಮಿ ಸಮ್ಮಲೇನು ಏನಿಡ್ದು ಬುಕ್ಕ ಅಪ್ಪೆ ಅಮ್ಮಗ ಸಮನಾದ ತೂಡು ಕರೆಕ್ಟಾ ಏತ ದ್ವೇಷ ಇಪ್ಪಡು ಎಂಕ್ಲನ ಕಾರಪತ್ತನು ಬರ್ಚಿ ನಿಕ್ಲಿ ಏರ್ನ ಕಾರಪತ್ತೋಡು ಪನ್ನೆಗೆ ಮಾಮಿ ಸಮ್ಮಲೇನ ಕಾರಪತ್ತಲೆ ಏರ್ಪುರ ಹಾಕುದಾರ ನೋತುದಾರ ಹಾಕಂದು ಇಪ್ಪುನಕ್ಲ ಅಪ್ಪೆ ಅಮ್ಮನ ಕಾರಪತ್ತಲೆ ಅಂಚನೆ ಅಕ್ಕನಕ್ಲು ನಿಕ್ಲೆನ ಮಾಮಿ ಸಮ್ಮಲೆನು ನಿಕ್ಲೆನ ಅಪ್ಪೆ ಅಮ್ಮ ಲೆಕ್ಕ ತೂಡು ಇಂಚ ತೂಯರಂಡ ನಿಕ್ಲೆನ ಫ್ಯಾಮಿಲಿ ಸೂಪರ್ ಆದಿಪ್ಪುಂಡು ಎಂಕ್ಲನ ಮದಿಮೆಡು ಎನ್ನ ಮದಿಮೆಡ್ಲ ಎಂಕ್ ಪುರ ಒಂದು ಪುರ ವಿಚಿತ್ರ ಅಂಡು 5 ಬುಕ್ಕ ಏನು ವಿಡಿಯೋ ತೂನಗ ಎನ್ನ ಸಮ್ಮಲೆ ನಿಕ್ಲೆಂಡ್ಲ ಇಪ್ಪು ಗೊತ್ತಿಜಂಕ್ ಮದಿಮೆದಾನಿ பொன்னனில் எத்தனை பேர் தும்பு மண்டப்படு என்ன காருக்கு நீர் பார்த்து கைட்டு காரு தெக்குது குண்டுடு ஒರೆಸುದು ಬುಕ್ಕ பொன்னனில் எத்தனை பத்து தாரமாய்ತನ ತುಳಿ ಒಂಜಿ பொன்னನ ಅಮ್ಮೇರು ಮರ್ಮಯನ ಕಾರ್ ಪತ್ತದು ಕಾರ್ ದಿಕ್ಕದು பொನ್ನನ ಕೊಡ್ತೇರು ನಿಕ್ಲೆಟ್ ಉಂಡ ಗೊತ್ತಿಜ್ಜೆ ಉಂಡ ಗೊತ್ತಿಜ್ಜೆ ಬುಡಿ ಅಂಚಂಡ ಆ ಸಮ್ಮಲೆನ ಏತು ಪ್ರೀತಿ ಇಡುತ್ತು ಓಡು ಎನ್ನ ಒಂದು ಕಾರ್ ಪತ್ತದೇರೆ ಆರ್ನ ಮಗಲನ ಎನ್ನ ಶೋಕುಡು ತೂವಡ ಬರ್ಚ ಆರು ಕಾರ್ ಪತ್ತದ ನೀರು ಪತ್ತ ದೆಕ್ಕದು ಬುಡದಿಗ ಹಾಕ್ಯಾರನ ಮಗಳನ ಸಂಶಯ ಇಡ ತೂಯರ್ನ ಬೊರ್ಚಾನ ಶಬ್ದ ನೆರಿಯರ್ನ ಅಂಚಾದಿಪ್ಪನಾಗ ಆತ ಪೊರ್ಲುಡು ನಂಗೆ ಒಂಜಿ ಪೊನ್ನನು ಮದುವೆ ಮಲ್ತು ಕೊಡ್ತೇರೆ ಅಪ್ಪನನ್ನು ಪೊರ್ಲುಡು ತೂವೋಡು ಅಂಚಾದ ಅಪ್ಪ ಅಮ್ಮನು ಸಮನಾದ ಮಾಮಿ ಸಮ್ಮೇಳನ ತೂಲೆ ಮಾಮಿ ಸಮ್ಮಲನ ಪ್ರೀತಿಯ ಪಾತಿರ್ಲೆ ಅಕ್ಲೆಲ್ಲ ಕಾರ್ಪತ್ತಲೆ ಸಂಸಾರಡು ಹೊಂದಾಣಿಕೆ ಇಪ್ಪಡು ದ್ವೇಷ ಏಪ್ಪಲ ಇಪ್ಪರೆ ಬಲ್ಲಿ ಅಪ್ಪೆ ಅವಡಿಯರ ಅವಡು ಎಂಚಿನ ಇಪ್ಪಡೆ ನೂಲಿತ್ತಿನಂಚಿನ ಮಾತ ಪೊಂಜಿನಕ್ಲೆ ಚೂರು ತಾಳ್ಮೆಡಿ ಇಪ್ಪಲು ಆಜಿ ಗುಣ ಬೋರ್ಡ್ಗೆ ನಮ್ಮ ಕಾರೇಶು ದಾಸಿ ಕರುಣೇಶು ಮಂತ್ರಿ ಕ್ಷಮಯಾ ಧರಿದ್ರಿ ಪೂಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಕುಡನ ಪಂತೆ ಕಾರೇಶು ದಾಸಿ ಕರುಣೇಶು ಮಂತ್ರಿ ಕ್ಷಮಯಾ ಧರಿದ್ರಿ ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಕಾರ್ಯೇಶು ದಾಸಿ ಮದಿಮೆ ಆಯಿ ಬುಕ್ಕ ಸನಾತನ ಹಿಂದೂ ಧರ್ಮದ ಪನ್ಪೆರೆ ಕಂಡನೇನ ಸೇವೆ ಮಲ್ಪೊಡು ದಾಸಿ ಪಂಡ ದಿನೋಲ ಬಯ್ಯಗೆ ಬೇಲೆ ಬಿಡ್ದು ಬತ್ತಿ ಕೂಡ್ಲೆ ಎಣ್ಣೆ ಪತ್ತೊಂದು ಕಾರನ್ನು ಮಸಾಜ್ ಮಲ್ಪುನತ್ತು ಕಂಡನೆಗೆ ಹುಷಾರಿಜ್ಜ ಅನ್ನಗ ಅನಾರೋಗ್ಯ ಡಿಪ್ಪುನಗ ಕಂಡನೇನ ಸೇವೆನ ಮಲ್ಪೊಡ ಕರ್ತವ್ಯ ಬುಡಿದಿನ ಎಂಕೊಂಜಿ 5 ವರ್ಷದ ದುಂಬು ಕಾರ್ ಒಂಜಿ ಆಪರೇಷನ್ ಆಂಡ್ SDM ಆಸ್ಪತ್ರೆ ಉಜ್ಜಿರೆಡಿ ಅಡ್ಮಿಟ್ ಆದಿತ್ತೆ ಒಂಜು ವಾರ ಅಪಗ ಎನ್ನ ಸೇವೆ ಮಲ್ತದ ಎನ್ನ ಬುಡೆದಿ ಈ ತರ ಹುಷಾರಿಜ್ಜನ್ನಗ ಆಸ್ಪತ್ರೆ ಡಿಪ್ಪುನಗ ತೊಂದರೆ ಆನಗ ಎಂಚಿನ ಮಲ್ಪುಡು ಕಂಡನೆನ ಸೇವೆ ಮಲ್ಪುನ ಅವು ಧರ್ಮ ಪತಿರುತ್ತಿದ ಧರ್ಮ ಪಂತೇರು ಮೂಲು ತುಲೆ ಏನ್ ಕೋಡಕ್ಕೆ ಎನ್ನಗ ಶಿಬಿರಾಟ್ಲು ಇಲ್ಲದಕ್ಲೆಗೆ ಪೊಂಜನಕ್ಲೆಗೆ ಪರ್ದು ಬತ್ತದ ಹಾಕದೇರು ಸುಮಾರು ಜನ ಹಾಕದೇರು ಆ ಟೈಮಡು 3 ಜನ ಬುಡೆದಿಲ್ಲ ಕಂಡನೆಗೆ ಕೆಪ್ತಂಡೆಗೆ ದೀತೇರು ಅಕ್ಲನ ಪುದರ್ಲ ಉಂಡು ನಿಟ್ಟು ಒಂದು ಕೋಡೆ ಕುಲೊಂದು ಹೆಂಗೆ ಕುಂದುವೆ ಬೇಲೆ ಬಲ್ಪುಗು ಪುಲ್ಯಕ್ಕೆಲ್ಲ ಹಾಕದೆ 5 ಗಂಟೆ ಹಿಡಿದು ಏರೆಲ್ಲ ಉಲೈ ಬಿಡ್ತಾನೆ ಪೂರ ಪ್ರಶ್ನೆಗೆ ಎಂದು ಒಂದು ಏರು ಪಣ್ಣ ಬುಡೆದಿ ಅತ್ತು ಶಿವರಾತ್ರಿಲೆ ಪಣ್ಣ 3 ಜನ ಅಕ್ಕನಕ್ಲೆ ಕಂಡನೆಗೆ ಹಾಕದೆ ಷಡ್ಗುಣ ಸಂಪನ್ನಲಾಗಿರಬೇಕು. ಫಸ್ಟ್ ಒನ್ ಕಾರ್ಯೇಶು ದಾಸಿ
ದಾಸಿಯಾಗಿ ಇರಬೇಕು ಪನ್ನಂಚಿನ ಪೊಂಜವು ಕಂಡನೆಗೆ ಹಾಕಿಂಡ ಪತಿಯೇ ಪರದೈವ ಪಂಡದ ನಂಬನಂಚಿನ ಈ ದೇಶಡ್ ಕಂಡನೆಗ ಈರೆಗೆಂಚಿನ ಗೊತ್ತನು ಸರ್ ಎನ್ನ ಕಂಡನೆ ಎಂಕೇತ ಹಾಕದೇರು ಗೊತ್ತುಂಡ ಈರೆಗೆ ತಡೆತು ಸಾಕ ಯಾನ ರಡ್ಡು ಕೊರಿ ಏನು ಪೆಟ್ಟು ಕೊರಿ ಕೂಡಲೇ ಸರಿ ಹಾಕುಂಡ ಪೊಲೀಸ್ ಕೇಸ್ 5 ಜನ ಪೊಂಜನಕ್ಲು ಕಂಡನೆಗ ಅಕ್ಲೆಗ ಹಾಕಿದ ಬೋಡಿಗೆ ಆತನದಾನ ಕಂಪ್ಲೇಂಟ್ ಕೊಡ್ದು ಪೊಲೀಸಿದ ಹಾಕದೆ 5 ಜನ ಪೊಲೀಸ್ ಹಾಕನ ಮಕ್ಕಳು ಗಂಗಸರ ಬಿಡುಪೇರ ನಿಕ್ಕ ಕಲ್ಪ ಮಗಂದ್ರೆ ಡಬ್ಬಲ್ ಪರ್ಪೇರ್ ಪೆಟ್ಟು ಹಾಕಿ ಕೂಡಲೇ ಗಂಗಸರ ಬಿಡುಪೇರ ಸಹಿಸಿದ ಹೆಣ್ಣು ಸಾಯೋದಿಲ್ಲ ಪಂತೇರು ದ್ರೌಪದಿ ಅರುಂಧತಿ ಅಹಲ್ಯ ಮಕ್ಕಳು ಪೂರ ಜೀವನದ ಸಹನೆ ಇತ್ತಿಂದ ಅಕ್ಲೆಗೆ ತಾಳ್ಮೆ ಇತ್ತಿಂದ ನಂಗೆ ಕಂಚಿನ ತಾಳ್ಮೆನೇ ಇಜ್ಜಿ ಕಾಂಡನೆ ಏರಪ್ಕೋಲ ಪಾತೊಂದು ಪಾಡ್ನೆ ಸುಮಾರು ವಿಷಯ ಉಂಟು ಯಾನ ಪೂರ ಪನ್ನೇರ ಪೋಪುಜಿ ಅಂಚಾದ ಅಕ್ಕನಕ್ಲೆ ಒಂಚೂರು ತಾಳ್ಮೆ ಇಪ್ಪಡು ಕಂಡನೆ ಪನ್ನ ದ್ವೇಷ ಮಲ್ಪಡ್ಚು ಮಕ್ಕಳು ಪರ್ದ ಮಲ್ತದೇರಿ ಪೂರ ಗಂಗಸರದ ಪರಿಣಾಮ ಎಲ್ಲ ಯಾನ್ ಪರಂಡಲ್ಲ ಯಾನ್ಲ ಎನ್ನ ಬಿಡದಿಗೆ ಹಿಂಸೆ ಕೊರ್ಪೆ ಯಾನ್ಲ ಅಂಚನೆ ಮಲ್ಪೆ ಯಾನ್ಲ ವಿಚಿತ್ರವಾದ ವರ್ತನೆ ಮಲ್ಪೆ ಒಂದು ಮುಕ್ಳನ ತಪ್ಪತ್ತು ಮುಕ್ಳು ಮಾತೆಲ್ಲ ಎಡ್ಡೆ ನರಮಾನಿ ಸತ್ಯ ಪನ್ಪೆ ಕೋಡೆ ಎಂಕ್ಲನ್ ಪೂರ ತರ್ಕದ ಪತ್ತದು ಕಣ್ಣೀರು ಪಾಡ್ದೆ ಅವು ಉಲಾಯಿಡ್ದು ಬತ್ತನ ಅಂಚಿನ ಭಾವನೆ ನಾಟಕ ಮಲ್ತಿದ್ದೇರಿ ಇರಲ್ಲ ಅಂಚಾದಿಪ್ಪನ ಮಕ್ಕಳು ನಮಿತ್ತು ವಿಶ್ವಾಸ ಇಪ್ಪಡೆ ನಿಕ್ಳಿಗೆ ನಂಬಿಕೆ ಇಪ್ಪಡೆ ನಂಬಿದರೆ ಲಕ್ಷಾಧಿಪತಿ ಬಿಟ್ರೆ ಭಿಕ್ಷಾಧಿಪತಿ ಪಂತೇರಿ ಈ ಕಾರ್ಯಕ್ರಮನ ನಂಬುದು ಪೋಪುನಂಚಿನ ಕೆಲಸ ಮಲ್ಪಲಿ ಸೆಕೆಂಡ್ ಒನ್ ಕರುಣೇಶು ಮಂತ್ರಿ ಲೆಕ್ಕ ಇಪ್ಪಡಿಗೆ ಕಂಡನಿ ಪಂಡ ರಾಜೆ ಬುಡಿದಿ ಪಂಡ ಮಂತ್ರಿ ಒಂದು ಎಡ್ಡೆ ರಾಜ್ಯಭಾರ ಆವಡು ನಿತ್ತಂಡ ಮಂತ್ರಿ ಎಡ್ಡೆ ಸಲಹೆ ಸೂಚನೆ ಕೊರೊಡಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಕೆಲವು ಅಕ್ಕನಕ್ಲುಲ್ಲೇರು ಓ ನಮ್ಮಡ ದುಡ್ಡಿಜ್ಜನ್ಲ ಕೈತಲ್ದಕ್ ಲಂಚ ಮಲ್ತೇರು ಎನ್ನ ಬಾಲೆನ ಆ ಕಾಲೇಜಿಗೆ ಸೇರ್ಸಾಯಿರು ನಂಗೆ ದಾನೆ ಕಮ್ಮಿಯ ನಮ್ಮಲ್ಲಿ 1 ಲಕ್ಷ ಕಟ್ಟುಗ ಅಡಿಗೆ ಸೇರ್ಸಕ್ ಒಲ್ಪರ್ದು ಕಟ್ಟುನು ಇತ ನನ್ನ 4 ದಿನ ಬೆನೇರ ಪೋಯಿ ಕೂಡಲೇ ಅಕ್ಕನಕ್ಲೇನ ಅವಸ್ಥೆ ತೂಡು ಮೆಲ್ಲ ಕಿಸೆ ತೂಪುನು ಉಂಡು ಇತಂಡ ಪರ್ದು ತಿಂದಾರು ನನ್ನೆಲ್ಲ ಅಂಚನೆ ಮಲ್ಪರ ಇಂಚಪುರ ಮಲ್ಪರ್ಚಿ ಪಾಪ ಇತ್ತೇನೆ ದುಡ್ಡಿಜ್ಜಿ ಸತ್ಯಪ ನೋಡ ಸರ್ ಮುಲ್ಪ 5 ಜನಕ್ಕ ಒಂದು 5,000 ರೂಪಾಯಿ ಪಿಗ್ಮಿ ಕಟ್ಟಿನ ದುಡ್ಡು ಉಂಡು 5 ಜನಕ್ಕ 51 ಜನತ್ತು 5 ಜನಟ ಮಾತ್ರ ಅವಳ 15,000 ಬುಕ್ಕೊರೆಡಿ 20,000 ಬುಕ್ಕೊರೆಡಿ 5,000 ಎಂದುಲ ಲೆಕ್ಕ ಕೊಡದೆತ್ತದೆ ಬುಕ್ಕ ಮಾತೆರಡಲ್ಲ 1 ರೂಪಾಯಿ ದುಡ್ಡಿಜ್ಜಿ 1 ರೂಪಾಯಿ ದುಡ್ಡಿಜ್ಜಿ ನಿಕ್ಲು ನನ್ನ 4 ದಿನ ಬೆಂದು ಕೂಡಲೇ ದುಡ್ಡು ಕೊರಂದು ಕೆಂಡ ಹಾಕ್ಲಿಗೆ ಏತು ಬೇಜಾರಾವು ಆಗ್ಲ ದುಡ್ಡು ಕೊರ್ಪನ ಬುಡಿ ಸಾಲ ಏತು ಮಲ್ತದೆ ರದಾನ ಓಲೋಲು ಸಾಲ ಉಂಡು ನನಲ ಗೊತ್ತಿಜ್ಜಿ ನಿಕ್ಲು ಹಿಂಸೆ ಕೊರ್ಪುನು ಎಲ್ಲ ಸಾಲದಿತ್ತನೆ ಆಯಲ ಹಿಂಸೆ ಕೊರ್ಪುನು ಎಂಕ್ಲು ದಿನ ಮೂಲ ಪಾಠ ಮಲ್ತನ ಪೂರ ನೀರು ಓಮದಿಲೆ ಕಾದು ಬೇರೆ ಟೆನ್ಷನ್ ಸಾಗಿ ಅಡಿಯ ಪರ್ಪುನ ಬುಡ್ನ ಕಿರಿಕಿರಿ ಜಾಸ್ತಿ ಪರೊಂದಿಪ್ಪುನಾಗ ಎಲ್ಲ ದುಡ್ಡು ಕೆಂಜೇರಿ ಪೋಂಡೆ ಅನ್ನ ದುಡ್ಡು ಪೋಂಡು ಬಂದು ಗುಡಿ ಕೂಡಲೇ ಶುರು ಮಲ್ಪೇರು ಪೂರ ನನ್ನ ಅಂಚಾದ ಅಕ್ಕನಕ್ಕಳು ಒಂಚೂರು ರಾಜೇ ಬುಕ್ಕ ಮಂತ್ರಿ ಇತ್ತಲೆಕ್ಕ ಆಸೆಗೆ ಇದ್ದಷ್ಟೇ ಕಾಲು ಚಾಚಬೇಕು ಎಜಿಷ್ಟ ಅವಡು ಒಂಚೂರು ನಮ್ಮ ಏತು ಸಾಮರ್ಥ್ಯ ಉಂಡ ಆತೇ ಜೀವನ ಮಲ್ಪೋಡು ಬೊಕ ಅಕ್ಕನಕ್ಲನ ಮಿತ್ತು ಸಂಶಯ ಬರೀರೆ ಕಾರಣ ನಿಕ್ಲೆ ಅತ್ತು ಸಾರಿ ಎನ್ನ ಕಂಡನಿ ಎನ್ನ ಮಿತ್ತು ಮಸ್ತ್ ಸಂಶಯ ಮಲ್ಪೇರು ಕಟ್ಟದು ಕೊರ್ಪೇರು ಎನ್ನ ಸಮ್ಮಲೆಗ್ಲ ಕಟ್ಟದು ಕೊರ್ಪೇರು ಆಯ್ಲ ಕಟ್ಟದು ಕೈತ ಇಲ್ಲದಾಗ್ಲ ಕಟ್ಟುದು ಕೊರ್ಪೇರು ಅಂಚ ಮಲ್ಪೇರು ಇಂಚ ಮಲ್ಪೇರು ಪರ್ಪುನ ಅಂಚಿನ ನರಮಾನ್ಯಾಗ ಇತ್ತೆ ಈರೇರಲ್ಲ ಪುಂಜು ಎನಡೆಲ್ಲ ಪಾತೆರೊಂದು ಇತ್ತಾರೆ 1-2 ನಿಮಿಷ ಇಂಚ ಪಾತೆರಿಯರು ನಿಪ್ಪನಗ ಆಯ್ ಪರ್ದು ಒಲಾಲ ದೂರಡು ತೂಯಂಡ ಓ ಗಣೇಶರಿಗ್ಲೆನ್ನ ಬುಡಿದಿಗ್ಲ ದಾಲ ಸಂಬಂಧ ಇಪ್ಪಡು ಒಂದು ಯೋಚನೆ ಮಲ್ಪೇರು ಅವಾಕ್ಲೇನ ತಪ್ಪತ್ತು ಗಂಗಸರ ಅಂಚ ಮಲ್ಪವನು ಗಂಗಸರನ ಅಲ್ಲ ಬಿಡ್ಪವಲಿ ಈ ಸಂಶಯ ಬತ್ತನ ಬಿಡ್ಪಾರೆ ಆಪೂಜಿ ಸತ್ಯ ಅವು ಬಾರಿ ಮಲ್ಲ ವಿಷ ಐತೆ ಕಾರಣ ಏರು ಬನ್ಲೆಗೆ ನಿಕ್ಲೆ ಪೊಂಜನಕ್ಲೆ ಎಂಚ ಮೇರೆ ಪರ್ದ ಬರ್ಪುನು ನಿಕ್ಲೆ ನೆರ್ಪುನು ತುಲೆ ಕೈತಲ್ಲದ ರಾಮನ್ಯ ತುಲೆ ಆರ್ನ ಬಿಡದಿಗೆ ಮೊರನೆ 5,000 ಸೀರೆ ಕೊಣತೀರಿ ಇರ್ನ ಜನ್ಮಗ್ ಒಂದು 500 ರೂಪಾಯಿದ ಸೀರೆ ಕೊಣತಾರ ನೆರ್ಪುನು ನಿಕ್ಲೆಂಚ ನೆರ್ಪುನು ಈರ್ಲ ರಾಮಣ್ಣನ ಲೆಕ್ಕನೇ ಒಂಜಿ ಎಡ್ಡೆ ನರಮಾನಿ ಆವಡು 6 ಪರ್ಪುಜೇರು 6 ಎಡ್ಡೆ ಜನ ಕರೆಕ್ಟಾ ನೀಕ್ಲ ಅಂಚ ಪನ್ಪುನು ಉಂಬಿ ಅಂಚ ಎನ್ನುನೇ ಇಜ್ಜಿ ಸೀರೆದ ವಿಷಯನೇ ಇಜ್ಜಿ ಎನ್ನ ಬುಡಿದಿ ರಾಮಣ್ಣನ ಬಗ್ಗೆನೇ ಪನ್ಪಲತ್ತ ಒಂಜಿ ದಿನಲ ಎನ್ನ ಬಗ್ಗೆ ಖುಷಿಟ್ಟು ಪಾತಿರದು ಜಲ್ ರಾಮಣ್ಣಗ್ಲ ಎನ್ನ ಬುಡಿದಿಗೂ ದನೋ ಇಪ್ಪೊಡು ಶುರು ಅಪ್ಪನು ಪುರಿ ಕರೆಕ್ಟಾ ಯಾನು ಎನ್ಮ ವರ್ಷ ಆಂಡಲ ಮದಿಮೆ ಅದು ಪನ್ನೊಂದುಲ್ಲೆ ಸತ್ಯ ಪನ್ನೊಂದುಲ್ಲೆ ಎನ್ನ ಅನುಭವ ಪನ್ನೊಂದುಲ್ಲೆ ಎನ್ನ ಬುಡಿದಿ ಎನ್ನಡ ಬೇತೆ ಒಂಜಿ ನರಮಾನ್ಯನು
ಮಸ್ತ್ ಪುಗಾರಂದ ಎಂಕಲ ಒಂಚೂರು ಎಂಚಿನ ಹಾಪುಂಡು ಕಿರಿಕಿರಿ ಹಾಪುಂಡು ಕರೆಕ್ಟಾ ಸತ್ಯ ಓಪನ್ ಆಗಿ ಪನ್ನೊಂದಿಲ್ಲ ಕರೆಕ್ಟಾ ಮಸ್ತ್ ಪುಗಾರ ಚೂರು ಪುಗಾರನದಲ್ಲ ಮಲ್ಲ ಸಂಗತಿ ಮಸ್ತ್ ಪುಗಾರಿ ಕೂಡಲೇ ದಾನಿ ಹಾಕೊಂಡು ಅವ ಯಾರಿಲ್ಲ ಎನ್ನ ಬುಡಿದಿನಿದ್ದೀರಿ ಎರಾನ ಒಂಜಿ ಪೊಂಜೋನು ಓತುಲ ಆಲೇತಿ ಶಿವಕುಮಾರ ಐತಿ ಮಾರೈತಿ ಅಂಚ ಇಂಚ ಅಂದು ಎನ್ನ ಬುಡಿದಿಡ ಯಾನು ಬೇತೆ ಪೊಂಜೋನು ಪೊನ್ನಾನು ಪಂಡುಂಡ ಆಲೆಗ್ಲ ಬೆಚ್ಚ ಆಪುಂಡ ಇಜ್ಜ ಆಪುಂಡೆ ಐಕೋಸ್ಕರ ಮಾತ ಅಕ್ಕನಕ್ಲು ಕಂಡನೆನೆದರು ಬೇತೆ ಆಂಜೋನು ವಿಷಯ ದೆಪ್ಪುರ್ಚಿ ಬುಡದಿನೆದಿರಿ ಬೇತೆ ಪೊನ್ನನ ವಿಷಯ ಬರ್ಚಿ ನಮ್ಮ ಏರೇನು ಪುಗರಡು ಬುಡದಿನೇ ಪುಗತ್ತುಲ ಏತು ಶೋಕು ತೋಜೊಂದುಲ್ಲ ಒಂಜಿ ದಿನ ಅಲ್ಲ ಪಂತರ ನಿಕ್ಲು ಪಂತರ ಪಂತರ ನನಿ ವೈತಾಕಂಡು ಉಪ್ಪುಜಿ ಶಾರಿಜಿ ಹೌಜಿ ಮುಸುಟು ಅಂಚಿ ಬೋಡ ಬುಕ್ಕ 13 ವರ್ಷ ನೆನಪೊರಿವ ತುಲೆ ಒಂದು ದಾಯನ್ ಪನ್ನೊಂದುಲೆ ಉಂಡ ನಿಕ್ಲೆನ ತರ್ಕದ ಪತ್ತಲೆ ಎನ್ಪಂಡೆ ಅಂತ ಕಂಡನೆ ಬಿಡಿದಿ ಅಪ್ಪೆ ಮಗೆ ತರ್ಕದ ಪತ್ತಲೆ ಪನಗ ಕಣ್ಣೀರು ಬತ್ತಲು ಏರ್ಲ ತೆಳಿತಿಜೇರಿ ಒಂಜೊಂಜಿ ನರಮಾನಿಡ ಕುಶಿತ ತೆಲಿಕೆ ಬತ್ತಿಜಿ ಏರ್ಲ ಅಪ್ಪೆಲ್ಲ ಕಣ್ಣೀರು ಪಾಡ್ದನ ಮಗೆಲ್ಲ ಕಣ್ಣೀರು ಬರ್ನೆ ಬುಡಿದಿಲ್ಲ ಕಂಡನಿಲ್ಲ ಕಣ್ಣೀರು ಪಾಡ್ನ ದಾಯನ್ ಪಂಡ ನಮ್ಮ ಇಂಚ ತರ್ಕದ ಪತ್ತದ ಜ ಮದಿಮೆ ಆದ 13 ವರ್ಷ ಅಲ್ಲ ಫಸ್ಟ್ ಮದಿಮೆ ಅಪ್ಪಗ ತರ್ಕದ ಪತ್ತದಿಪ್ಪು ಬುಕ್ಕ ಇಜ್ಜಿ ಮದುವೆ ಮಧು ಪಂಡ ಜೇನು ವೇ ಪಂಡ ಇಂಗ್ಲಿಷ್ ಇಡು ದಾರಿ ಜೇನಿನ ದಾರಿಯೇ ಮದುವೆ ಅಂತ ಪಂತೇವೆ ಒಂಜು ವರ್ಷ ಪೂರದ ಆಯ್ತ ಪ್ರೀತಿ ಓ ಎಡ್ಡೆ ಡ್ರೆಸ್ ಪಾಡ್ನು ಒಟ್ಟಿಗೂ ಪೋಪುನು ಓ ಕೈ ಪತ್ತನ್ನು ಸಮ್ಮಲೆ ಪಂಡ ದಾನೆ ಪ್ರೀತಿ ಮಾಮಿ ಪಂಡ ದಾನೆ ಪ್ರೀತಿ ಒಂಜು ವರ್ಷ ಕರಿ ಬುಕ್ಕ ಮದುವೆ ಇಜ್ಜಿ ಮಧುಮೂಲು ಇತ್ತು ವ್ಯಾ ತೂವಡು ಮೂಲು ಮಧು ದೀಡ್ನ ಅವಸ್ಥೆ ಫಸ್ಟ್ ದಾನಿ ನಾನೊಂಜಿ 2-3 ಶಿಬಿರಾರ್ಥಿಲೆಂತೂ ಅಲ್ಪ ಉಲೈ ಸಿಸ್ಟರ್ನೊಟ್ಟಿಗೂ ಎಂಕೆ ಗಿರ್ಮಿಟ್ ಆದ ಉಂಡುತ್ತಾರೆ ಅಜಿಪ ಪರ್ಲೆ ಕಾತುಂಡು ಗಂಗಸರದ ಸ್ಮೆಲ್ ಹತ್ತು ಒಂದು ಎಂಚಿನ ಮೂಲ ದೀಪನು ಮಧು ಆ ಮಧುನು ದೀಂಡ ಇರ್ನ ಬುಡದಿಗೆ ತರ್ಕದ ಪತ್ತದೊಂಜಿ ಮುತ್ತು ಕೊರಡೊಂದು ಆಸೆ ಆವ ಸಾಧ್ಯನೇ ಇಜ್ಜ ನಮ್ಮ ಪ್ರೀತಿ ಮಲ್ತನ್ನೇ ಇಜ್ಜ ಒಂಜು ವೇಳೆ ದಿನಾನಿಕ್ಲು ತರ್ಕದ ಪತ್ತದ ಮುತ್ತು ಕೊರ್ದು ಪ್ರೀತಿ ಮಲ್ತೊಂದಿತ್ತು ಅರಂದ ಕಣ್ಣೀರು ಪಾಡ್ದು ಸಾರಿ ಹಿರಿಯದಾನೆ ಮರಲ ಎಂಕ್ಲು ದಿನ ಇಲ್ಲ ತರ್ಕದ ಪತ್ತುವ ಪ್ರೀತಿ ಮಲ್ಪುವ ಕಣ್ಣೀರು ಬತ್ತದು ಒಂದು ಕರೆಕ್ಟಾ ಒಂದು ಕಣ್ಣೀರು ದಾಯ ಬತ್ತನು ಮಂಡ ಈತು ಪೊರ್ಲದ ಒಂದು ಸುಖ ಕಂಡನಿ ಬುಡಿದಿನ ಪ್ರೀತಿ ಅಪ್ಪೆ ಮಗನ ಪ್ರೀತಿ ತರ್ಕದ ಪತ್ತದ ಪಾತಿರ್ದು ಇಜ್ಜನ್ನೆಡ್ದವ್ರ ಇನಿ ತರ್ಕದ ಪತ್ತನಗಾಕ್ಲೆ ಖುಷಿ ಆಂಡವ್ ಛೇ ದಿನೋಲ ಇಂಚನೆ ತರ್ಕದ ಪತ್ತದೊಂದು ಎಡ್ಡೆ ಇತ್ತಿಂಡು ಎನ್ನ ಕಂಡನಿ ಎನ್ನ ದಿನಾ ಪ್ರೀತಿ ಮಲ್ಪೊಡಿತ್ತಿಂಡು ಎನ್ನ ಮಗೆ ನನ್ನ ಇಂಚನೆ ಪ್ರೀತಿ ಮಲ್ಪೊಡಿತ್ತಿಂದು ಅಕ್ಲು ಯೋಚನೆ ಮಾಡ್ತೇವೆ ಅಂಚಾದಿಪ್ಪನಾಗ ಸಂಶಯಗೆ ಎಡೆ ಮಲ್ತು ಕೊರೊಡ್ಚಿ ರಾಜೇ ಬುಕ್ಕ ಮಂತ್ರಿ ಎಂಚೆ ಇಪ್ಪುವೆರ ಅವೇ ರೀತಿ ನಿಕ್ಲೆ ಅಡ್ಜಸ್ಟ್ಮೆಂಟ್ ಮಲ್ತೊಂದು ಜೀವನ ಮಲ್ಪೋಡು ನನ್ನ ಬೊಡೆದಿನ ಚೇಂಜ್ ಮಲ್ಪೆರ ಅಪ್ಪುಜಿ ಕಂಡನೆಯನ್ನು ಚೇಂಜ್ ಮಲ್ಪೆರ ಅಪ್ಪುಜಿ ಅಪ್ಪೆನ ಚೇಂಜ್ ಮಲ್ಪೆರ ಅಪ್ಪುಜಿ ಅಮ್ಮೆರನ ಚೇಂಜ್ ಮಲ್ಪೆರ ಅಪ್ಪುಜಿ ಜೋಕ್ಲೆನ್ ಚೇಂಜ್ ಮಲ್ಪೆರ ಅಪ್ಪುಜಿ ಅಪ್ಪುಂಡ ಮರ ನೀ ಪರ್ಬೋದಾನಿ ಪೂರ ಪಾಡ್ದೇರು ಅಡ್ವರ್ಟೈಸ್ಮೆಂಟ್ ದೀಪಾವಳಿ ಆಫರ್ ನಿಮ್ಮ ಹಳೆಯ ವಸ್ತುಗಳನ್ನು ತಗೊಂಡು ಬನ್ನಿ ಹೊಸ ವಸ್ತುಗಳನ್ನು ಕೊಡ್ತೇವೆ ಹಳೆ ಮಿಕ್ಸಿ ಫ್ರಿಡ್ಜ್ ಎಂಚಿನ ಉಂಡ ಪೂರ ಪತ್ತೊಂದು ಹೊಸತ್ತು ಕೊರ್ಪ ಅನ್ಮಲ್ಪೇರು ಓಲಾಲ ಬೋರ್ಡ್ ತುತ್ತರ ನಿಮ್ಮ ಹಳೆಯ ತಂದೆಯನ್ನ ತಗೊಂಡು ಬನ್ನಿ ತಾಯಿಯನ್ನ ತಗೊಂಡು ಬನ್ನಿ ಹೊಸ ತಂದೆ ತಾಯಿಯನ್ನ ಕೊಡ್ತೇವೆ ನಿಮ್ಮ ಹಳೆಯ ಗಂಡನನ್ನ ತಗೊಂಡು ಬನ್ನಿ ಹೊಸ ಗಂಡನನ್ನು ಕೊಡ್ತೇವೆ ನಿಮ್ಮ ಹಳೆಯ ಹೆಂಡತಿ ತಗೊಂಡು ಬನ್ನಿ ಆ ಒಂಡ ಕಿವಿತ್ತದ ಹೊಸ ಹೆಂಡತಿ ಕೊಡ್ತೇವೆ ಬಂದಾಗ ಒಳ್ಳೆ ಇಚ್ಚಿ ಚೇಂಜ್ ಮಲ್ಪರೆ ಆಪುಜಿ ಮದಿಮಾಯಿ ಬುಕ್ಕ ನಾನು ಪಂಡತ್ತ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ನಮ್ಮ ಮದುವೆ ಪೂರ ಸ್ವರ್ಗಲೋಕದ ಆತಂದೆ ಬ್ರಹ್ಮ ಬೆಸದ ಗಂಟು ಪಂತೇರು ಎಂಗ್ಲೆಗೆ ಉಪನಯನ ಮಲ್ಪನಾಗ ಒಂದು ಬ್ರಹ್ಮ ಗಂಟು ಪಾಡುವೆ ಬ್ರಹ್ಮೋಪದೇಶ ಅಂತ ಬಿಡಿಸಲಾಗದ ಗಂಟು ಐನ ಬುಡ್ಪಾರೆ ಅಪ್ಪಜಿ ಅವರ ಗಂಟು ಪಾಂಡ ಬೊಕ್ಕ ಬುಡ್ಪಾರೆ ಅಪ್ಪಜಿ ಐಕ ಮದುವೆ ಏನ್ ಪಂತೇರು 7 ಜನ್ಮದಲ್ಲೂ ತೀರದ ಸಂಬಂಧ ಆ ಮದುವೆ ಬ್ರಹ್ಮ ಬೆಸೆದ ಗಂಟು ಅಂಚಾದಿಪ್ಪನಾಗ ಅಡ್ಜಸ್ಟ್ಮೆಂಟ್ ಆವಡು ಹೊಂದಾಣಿಕೆ ಆವಡು ಆ ಒಂಜಿ ಬಾಲೆ ಏರ್ನ ಅಂದ್ ಕೇಂಡ ಒಂಜಿ ಪೊರ್ಲುದ ಸಾದಿಡ ಪೋಪುನ ಆಂಜವನು ತೊಯ್ಪಾರೆ ಅಪ್ಪಜಿ ಐ ಪರ್ಪೆಲೆ ಅಂಡ ಪರ್ಪೆಲನೇ ತೊಯ್ಪೌಡು ಐ ಸೋಮಾರಿ ಅಂಡ ಕಲ್ವೆ ಅಂಡ ಆಯನೇ ತೊಯ್ಪೌಡು ಹೊತ್ತು ತಪ್ಪಾವರೆ ಸಾಧ್ಯ ಇಜಿ ಒಂದು ಭಾರತೀಯ ಸನಾತನ ಧರ್ಮದ ಸಂಸ್ಕಾರ ಸಂಸ್ಕೃತಿ ತಪ್ಪಾರೆ ಅಪ್ಪಜಿ ಅಂಚಾದಿಪ್ಪನಾಗ ನಾನೆಲ್ಲ ಚೇಂಜ್ ಮಲ್ಪೇರ ಅಪ್ಪಜಿ ಗಂಡನಿ ಪರ್ಪೆ ಪಂಡದ ಸೀದಾ ಕಂಡನೇನ ಬುಡ್ಡೆರ ಅಪ್ಪಜಿ ನೆನಪಿದೇನು ಕಂಡನೇ ಸರಿ ಮಲ್ಪನಚಿನ ಕರ್ತವ್ಯ ಅವು ಬುಡೆದೀನಿ ಹೆಂಡತಿ ಮನಸ್ಸು ಮಾಡಿದರೆ
ಹೆಂಡವನ ಓಡಿಸಿ ಅವಳು ಇತ್ತೆ ಎಂಕ್ಲು ಗಂಗಸನ್ನ ಮುಲ್ಪಾರದು ಗೆಡತದ ಐನು ಒರಿಪಾವನ ಕೆಲಸ ಏರು ಮಲ್ಪಡು ಬುಡಿದಿ ಮಲ್ ಕ್ಷಮೆಯ ದರಿದ್ರಿ ಕ್ಷಮೆ ಕೊರಡು ಬುಡಿದಿ ಅಪ್ಪೆ ಆದಿಪ್ಪು ಬುಡಿದಿ ಆದಿಪ್ಪು ಕಂಡನೆ ಅದು ಮಗಕ್ಕೆ ಕ್ಷಮೆ ಕೊರಡು ತಪ್ಪು ಮಲ್ತಿಪ್ಪೇರು ಹಾಕದಿಪ್ಪೇರು ಬಂಗಾರ ಕೊಣದಿಪ್ಪೇರು ಸಂಶಯ ಪಂಡಿತಿಪ್ಪೇರು ಡೌಟ್ ಮಲ್ತಿಪ್ಪೇರು ಪೂರ ಮಲ್ತಿದ್ದೇರು ಇನಿ ಮಾತ ಅಕ್ಕನಕ್ಲೆ ಷಡ್ಗುಣ ಸಂಪಣಲಾದಿಪ್ಪುಡುಂಡ ಕ್ಷಮೆ ಕೊರಡು ಕ್ಷಮಯ ದರಿದ್ರಿ ಪಂಡ ಭೂಮಿ ತಾಯಿ ಲೆಕ್ಕ ಕ್ಷಮೆ ಕೊರಡು ರಾಮ ಸೀತೆನ ಕತೆ ಕೇಂದ್ರ ನಿಕ್ಲೆ ಶ್ರೀರಾಮಚಂದ್ರ ಸೀತಾಮಾತೆಗೆ ಕಣ್ಣಿಗೆ ಕುಂಟು ಕಟ್ಟದು ಪಾತೆರೋಡ್ చెప్పిరావు ಕಣ್ಣಿಗೆ ಕುಂಟು ಕಟ್ಟದು ಕಾಡಿಗೆ ಕಡಪುನ ಕತೆ ಪೂರ ನಂಗೆ ಗೊತ್ತುಂಟು ಆ ಸೀತಾಮಾತೆ ಎಂಚಿನ ಪಂಡೇರ ಪಂಡ ಒಂದು ಎನ್ನ ಕಂಡನಿ ಮಲ್ತಿನ ತಪ್ಪತ್ತು ಎರೋ ಊಡ್ದಕ್ಲು ಎನ್ನ ಮಿತ್ತು ಅಪಪ್ರಚಾರ ಮಲ್ತೇರು ಯಾನ ಪಾತಿರುತ್ತೆ ಪೊಂಜವು ಪೊನ್ನು ಪಂಡದು ಇಡೀ ಪ್ರಪಂಚಕ್ಕೆ ತೊಯ್ಪಾದು ಕೊಡಿಯೋಕ್ಕೋಸ್ಕರ ಎನ್ನ ಕಂಡನಿ ಅಗ್ನಿ ಪರೀಕ್ಷೆಗೆ ಕಡಪುಡಿಯರು ಹೊರತು ಎನ್ನ ಮಿತ್ತು ಸಂಶಯ ಇಡತ್ತು ಪ್ರಪಂಚದ ಕಳಂಕ ದೂರ ಆವಡು ಪಂಡದು ಆರಂಚ ಮಲ್ತೇರು ಒಂದ್ ವೇಳೆ ಗಲಾಟೆ ಮಲ್ತದುಂಡ ಎನ್ನ ಕಂಡನಿ ಸರಿ ಇಜ್ಜಿಂದ ಪಂಡ್ತುಂಡ ಅವು ರಾಮಾಯಣ ಆತು ಒಂದು ರಾಮ ಸೀತೆ ಜಗಳ ಅಂದಾತು ಅಂಚನೆ ಸೀತೆನೆ ಶ್ರೀರಾಮಚಂದ್ರಗೆ ಕ್ಷಮೆ ಕೊಡ್ತಲ್ಲಿಗೆ ನಿಕ್ಲೆ ಸೀತೆರ್ದು ಮಲ್ಲ ಪೊಂಜು ವತ್ತಂದು ಯಾನು ಎನ್ನದೆ ನಿಕ್ಲನ ಕಂಡನೆಗೆ ಕ್ಷಮೆ ಕೊರೋಡು ಕೊರ್ಪಾರಮ್ಮ ಕೊರ್ಪಾರ ನಾ ಪೆಟ್ಟ ಹಾಕುನತ್ತು ಕ್ಷಮೆ ಕೊರ್ಲಿ ತಪ್ಪಾತನತ್ತ ತಿದ್ದೋನೆರೊಂದು ಅವಕಾಶ ಮಲ್ತ್ಕೊಡಿ ಸೀತೆ ಲೆಕ್ಕ ಕಂಡನೆಗೆ ಕ್ಷಮೆ ಕೊರಿಯರಂಡ ರಾಮಗೆ ಸೀತೆ ಕ್ಷಮೆ ಕೊರ್ಲೆಕ್ಕನೆ ನಿಕ್ಲನ ಕಂಡನೆಗೆ ನಿಕ್ಲೆ ಕ್ಷಮೆ ಕೊರಂಡ ನಿಕ್ಲನ ಜೀವನ ಸಾರ್ಥಕ ಆಪನ್ 4ನೇ ಪಾಯಿಂಟ್ ಭೋಜ್ಯೇಶು ಮಾತ ಬಂಡ ವನಸು ಕೋರ್ನಾಗ ಅಪ್ಪೆ ಲೆಕ್ಕ ಇಪ್ಪೊಡಿಗೆ ಬೊಕ್ಕ ಬುಡಿದಿ ಲೆಕ್ಕನೆ ಇಪ್ಪೋಡು ವಾಟೈಮುಡು ಅಪ್ಪೆ ಲೆಕ್ಕ ಇಪ್ಪೊಡು ವನಸು ಕೋರ್ನಾಗ ಅಪ್ಪೆ ಲೆಕ್ಕ ಕೊರಡು ಭೋಜ್ಯೇಶು ಮಾತ ಓಕೆ ಇರಾಗ ಏತ್ ಜೋಕ್ಲು ಓದಿ ಏತ್ ಪ್ರಾಯ 14 ವರ್ಷ ನಾನು ಬಾಲೆ ಆತಾ ಓಕೆ ಆಯ ನೀ ಪೇ ಡ್ರೆಸ್ ಪೂರ ಪಾಡ್ಬೆ ಆಯನ ಬೇಲೆ ಮಲ್ಪೆ ಇರಾಗ ರಡ್ಡ ಜೋಕುಲು ಇನ್ನಿರದು ಬುಕ್ಕ ಕುಡೊಂಜಿ ಏರು ತಲೆ ಕಂಡ ನಿಂತು ಆಗ 14 ವರ್ಷ ಈ ಬಾಲೆಗೆ ಎನ್ಮ ದಿನ ಆಯ್ನ ತೀನಿ ಕಣ್ಣ ಪಿಡಿ 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 ಮನ್ಪುಂಡು ಏತ್ ಎನ್ಮ ದಿನ ಎಲ್ಲೇ ಕಾವಂದರ್ನ ಪುಟ್ಟನ ಪರ್ಬ ನೆನಪಿದೇನು ಒಂದು ಭಾರಿ ಪೊರ್ಲದ ಸಂತೋಷ 75 ವರ್ಷ ಕರಿಂಡಾರಿಗೆ ಚಪ್ಪಾಳೆ ಬಾಡಿ ನೆಕ್ಸ್ಟ್ ನವೆಂಬರ್ 25 ತಾರೀಕು ಯಪ್ಪ ಬರ್ಪೆ ವರ್ಷ ನವೆಂಬರ್ 25 ತಾರೀಕು ಕಾವಂದಿರನ ಬರ್ತ್ಡೇ ನಿಕ್ಲು ಗಂಗಸರ ಬಿಡುದು 1 ವರ್ಷ ವಾರ್ಷಿಕೋತ್ಸವ ಮಲ್ಪೋಡು ಕಾವಂದಿರನ ಪುಟ್ಟನ ಪರ್ಬದ ಲೆಕ್ಕಡು 1757ನೇ ಶಿಬಿರಡು ಸೇರಿನ 5 ಜನತ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೆಬ್ಬೆರಡು ಮಲ್ಪೋಡು ಮಲ್ಪರ ಇನ್ನಿರ್ದು ಲೆಕ್ಕ ಪಾಡೋಡು ದಿನ 1 ದಿನ ಅಂಡು 2 ದಿನ ಅಂಡು 3 ದಿನ ಅಂಡು ನಾನು ಪರ್ಪನ ಬಿಡುದು 4 ದಿನ ಅಂಡು 5 ದಿನ ಆಡು 365 ದಿನ ಅನಗ ನೆಕ್ಸ್ಟ್ ದ ವರ್ಷ ಕಾವಂದರ್ನ ಪುಟ್ಟನ ಪರ್ಬದಾನಿ ನಮ್ಮ ಸಂಭ್ರಮಡು ಎಂಚಿನ ಮಲ್ಪಡು ವಾರ್ಷಿಕೋತ್ಸವ ಮಲ್ಪಡು ಮಲ್ಪೊರತ 5 ಜನಲ ಒಟ್ಟುಗುಬೋಡು ಎನ್ಮ ದಿನದ ಬಾಲೆ ಆವ ಈರ್ನ ಎನ್ಮ ದಿನದ ಬಾಲೆನ ಎಂಚ ತೂಪರ ಅಂಚನೆ ವನಸು ಕೊರ್ನಗ ತೋಡು ದಾಯಪಂಡ ಏತು ಉಣ್ಪೇರು ಗೊತ್ತುಂಡ ಕೋಡೆ ಅಂತು ಇನ್ನ ಮಾಡ್ರೆ 11 ಗಂಟೆಗೂ ಫ್ರೀ ಬುಡಿಯ ನಡುಟ್ಟು ಚಾಪರ್ದು ಬಲ್ಲೆ ಅಂತ ಮುಕ್ಕಲು ಪೋದು ಪೂರ ಪುಲಿಯೋಗರೆ ಪಾಡು ತಿನ್ನೊಂದು ಲೇರು ಅದು ಚಾಪರ್ಲೆ ಪಂಡ ಒಂದಾಯ ಇಂಚ ಅರ್ಧ ಗಂಟೆ ಲೇಟ್ ಆಪ್ ಇಜ್ಜಿ ಸರ್ ಬಡಾಪುಂಡು ಸರ್ ಎಂಚಿನ ಬಡಾಪುಂಡು ಸರ್ ಇತ್ತಿತ್ತು ಇತ್ತಿತ್ತು ಬೇಜಾರು ಮಲ್ಪಡು ಸರ್ ಅಂಚಾದ 3 kg 4 kg ಜಾಸ್ತಿ ಆಗ್ತದೆ ನಾ ಇಲ್ಲಲ್ಲ ಪನ್ಪೇರಮ್ಮ ಪಾಡು ಪಾಡು ಅಂತ ಮುರನೇ ರಿಷಿದ್ರಾಗ ಸೇರಿದಿತ್ತೆ ಆಯ್ ಒಪ್ಪಿಗಿಜ್ಜಂಡು ಬುಡದಿಲ್ಲ ತೊಂದು ಬತ್ತದ ಪಾಡಿಲ್ಲ ಶಾಲೆಡು ಕಂಡಿನ ಗಟ್ಟಿ ಪತ್ತೊಂದೆ ಯಾನು ಸೇರುಜಿ ಕಡೆಗೆ ಬೈಯಾಗ ಬುಡಿದಿ ಪಂಡಲ ಇರ್ದ ಆಲ ಮಲ್ಪನ ಬರ್ಚಿ ಶಿಬಿರಗ ಸೇರಿದ ಗಂಗಾರ ಬುಡಿಯರ್ನೇ ಯಾರು ಯಾನೀರೇನು ಪೊರ್ಲುಡು ಸಾಂಕ್ವೆ ಅಂತ ಆಜಿ ತಿಂಗಳದಕ್ಕ ಫೋನ್ ಬತ್ತನ ಬುಡದಿನ ನೀಡ್ದೆ ಅನ್ನ ಕಂಡನೆ ಪರ್ತುಂಡನೆ ಎಡ್ಡೆ ಎತ್ತಿನ ಸರ್ ಎಂದು ದಾಯಗಮ್ಮ ಸರ್ ಅವ್ರ ಬೆನ್ ಪುಣೆಜ್ಜಿ ಪಾಡು 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 ಬಲ್ಪುಗ್ಲ ಬೋಡಿಗೆ ಮಧ್ಯಾಹ್ನಗಳ ಇತ್ತಿತ್ತು ತಿನ್ಪೇರಿಗೆ ಜೋಕ್ಲು ಬರೆಯಾಗ ಶಾಲೆಗೆ ಬತ್ತದಾನಾಗಲ ಸರಿ ತಿನ್ಪುನು ರಾತ್ರಿಲ್ಲ ಪಾಡು ಬಂತು
ಸರ್ ಪರೊಂದಿಪ್ಪನಾಗ ಇಲ್ಲಗ ಬರೊಂದು ಲೆಜ್ಜಂಡು ಉನೊಂದು ಲೆಜ್ಜಂಡು ಇತ್ತೆ ಎಂಕ್ ಸಾಂಖ್ಯರ ಬಂಗ ಉಂಡು ಬೊಕ ಆಡಕ್ಕೆನ್ನಾಗ ಪನ್ಪೆ ಸರ್ ಯಾನೆ ನಿಕ್ಲನ ಪಾಠ ಪುರಕ್ಕೆ ಎಂದು ಬುಡ್ನತ್ತು ಎನ್ನ ಬುಡಿದಿಜ್ಜಿ ಪಾತೆರ ಬಂತಲ್ಲ ಆನಿ ಎಂಚಿನ ಈರು ಗಂಗಾರ ಬುಡ್ಲೆ ಯಾನ್ ಈರನ್ ಸಾಂಕಡು ತುಕ ಎಂಚಿನ ನರಮನಿ ಮೂಳು ಇಪ್ಪೇರ್ಲ ಅಂಚಲ ಪಂಡ್ರೆ ಅಪ್ಪಜಿ ಅಂಚಾದ ಇತ್ತೆ ದಿನಕ್ಕೆ ಸುಮಾರು ವನಸು ಮಲ್ಪೇರು ಅಪ್ಪೆ ಲೆಕ್ಕ ಒಂದು ವನಸು ಕೊರ್ಲೆ ಏರ್ಲ ಉಲ್ಲಾರ ಶಿಬಿರಾಟಿ ಲಂಚ ಇಜ್ಜತ ಎಲ್ಲರದಕ್ಕನೇ ಬೆನ್ನೇರ ಬೋಡ್ ನಿಕ್ಲು ದಾಲ ತೊಂದರೆ ಇಜ್ಜಿ ನಿಕ್ಲು ಕೈಕಾರ ಪೂರ ಗಟ್ಟಿ ಉಂಡಾವ ನನ್ನ ಪನ್ವೇರು ಸರ್ ಪಂತೇರು ಚೂರು ರೆಸ್ಟ್ ಬೋರ್ಡು ರೆಸ್ಟ್ ದಾಲ ಕೊಡ್ಚಿ ಸರಿ ಉಳ್ಳೇರು ಪೂರ ಸರಿ ಉಳ್ಳೇರು ಬೇಲೆಗೆ ಪೋಟ್ ಬೈಯಾಗ ಬೇಗ ಇಲ್ಲಡೆಗೆ ಬರೋಡು ಅವತ್ತ ವನಸೊಂಜಿ ಕೊರ್ಲೆಟ್ಟಂಗೆ ಬೆಂದಿದ್ದು ಹರಿಪುರ ಕೊಣತ ಕೊರ್ಲೆ ಅಕ್ಲು ಶೋಕು ವನಸು ಪಾಡುವೇರು ನನ್ನ ಪುಟ್ಟ ಗೌರಿಯ ಮದುವೆ ಪಣ್ಣದ ಸೀರಿಯಲ್ ಪುರ ತೂ ಒಂದು ಕುಲೋರ್ಚಿ ಪೊರ್ಲದ ಒನ್ಸಿ ಬೈಯಾಗ ಇಲ್ಲಾಗ ಬಂದಾಗ ಒಂಜಿ ಲೋಟ ನೀರು ಬತ್ತಾರ ಎಂಚಾಯರು ಖುಷಿ ಇಟ್ಟು ತೆಲ್ತದ ಪಾತಿರ್ಲಿ ಖುಷಿ ಆಪನ್ ಇದು ಓಲೋಲ ಕುಲೊಂದು ಎಂಚಿನ ಸಂಬಂಧ ಇಜ್ಜನ್ ಲೆಕ್ಕ ಅಕ್ಕನಕ್ಲು ಮಲ್ಪೊಡ್ಚಿ ಪ್ರೀತಿಡ್ ಪಾತಿರ್ಲಿ ಪ್ರೀತಿ ಮಲ್ಪರೆ ಗೊತ್ತಿಜ್ಜಿನ ಒಂಜಿ ಒಂತೆ ದಿನ ನಾಟಕ ಅಲ್ಲ ಮಲ್ಪಲಿ ಆವತ್ ದಯ ಬಂಡ ಮುಕ್ಲಿನ ಎಂಕ್ಲು ಬಂಗ ಬರ್ತದ ಸರಿ ಮಲ್ತದ ಆವತ್ತ ನಾಟಕ ಬರ ಮಲ್ಪ ನಮ್ಗೆ ಗೊತ್ತುಂಟು ಅಂಚಾದಿಪ್ಪನಾಗ ಕೆಲವು ತೂವೋಡು ಅಕ್ಕನಕ್ಲು ಆರ್ನ ಸಂಬಂಧದಕ್ಲು ಬತ್ತನ ಇದಾನೆ ಇಂದೆ ಅವು ಪತ್ತೊಂದು ಬಲೆ ಒಂದು ಪತ್ತೊಂದು ಬಲೆ ಅವು ರೆಡಿ ಬೇರೆ ಸಂಬಂಧ ಬತ್ತಲ್ಲ ಸುದ್ದಿ ಎಂಕದಾಲ ತೀರ್ಜಿ ಚೂರು ಹೋಟೆಲ್ದ ಮಿನಿ ಪತ್ತೊಂದು ಬಲ್ಪುನ ಬಲೆ ಇಂಚ ಪನ್ಪುನಕ್ಲು ಉಲ್ಲೇರು ಅಂಚ ಪಾರ್ಶಾಲಿಟಿ ಪೂರ ಮಲ್ಪೊಡ್ಚಿ ನಮ್ಮ ಸಂಬಂಧ ಪೂರ ಈರ್ನ ಸಂಬಂಧ ಅಲ್ಲ ನಮ್ಮನೆ ಸಂಬಂಧ ಕಂಡನೇನ ಇಲ್ಲದಕ್ಕಲ್ಲ ನಮ್ಮ ಮಕ್ಳೆ ಪನ್ಪುನ ಭಾವನೆ ಇತ್ತುಂಡ ವಾ ಗೊಂದಲ ಅವರೇ ಸಾಧ್ಯ ಇಜ್ಜಿ ನೆನ ಪೂರ ಅರ್ಥ ಮಲ್ತೊನ್ವಾರ ಪನ್ಪುನ ಚಿನ್ನ ಪಾತಿರ ಪನೊಂದುಲೆ ಅಪ್ಪೆ ಲೆಕ್ಕ ಬಾಲೆ ತೋಡು ಬುಕ್ ಎಂಕ್ಲ ಸಿಸ್ಟರ್ ಚೀಟಿ ಕೊಡ್ತೇವೆ ಇನ್ನೇ ಮರ್ದ ಪತ್ತೊಂದು ಪೋಡು ಆ ಮಾತ್ರೆ ಮೆಡಿಕಲ್ ತಿಕ್ಕೊಂಡು ದೆತ್ತೋ ನೋಡು ಮರ್ದ ಮಾತ್ರೆ ಇಂಚ ದೆತ್ತೋಣ ದಕ್ಲು ಪನ್ಪೇರು ನಿಕ್ಲ ಇನ್ನು ಕೊರಡು ಬೊಲ್ಪು ಗಂಡ ಬೊಲ್ಪುಗು ಮಧ್ಯಾಹ್ನ ಗಂಡ ಮಧ್ಯಾಹ್ನಗೆ ಬಯ್ಯ ಗಂಡ ಬಯ್ಯಾಗೆ ಮಾತ್ರ ಎಲ್ಲ ವನಸ್ಸು ಕರೆಕ್ಟ್ ಕೊರ್ಪನ ಕೆಲಸ ಏರು ಮಲ್ಪಡು ಶಿಬಿರಾರ್ತಿನಿ ಇಲ್ಲದಕ್ಕೂ ಮಲ್ಪಡು ಮದುವೆ ಆದ ಚಂದ ಅಪ್ಪೆ ಒಂಚೂರು ಸಪೋರ್ಟು ಮಲ್ಪಡು ರೂಪೇಶು ಲಕ್ಷ್ಮಿ 5ನೇ ಪಾಯಿಂಟ್ ನಮ್ಮ ಲಕ್ಷ್ಮಿ ಲೆಕ್ಕ ತೋಡಿಗೆ ಇನಿ ತೂನಗ ನಿಕ್ಲು ಪೂರ ಲಕ್ಷ್ಮಿ ಲೆಕ್ಕ ಉಲ್ಲರಿ ಅವರ್ತಿ ಚೂಡಿದಾರ ಪಾಡ್ದು ಬರ್ತಾರೆ ನಾರಿಗೆ ಫಸ್ಟಿಗೆ ನೆರ್ರಿ ಇರಾಗ ಇನಿ ಗೊತ್ತಾಪುಜ ಮಾರ್ರೆ ಒಂದು ಸೀರೆ ತುತ್ತದ ಬರೋಡೊಂದು ಪಂತಜ ಸೀರೆ ತುತ್ತಂದು ಬರೋಡಿತ್ತು ದಾಯ ಬತ್ತಜಾರ ಅಂತ ಕೇಂಡೆ ಬುಕ್ಕ ಜಾಸ್ತಿ ಪಂಡ್ರೆ ಪೂಜು ಕಾರ್ಯಕ್ಕೆ ನೆರ್ವೆ ಅದಕ್ಕೋಸ್ಕರ ಒಂಜಿದೆ ಅಂತ ಏತು ಪೊರ್ಲು ತೋಜರ್ತುಲೆ ಇನ್ನು ಒಂಜಿ ಸೀರೆ ತುತ್ತುಂಡ ಅರಗೆದು ಖುಷಿ ಹಾಕೊಂಡು ಒಂದು ನಮ್ಮ ಮಲ್ಪನೆ ಗೊತ್ತುಂಡ ಕಂಡನೆ ಎದುರು ಪರ್ಕಟೆ ನೈಟಿನೋ ಇನ್ನೋ ಒಂದು ಪಾಡ್ನು ಎಂಕ್ಲ ಡಾಕ್ಟರ್ LH ಮಂಜುನಾಥ ಸರ್ ಪಂಪೇರು ಗಂಡು ಮಕ್ಕಳಿಗೆ ನೈಟಿ ಕುಡಿಯುವ ಚಟ ಹೆಣ್ಮಕ್ಳಿಗೆ ನೈಟಿ ಹಾಕುವ ಚಟ ಅಂದು ಏನ್ ಬೆಂಗಳೂರು 5 ವರ್ಷ ಐತೆ ಒಂದು 5 ತಿಂಗಳ ಇಂಚಿ ಟ್ರಾನ್ಸ್ಫರ್ ಆದ ಅಲ್ಪ ತೂಡು ಪೇಟೆಡ್ ಸಮೇತ ಮಾರ್ಕೆಟೆಡ್ ಸಮೇತ ಸ್ಕೂಟಿ ಬರ್ತಾರೆ ನೈಟಿ ಮಾಡೋ ಒಂದೇ ಬರ್ತಾನೆ ಅರ್ಧಂಬರ್ಧ ನೈಟಿ ಹಾಕ್ಲೇನ ಮೂಲ ಫುಲ್ ಅಲ್ಲ ಉಂಡು ಅಲ್ಪ ಅರ್ಧಂಬರ್ಧ ನೈಟಿ ದೋಸೆ ಮಲ್ತಂಡ ಅವೇ ನೈಟ್ ಬಂದ ಚೂರು ಕೈಟಿತ್ತು ನೈಟ್ ಒರೆಸುಂಡು ಜೋಕ್ಲದಾಯ್ತಲ್ಲ ಮಲ್ತಂಡ ಕಡೆಗೆ ಕೈ ಕೂಟುವ ಬೇತ ಬೈರ ಸಿಜ್ಜಿನ ಮಾಡ ನಮ್ಮ ನೈಟಿಯೇ 8 ಒರೆಸುಂಡು ಪಾತ್ರ ದಕ್ಕದ ಚೂರು ಕೈಟ್ ಕರಿಯಾಂಡ 5 ನೈಟಿ ಡೇ ಒರೆಸುಂಡು ಈ ನೈಟಿ ಬಾರ್ದು ಬತ್ತಂಡ ಎಂಚ ರೂಪೇಶ ಲಕ್ಷ್ಮಿ ನಮ್ಮ ಕಂಡನ ಎದುರು ಲಕ್ಷ್ಮಿ ಲೆಕ್ಕ ಇಪ್ಪುಡುಗೆ ನಮ್ಮ ಕಂಡನ ಎದುರು ಬಾರಿ ಕಮ್ಮಿ ಆ ಥರ ಇತ್ತು ನಮ್ಮ ಫಂಕ್ಷನ್ ಇತ್ತನ ಶೋಕು ಬೇತೆ ಪಿದೈದ ಫಂಕ್ಷನ್ ಇತ್ತನ ಪೂರ ಅಲಂಕಾರ ಮಲ್ತಿದ್ದ ಪೋಪ ಅಂಚಾದಿಪ್ಪನಾಗ ನಮ್ಮ ಲಕ್ಷ್ಮಿ ಲೆಕ್ಕ ಇಲ್ಲಲು ಶಿಸ್ತಾದ ಒಂದು ಕಾರ್ಯಕ್ರಮನಾಗ ಇಂಚಿನ ಫಂಕ್ಷನ್ ಆಗ ಸ್ವಚ್ಛವಾದಿಪ್ಪೋಡು ಒಂದು ಇತೆ ನಮ್ಮ ಸ್ವಚ್ಛವಾದ ಶಿಬಿರಾರ್ತಿ ಲಂಚನೆ ನಿಕ್ಲ ಗಬ್ಬು ವಾಸನೆ ಬರೊಂದು ಆ ಮದ್ದು ಬೀಡಿ ಪುರ ತಿನ್ನೊಂದು ಮಲ್ಪನತ್ತೆ ನಿಕ್ಲ ನೀಟ್ ಆದಿಪ್ಪೋಡು ಅಪಕ ಖುಷಿ ಆಪನ್ ಕಣ್ಣನೆ ಬಿಡಿದು ಒಟ್ಟಿಗೆ ಇಪ್ಪರ ಸಾಧ್ಯ ಒಂಜಿ ಕೇಸ್ ತಿಕ್ಕನೆ ಎಂಕ್ಲೆಗೆ ಸಿಸ್ಟರ್ ಮೂಲೆಯಲ್ಲೇರು ಮದುವೆ ಆಯ್ನ ದಿನನೇ ಅಲ್ಲಿ ರಾತ್ರಿ ಹತ್ತು ಮನದಲ್ಲಿ ಬುಲ್ಪುಗ ಅಪ್ಪ ಇಲ್ಲಡೆ ಪೋತಾನೆ ಆಯ್ನ ಕೊಂಡತೆ ಶಿಬಿರಾಗ ಪಾಡ್ದೇರು ಮಾತನ್ನಿಲ್ಲದಕ್ಕೆ ಬರೋಡು ಒಂದು ಪನ್ನಾಗ ಮೂಲ ಒಂಜಿ 4 ಜನ ಬಿಡದು ಪೋತೇರು ಕೆಲವು ಬತ್ತನ್ನೇ ಇಜ್ಜರು ನನ್ನಲ್ಲ ಅವು ಇನಿ ಎಲ್ಲೆಡು ಸರಿ ಮಲ್ಪೆರೆ ಆಪುಜಿ ಒಂತೆ ಟೈಮ್ ಬೋರ್ಡು ನಿಕ್ಲಿ ತಾಳ್ಮೆ ದೆತ್ತೊಂದು ಸರಿ ಮಲ್ಪೆರೆ ಆಂಡ ಪ್ರಯತ್ನ ಮಲ್ಪುಗ ಮೂಲು ಕಾರ್ಕಳದ ಮಾಲಾಡು ಜೋಗಪ್ಪ ಶೆಟ್ಟಿ ಇಂದಿತ್ತೇರು ಆರು ಬುಡದು ಬೋದು 20 ವರ್ಷ ಆದಿತ್ತು 8 ವರ್ಷ ಶಿಬಿರಕ್ಕೆ ಸೇರಿದಾಯ್ಬಕ್ಕ ವಾಪಸ್ ಬತ್ತೇರು ಆತ ಶಕ್ತಿ ಉಂಡು ಧರ್ಮಸ್ಥಳದ ಶಿಬಿರಗೆ ಲಿಂಗಪ್ಪ ಗೌಡ್ರು ಒಂದಿತ್ತೇರು ಮುಲ್ಪ ವಿಟ್ಲದಾರ ಆರೆಗೆ ಮದುವೆ ಆದ 11 ವರ್ಷ ಆದಿತ್ತೇನೆ ಜೋಕ್ಲಿಜ್ಜಂಡು ಎಂಕ್ಲೆ ಪ್ರಾರ್ಥನೆ ಮಲ್ತ ಶಿಬಿರಡು ದೇವರು ನಿಕ್ಲೆಗೆ ಜೋಕ್ಲನ ಭಾಗ್ಯ ಕರುಣಿಸಾಡಂದು ಶಿಬಿರ ಮುಗಿದು 1 ವರ್ಷದ ಆರೆಗೆ ಒಂದು ಬಾಲೆ ಅಂಡು ಮಂಜುಶ್ರೀ ಎಂದು ಪುದರ್ದು ಇತ್ತೆ ಆ ಬಾಲೆ ಡಿಗ್ರಿಗೆ ಪೋಂದಿಲ್ಲ ಒಂದು ದೇವರನ ಆಶೀರ್ವಾದ ಮೂಲಲ ಒಂಜಿ 2 ಜನಕ್ಕೆ ಜೋಕ್ಲನ ಭಾಗ್ಯ ತಿಕ್ಕದಿಜಿ 3 ಜನಕ್ಕೆ ತಿಕ್ಕಜ್ಜಿ ನಮ್ಮ ವಾತೆರ್ಲ 3 ಜನಕ್ಕೆ ಜೋಕ್ಲನ ಭಾಗ್ಯ ತಿಕ್ಕದಿಜಿ 5 ವರ್ಷ
ಬುಕ್ಕ ಕೆಲವು ವರ್ಷ ಹಿಡಿದು ಬುಕ್ಕ ಮದುವೆ ಆದ ಜೋಕ್ಲಾತಜಿ ಆ ಧರ್ಮಸ್ಥಳದ ಸ್ವಾಮಿ ನಿಕ್ಲ ನಂಬುನಂಚಿನ ದೈವ ದೇವರು ನಿಕ್ಲೆಗೆ ಸಂತಾನ ಭಾಗ್ಯ ಕರುಣಿಸಾಡನ ಮಾತಿನ ಪರವದ ದೇವರ ನಟ್ಟುವ ಎಂಕ್ಲು ಶಕ್ತಿ ಉಂಟು ಅಂಚಾದ ನಮ್ಮಲ್ಲ ಕ್ಲೀನ್ ಆದಿಪ್ಪಡು ಎಡ್ಡ ಆಹಾರ ದೇತು ನೋಡು ಎನ್ನಿಕ್ಲೆ ಕೋಡೆ ಪಂತ ಮೂಜಿ ಪಾಯಿಂಟ್ ಪ್ಲೇಸ್ ಟೈಮ್ ಪರ್ಸನ್ ಒಂದು ಚೇಂಜ್ ಮಲ್ಪಡು ಅಕ್ಕ ಮಾತಿರ್ಲಕ್ಕೇನ್ಲೆ ಸ್ಥಳ ಪ್ಲೇಸ್ ಮುಕ್ಲು ವೈನ್ ಶಾಪ್ ಬಾರಿಗೆ ಪೋಂದಿತ್ತೇರೆ ಅಡೆಗೆ ಪಾರೆಜ್ಜಿನ ಕಡುಪುಡಿ ರೆಜ್ಜಿ ನಿಕ್ಲೆ ಟೈಮ್ ಭಯ ಅನ್ನದ ಇಲ್ಲಗ ಬರಡು ಒವ್ವೇ ಕೆಲಸ ಇತ್ತಿಲ್ಲ ಭಯ ಅನ್ನದ ಪಿದೈ ಪಾರೆಜ್ಜಿ ಇಲ್ಲದ ಲೆಪ್ಪನ ಕೆಲಸ ಅಕ್ಕನಕ್ಲೆನ ಒಂಜೊಲೆ ಅರ್ಜೆಂಟ್ ಬಯ್ಯಗ ಪೋಪನ ಕಾರ್ಯಕ್ರಮ ಇತ್ತಿಂದ ಒಟ್ಟಿಗೆ ಬೋಡು ನಿಕ್ಲು ಬುಡ್ದು ಬಾರೆ ಅಲ್ಲಿ ಕಂಡನೆ ಬುಡದಿ ಒಟ್ಟಿಗೆ ಬೋಡು ಜೋಕ್ಲೆನ್ನೆ ತೊಂದು ಬಯ್ಯದ ಫಂಕ್ಷನ್ ಪೂರ ಪೋಡ್ಚಿ ನಾನು ಒಂತೆ ಟೈಮ್ ಒಂದು ಆಜಿ ತಿಂಗಲು ನಿಕ್ಲನ್ನ ಲಗಾಡಿ ದಿಪ್ಪೇರು ಏರು ಕೊರ್ನ ಜ್ಯೂಸ್ ಪರೋರ್ಚಿ ಬೊಂಡ ಸಮೇತ ಪರೋರ್ಚಿ ಪೆಪ್ಸಿ ಕೋಲಾ ಅವು ಪೂರ ಪರ್ಪುನಿ ಬರ್ಚಿ ನೆನಪದಿಲೆ ಜೋಕ್ಲ ಸ್ಟಿಂಗ್ ಪರ್ರೆ ಶುರು ಮಲ್ತೇರು ಅವು ಪರ್ನ ಕಿಡ್ನಿ ಫೈಲೂರ್ ಹಾಕೊಂಡು ಎತೋ ಜನತ ಕಿಡ್ನಿ ಪೋತುಂಡು ಇಂಚಿಪ ಬತ್ತನ ಒಂಜಿ ಸ್ಟಿಂಗ್ ಪಂಡ ಐಟ ಆಲ್ಕೋಹಾಲ್ ಬುಕ್ಕ ಕೆಲವು ಕಿಡ್ನಿನ ಹಾಳು ಮಲ್ಪನಂಚಿನ ಕೆಮಿಕಲ್ ಐಕ್ ಪಾಡುವೇರು ಪರ್ಯರ ಖುಷಿ ಹಾಕೊಂಡು ಕಿಡ್ನಿ ಅಲಕ್ಕ ಪೋಪುಂಡು ಆ ಬಾಟ್ಲದ ಪೂರ ಜ್ಯೂಸ್ ಪರ್ಯರ ಪೋರ್ಚಿ ಬೊಂಡ ಪರ್ಲೆ ಲಿಂಬೆದ ಜ್ಯೂಸ್ ಪರ್ಲೆ ಇಲ್ಲಲೆ ಜ್ಯೂಸ್ ಮಲ್ಪಲೆ ಆಪಲ್ ಜ್ಯೂಸ್ ಪರ್ಲೆ ಬೇತೆ ಕೊಣತದ ಇಲ್ಲಲ್ ಜ್ಯೂಸ್ ಮಲ್ತ್ ಪರ್ಲೆ ಜಾಗ್ರತೆ ಮಲ್ಪಲೆ ಬಯ್ಯ ನನಗೆ ಒಲ್ ಬರಡು ಇಲ್ಲಡೆ ಬರಡು ಇಲ್ಲಲ್ಲ ಶಂಕ ಜಾಗಟೆ ಧೂಪ ದೀಪ ಅಗರಬತ್ತಿದ ಪರಿಮಳ ಬರಡು ಅಡೆ ಪುನಃ ಬೀಡಿದ ಸ್ಮೆಲ್ ಬರೋದಿತ್ತು ಬೀಡಿಯೋ ಇಪ್ಪನತ್ತ ನನ್ನ ಇಲ್ಲಲ್ಲಿ ಕುಳೊಂದು ಊದು ಬತ್ತಿ ಬತ್ತವಡು ಚೋಕು ಇಲ್ಲಲ್ಲ ಬೀಡಿದ ಸ್ಮೆಲ್ ಬರ್ರೇನೆ ಬಲ್ಲಿ ನೆನಪದಿ ಒನ್ಲಿ ನೆಂಚೂರು ಸ್ಟ್ರಿಕ್ಟ್ ಮಲ್ಪೋಡು ನನ್ನ ಮನೆ ಫುಲ್ ಚೇಂಜ್ ಆವ ಖಾಲಿ ಗಂಗಸರ ಬುಂಡ ಅರ್ಜಿ ಜೀವನ ಶೈಲಿಯೇ ಚೇಂಜ್ ಆವಡು ಸ್ವಲ್ಪ ಬೇಗ ಲಕ್ಕೊಡು ನೆನಪೂರ ಆವಣದಿತ್ತಿನ ಇಲ್ಲದಕ್ಲ ಚೂರು ಸಪೋರ್ಟ್ ಮಲ್ಪೋಡು ಪ್ಲೇಸ್ ಟೈಮ್ ಪರ್ಸನ್ ವ್ಯಕ್ತಿನ ಚೇಂಜ್ ಮಲ್ಪೋಡು ಪರ್ಪುನಕ್ಲನ ಸವಾಸ ಮಲ್ಪೋರ್ಚಿ ನೆನಪದಿಲ್ಲ ಅಕ್ಲನ ಸವಾಸ ಬುಡ್ದು ಬಿಲ್ಲೆ ರಡ್ಡು ದಿನ ನಿಕ್ಲಗೆ ಒಟ್ಟಾರೆ ಪಾತೆರು ನಿಕ್ಲಗೆ ಒಂಥರ ಅಸಹ್ಯವಾದ ಪನ್ವೇರು ಮೊರ್ಚಾನ ಪನ್ನೇರು ಶುರು ಮಲ್ಪೇರೆ ಈ ವೇಸ್ಟ್ ಮರೆಯ ಈ ದಂಡಪಿಂಡ ಈ ದಾಲೈಜಿ ಈ ಆನೆ ಹತ್ತಿದ್ದು ಇಂಚ ಪೂರ ಪನ್ವೇರು ಅಕ್ಲನ ಪಾತೆರೆಗೆ ಪೂರ ಬೆಲೆ ಕೊರೋಚು ಖುಷಿ ಟಿಪ್ಪುಲೆ ರೂಪೇಶು ಲಕ್ಷ್ಮಿ ಅಕ್ಕನಕ್ಲ ಪೊರ್ಲು ಇತ್ತಿಲಕ್ಕಲೆ ಅಣ್ಣನಕ್ಲ ಪೊರ್ಲು ಪನ್ನೋಡು ಏನ ದಿನವಲ್ಲ ಇಲ್ಲಲ್ಲಿ ಇಜ್ಜಂಡ ಏನ ಎಲ್ಲಿಯ ಬಾಲೆ ಒಂಜಿ 4 ವರ್ಷ ಕರಿಂಡು ಏನು ಮೂಜಿ ದಿನ ಅನ್ನತುಲೆ ಇಲ್ಲು ಬಿಡುದು ಏನು ಓಲ್ಲಕ್ಕೆ ನನಗೆ ಆಫೀಸ್ ಇಡುಲ್ಲೆ ಎಂದು ಇನಿ ಏನಗ ಪಂಡಜಿ ಎನ್ನ ಬಾಲೆ ಏನ ಅಮ್ಮಡ ಬಂದ್ಪನಿಗೆ ಅಪ್ಪನಿಗೆ ದಿನ ಆಫೀಸು ಎಲ್ಲಿ ಹೋಗಿದ್ದಾರೆ ಬರ್ಪುಜೇರು ಎಂದು ಒಂಥರ ಬೇಜಾರ್ತದೆ ಎಂಚಿನ ದಿನ ಆಫೀಸ್ ಎಂದು ಯಾನ ದಿನವಲ್ಲ ಬಲ್ಪ ಕೊಂಚ ವಿಡಿಯೋ ಕಾಲ್ ಮಲ್ಪರಂಡು ಜೋಕ್ಲೆನ್ ತೂವಡು ಆಯ್ತು ಬುಡೆ ದಿನ ತೂವಡು ಆಸೆ ಅಂಚ ಎನ್ನ ಮುಂಡೋಡು ಕುಂಕುಮ ಇಜ್ಜಂಡ ಎನ್ನ ದಿನವಲ್ಲ ಕುಂಕುಮ ಪಾಡುವೆ ಕುಂಕುಮ ಇಜ್ಜಂಡ ಎನ್ನ ಬುಡದಿ ಪನ್ಪಲ್ಲ ಇನಿ ಶೋಕು ತೋಜು ಜೀರ್ನ ಮೋನೆ ಒಂದು ಶೋಕು ಕುಂಕುಮ ಪಾಡ್ಲಿ ಅಪಕ ಶೋಕು ತೋಜು ಮುಂದೆ ಯಾನು ಮುರಾನಿ ಬಂದಾಗ ಮುಕ್ಲೇನು ಪೂರ ಗಡ್ಡದೆತ್ತು ನಿತ್ತೇರು ಮೂಲು ಏತೇತು ಶೋಕ ಆತೇರು ಪೊರ್ಲು ಗಡ್ಡ ಪುರದೆತ್ತು ನಿತ್ತೇರು ಯಾನು ಇನಿ ಬಲ್ಪಗು ತೂಪೆ ಕನ್ನಡಿ ಎನ್ನೆಲ್ಲ ಗಡ್ಡ ಇತ್ತಂಡಿ ಇತ್ತು ಬೇರೆ ಪೂರ ಬಲ್ದು ಹಂಗೆ ಬಾರ್ದು ಭಾರಿ ಸ್ಮಾರ್ಟ್ ಆತೇರು ಯಾನ್ಲ ಮುಕ್ಲೆ ಇತ್ತು ಶೋಕ ಆತೇರಿಗೆ ಯಾನ್ ಅಂಚೂರು ಗಡ್ಡ ದೆಪ್ಪಡತ ಅನ್ಪೋದು ಕೊಂಜಿ ಬ್ಲೇಡ್ ಪತನ್ ಬತ್ತದು ಮಿತ್ ಕನ್ನಡಿ ಇಡು ಯಾನ್ಲ ಗಡ್ಡದೆತ್ತೆ ಅಪಗ ಕನ್ನಡಿ ಪಂಡ್ರೆ ಶೂರಡು ಹೋಯ್ತೆ ಭಾರಿ ಶೋಕು ತೋಜೊಂದುಲ್ಲರು ಎಂಕ್ಲ ವೇಕ್ ಸರ್ ಮರನಿ ಪಂಡೇರು ಎಂಕ್ಲ ಕನ್ನಡಿದ ಕೆಲಸ ಮಲ್ತದ ಅಂದು ಕರೆಕ್ಟಾ ಅವು ಎಡ್ಡೆ ಹಾಳೆ ನಿಂತು ಇಪ್ಪದು ಕೊಡ್ತಾ ಧರ್ಮಸ್ಥಳದ ಶಿಬಿರ ಪಂಡ ಕನ್ನಡಿ ಎಡ್ಡೆಂದು ಪನ್ಪುಂಡು ಹಾಳಂಡ ಹಾಳು ಪನ್ಪುಂಡು ಫಸ್ಟ್ ದಿನ ಪಂತ ಗಂಗಸರ ಪರ್ಪನ ಹಾಳು ಅಯ್ನ ಬುಡ್ಲೆ ಎಂದು ಓ ಎಡ್ಡೆ ಬುಡ್ಡೆ ಎಡ್ಡೆ ಎಂದು ಪನ್ ಕೊಡ್ತಾ ಈಡು ದುಃಖ ಕನ್ನಡಿ ಇಜ್ಜಿ ಒಂದು ಪೂರ ಕನ್ನಡಿ ನನ್ನ ಕಂಡನಿಯಾಗ ಬುಡದಿಯ ಕನ್ನಡಿ ಅವಡು ಬುಡದಿಗೆ ಕಂಡನಿಯ ಕನ್ನಡಿ ಅವಡು ಅಪ್ಪೆಗೆ ಮಗೆ ಕನ್ನಡಿ ಅವಡು ಮಗಕ್ಕೆ ಅಪ್ಪೆ ಕನ್ನಡಿ ಅವಡು ಕನ್ನಡಿದ ಕೆಲಸ ಮಲ್ಪಡು ಬಯ್ಯಾಗ ಚೂರು ಲೇಟ್ ಆದ ಬತ್ತಿಂದ ಬುಡದಿ ಪನಡು ತುಲೆ ಈರು ಲೇಟ್ ಆದ ಬತ್ತಾರೆ ಬೇಗ ಬರುಡು ಒಂದು ವಾರದ ಒಂದು ಸರ್ತಿಯ ರಡ್ಡು ಸರ್ತಿಯ ನಮ್ಮ ಸಿಸ್ಟರ್ಗೆ ಫೋನ್ ಮಲ್ಪಲೆ ಅಕ್ಕನಕ್ಲು ಜಯಲಕ್ಷ್ಮಿ ಸಿಸ್ಟರ್ ಎಂಚೊಲ್ಲರು ತುಲೆ ಎನ್ನ ಕಂಡನಿ ಪರ್ಪನ ಬಿಡಿದ್ರು ಹೊರ ಪಾತಿರ್ಲಿ ಕೊರುಡು ಆರೆಗೆ ಅಪ್ಪಗ ಪೋಡಿಗೆ ಇಪ್ಪುಂಡು ಓ ಎನ್ನ ಬುಡದಿ ಸಿಸ್ಟರ್ಗೆ ಫೋನ್ ಮಲ್ತದ್ದು ವಾರಡು ರಡ್ಡು ಸರ್ತಿ ಪಾತೆರಂದುಲ್ಲಲು ಯಾನು ಮೀನಿ ತತ್ತಿಂದ ರಪ್ಪ ಗೊತ್ತಾಪುಂಡು ಎಂಕ್ಲಿಗೆ ಫೋನ್ ಮಲ್ಪಲೆ ಸ್ವಲ್ಪ ಸೇವಾ ಪ್ರತಿನಿಧಿಗಳು ಅಕ್ಲೆಗೆ ಫೋನ್ ಮಲ್ಪಲೆ ನಮ್ಮ ಮೇಲ್ವಿಚಾರಕರಲ್ಲಿ ಅಕ್ಲೆಗೆ ಫೋನ್ ಮಲ್ಪಲೆ ಪಾತಿರೊಂದಿಪ್ಪಲೆ ಒಂದು ಏಪ ಫೋನ್ ಮಲ್ಪನೆ ಗೊತ್ತುನ ಈ ಅಕ್ಕನಕ್ಲೆಗೆ ಎಂಕ್ಲು ನೆನಪಾಪನು 2 ವರ್ಷ ಕರೀದು 3ನೇ ಹೊರ್ತಿ ಫೋನ್ ಮಲ್ಪರು ಸರ್ ನಾನು ಗೊತ್ತಾಯ್ತಾ ಯಾರು ಅವರು ಮೊನ್ನೆ ತನಕ ಸರಿ ಇದ್ರು ಸರ್ ಮೊನ್ನೆ ಕುಡಿದ್ರು
ಪರ್ನಗ ನೆನಪಾಪ ನಾವು ಅಲ್ಪ ಬೋರ್ಡ್ ಪಾಡ್ದಿನತ್ತ ಬುಕ್ಕ ಇಂಕೊಂದು ಚೀಟಿ ಕೊಡ್ತತ ಒಲೋಪು ದರ ತಿಕ್ಕದಿಂಡು ಫೋನ್ ನಂಬರ್ ಆಪಾಗ ಫೋನ್ ಮಲ್ತಾರೆ ಅಂಚಾದ ವಾರದೊಂದು 2 ಸರ್ತಿ ಫೋನ್ ಮಲ್ಪಲೆ ಪ್ರತಿ ಶುಕ್ರವಾರ ಕರೆಕ್ಟ್ ಕೇಳಲೆ ಪ್ರತಿ ಶುಕ್ರವಾರ ಇನಿ ಶುಕ್ರವಾರ ನೆನಪದಿಲ್ಲ ಆನ್ಲೈನ್ ಮೀಟಿಂಗ್ ಉಂಡು ಬೈಯಾಗ 7 ಗಂಟೆ ಹಿಡಿದು 8 ಗಂಟೆ ಮುಟ್ಟ ಓ ಮೊಬೈಲ್ ಆಪ್ ನಿಂಗೆ ಪೂರ ಬುಕ್ಲೆಗೆ ಪಂಡದು ಕೊರ್ತಾ ಎಂಚ ಜಾಯಿನ್ ಆವಡು ಪಂಡದು ಮಾಮೂಲಿ ಕೀಪ್ಯಾಡ್ ಸೆಟ್ಟಲ್ ಆಪನ ಇಂಚಿನ ಮೊಬೈಲ್ ಆಪನ ಊಲ್ ಆಪನ ಈಗ ಡಾಟಾ ಬೋರ್ಡ್ ಅವು ಬೋರ್ಡ್ ದಾಲೆಜ್ಜಿ ನಿಕ್ಲೆಗೆ ಪೂರ ಸ್ಲಿಪ್ ಕೊಡ್ತಾ ಇಂಕ್ಲೆ ಕೊಡ ನೈಟ್ ಮಲ್ಲೆಡು ದಪ್ಪೆಡು ಬರೆತಾ ಆ ನಂಬರ್ಗೆ ಫೋನ್ ಮಲ್ಪಲೆ ಬುಕ್ಕ ಕೋಡ್ ನಂಬರ್ ಪಾಡ್ಲೆ ಕನೆಕ್ಟ್ ಆಪಲು ಯಾನು ವಾರ ಪಾತಿರುವೆ ನಿತೇಶ್ ಇಪ್ಪೇರು ಎಂಕ್ಲ ಶಿಬಿರಾಧಿಕಾರಿ ದಿವಾಕರ್ ಐಟಿ ಇಪ್ಪೇರು ದೇವಿ ಪ್ರಸಾದ್ ಇಪ್ಪೇರು ಎಂಕ್ಲು 4-5 ಜನ ಸಿಸ್ಟರ್ ಜಯಲಕ್ಷ್ಮಿ ಇಪ್ಪೇರು ಎಂಕ್ಲ ಆನ್ಲೈನ್ ಮೀಟಿಂಗ್ ಪಾತಿರುವ ನಿಕ್ಲೆಗ್ಲ ಪಾತಿರು ನೆಕ್ಸ್ಟ್ ಪಾತಿರ್ಗ ಇನಿ ರಾತ್ರಿ 7 ಗಂಟೆಗೆ ಕರೆಕ್ಟಾ 5 ನಿಮಿಷ ಇಪ್ಪನಾಗ ಬೇತದ ಆಲ ಬೇಲೆ ಮಲ್ಪರಿಜಿ ದೇವರಿಗೆ ಪೂರ ದೀಪ ಆಜರಕ್ಕೆ ದೀವಡ್ನಿ ಕ್ಲೀನಿಕ್ ಹೋದು ಕರೆಕ್ಟಾ ದೀದು ಮೀದು ಪುರಾದು ಮೀಟಿಂಗ್ ಜಾಯಿನ್ ಆವಡು ತುಕ 8 ಜನ ಜಾಯಿನ್ ಆಪರ ತೂಪೆ ಅಕ್ಕನಕ್ಕಲ್ಲ ಜಾಯಿನ್ ಆವಲು ಕಿಬಿ ಕೊರ್ಲೆ ಟಿವಿ ಪೂರ ಬಂದ್ ಮಲ್ಪಲೆ ಇನಿ ಪ್ರತಿ ಶುಕ್ರವಾರ 7 ಗಂಟೆ ಹಿಡಿದು 8 ಗಂಟೆ ಬೈಯಾಗ ಆನ್ಲೈನ್ ಮೀಟಿಂಗ್ ಉಂಡು ಐಟು 1,000 ಜನ ಮುಟ್ಟ ಸೇರ್ವೇರು ಏರು ಇಂಚನೆ ಶಿಬಿರಗೆ ಸೇರಿದ ಪರ್ಪನ ಬುಡ್ನಕ್ಲು ಸೇರ್ವೇರು ಅಕ್ಲ ಇಲ್ಲದಕ್ಲು ಜಾಯಿನ್ ಆಪೇರು ಅಕ್ಲ ಇಲ್ಲದಕ್ಲು ಅನಿಸಿಕೆ ಪನ್ಪೇರು ಎನ್ನ ಕಂಡನಿ ಪರ್ಪನ ಬುಡದು ಈತ್ ವರ್ಷ ಆಂಡು ಈತ್ ದಿನ ಆಂಡು ಜೋಕ್ಲ ಅನಿಸಿಕೆ ಎಲ್ಲೆಲ್ಲ ಜೋಕ್ಲ ಅನಿಸಿಕೆ ಪನ್ಪೇರು ಎನ್ನ ಪಪ್ಪ ಇಂಚ ಪರೊಂದಿ ತರಿತೆ ಬುಡದು ಎಡ್ಡೆ ಆತೇರು ಎಂದು ನೆಕ್ಸ್ಟ್ 1 ವಾರ ಬುಡದು ನಿಕ್ಲ ಅನಿಸಿಕೆ ಪನ್ಲೆ ನಿಕ್ಲ ಇಲ್ಲದಕ್ಲ ಅನಿಸಿಕೆ ಪನ್ಲೆ ಒಂಥರ ಖುಷಿ ಆಪುಂಡು ಅಪಕ ಶಿಬಿರದ ನೆನಪಾಪುಂಡು ನೆಕ್ಸ್ಟ್ ಎಂಚಿನ ಅಲ್ಲ ಧರ್ಮಸ್ಥಳಕ್ಕೆ ಪೋಪನ ಐತನಿತ್ತ ಬಗ್ಗೆ ನಮ್ಮ ಚರ್ಚೆ ಮಲ್ಪರೆ ಕಾರಣ ಆಪುಂಡು ಅಂಚಾದೆ ಒಟ್ಟೊಟ್ಟಿಗೂ ಇತ್ತೊಂದು ಈ ಮೀಟಿಂಗ್ ಜಾಯಿನ್ ಅಲ್ಲಿ ಪ್ಲೇಸ್ ಟೈಮ್ ಪರ್ಸನ್ ವ್ಯಕ್ತಿ ಚೇಂಜ್ ಮಲ್ಪಲೆ ಈ ಮೂಜೆನು ಆಜಿ ತುಂಗಲು ಮ್ಯಾನೇಜ್ ಮಲ್ಪಡು ಬಲ್ಪುಗೋ ಗಟ್ಟಿ ವನಸು ಮಲ್ಪಲೆ ತಿಂಡಿ ತಿನ್ಲೆ ಮಧ್ಯಾಹ್ನ 1:30 ಗಂಟೆಗೆ ಕೊರ್ಲುದ ವನಸು ಮಲ್ಪಲೆ ರಾತ್ರಿ 8:30 ಗಂಟೆಗೆ ತುಂಬ ಚೂರು ವನಸು ಮಲ್ಪಲೆ ಬಂಜಿ ಫುಲ್ ಇತ್ತಂಡ ಗಂಗಸರದ ಆಸೆ ಆಪುಜಿ ನೆನಪುದಿಲ್ಲ ಒಂಜಿ 10:30 ಗಂಟೆಗೆ ಪರ್ದು ತಿನ್ಲೆ ಆಪಲ್ ತಿನ್ಲೆ ಬಿಸ್ಕೆಟ್ ತಿನ್ಲೆ 4 ಗಂಟೆಗೆ ಚಾ ತಿಂಡಿ ತಿನ್ಲೆ ಒಂದು ಕಷಾಯ ಬಲ್ಪು ನಿಕ್ಲು ಮಾತ್ರ ಕೊರೊಂದಿತ್ತ ಎಡ್ಡೆ ಮುಂಚಿದ ಜೀರಿಗೆ ಪುರ ಪಾಡ್ದು ಕಷಾಯ ಒಂಜಿ ಕಷಾಯ ಮಲ್ತು ಕೊರ್ಲಿ ಬಲ್ಪು ಲಗ್ತು ಕಷಾಯ ಪರ್ಲಿ ಎಡಗಲ್ಲ ಗಂಗಸರದ ಆಸೆ ಆಂಡ ಈ ಉಗುರು ಬೆಚ್ಚ ಒಂಜಿ ಪೇರಿಗೆ ರಾತ್ರಿ ಒಂಜಿ ಲೋಟ ಪೇರಿಗೆ 2 ಸ್ಪೂನ್ ಜೇನುತುಪ್ಪನ ಮಿಕ್ಸ್ ಮಲ್ತದ ಪರ್ಲಿ ಶೋಕುದ ನಿದ್ರೆ ಬರ್ಪುಂಡು ಬುಕ್ಕ ಗಂಗಸರದ ನೆನಪಾಪುಜಿ ಬೊಲ್ಪುಗು ಬಜಿ ಬಂಜಿಗೆ ಒಂಜಿ ಲೋಟ ಉಗುರು ಬೆಚ್ಚ ನೀರಿಗೆ 2 ಸ್ಪೂನ್ ಜೇನುತುಪ್ಪ ಪಾಡ್ದು ಬೊಲ್ಪು ಬಜಿ ಬಂಜಿಗೆ ಪರ್ಲೆ ಗಂಗಸರದ ಆಸೆ ಆಪುಜಿ ಅಂಚಾದಿಪ್ಪನಗ ಜಾಗ್ರತೆ ಮುಕ್ಲೇನ ತೂವೋಡು ಶಯನೇಶುರಂಬ ಆಜಿನೇ ಪಾಯಿಂಟ್ ಬೊಡೆದಿ ಆಯಿನಲ್ಲಿ ಕಂಡನೆಗೆ ಸುಖ ಕೊರೋಡು ಪರ್ಪೆರೆ ಪಂಡ ದಾರಿನ ದೂರದಿಯಂಡ ಬೇರೆ ಬೇತೆ ಸಾದಿ 10 ವೇರು ಎತೋ ಕೇಸ್ ಇಂಚಿನ ಎಂಕ್ಲು ತೂತ ನೆನಪುದಿಲ್ಲ ಅದಕ್ಕೋಸ್ಕರ ಪ್ರೀತಿ ಡಿಪ್ಲಿ ಸ್ವಚ್ಛವಾದ ಇಪ್ಪುಲಿ ಕ್ಲೀನ್ ಆದ ಇಪ್ಪುಲಿ ಏಪಗ್ಲ ನಿಕ್ಲೆ ಕಂಡನೇನು ಬುಡದಿ ಪ್ರೀತಿ ಮಲ್ಪಲೆ ಬುಡದಿ ನನ್ನ ಕಂಡನ ಪ್ರೀತಿ ಮಲ್ಪಲೆ ಐ ಲವ್ ಯು ಅಂತ ಪನ್ಲೆ ಬುಡದಿಗೆ ಏನು ಭಾರಿ ಶೋಕಾಂಡ್ಯ ನೀ ಒಂಜಿ ಪಾಯಸ ಮಲ್ತದ ಭಾರಿ ಎಡ್ಡೆ ಉಂಡು ಚಪ್ಪೆ ಅನ್ಲ ತೊಂದರೆ ಜೆಡ್ಡೆ ಉಂಡು ಪನ್ಲೆ ನಂಕ ದಾನಿ ಗಂಟು ಪೋಪುಂಡ ಇಂಚತ್ಲ ಪನ್ನುಡು ಎನ್ನ ಬುಡದಿಲ್ಲ ಹೊರದ ಎಡ್ಡೆ ಆಯ್ಪುಜಿ ಮಲ್ತನ ಏನು ಎಡ್ಡೆ ಆಪನೊಂದು ಪನ್ಪುನು ಅಲ್ಲೇ ಗೊತ್ತಾಪನು ಬುಕ್ಕ ಒಂದು ಬೇರೆ ಪೊಕ್ಕಡೆ ಪನ್ತೇರು ಎಂದು ಅಂಡ್ ಏನಾದ್ರು ಬೇಜಾರಾಪಜಿ ಬೆಚ್ಚ ಆಪನೇ ಇಜ್ಜಿ ಅದು ಕೋಪ ಮಲ್ತೊನ್ನೇ ಇಜ್ಜಿ ಈ ಥರ ಒಂಥರ ತಗ್ಗದು ಬಗ್ಗದ ಪೋಡು ಖುಷಿ ಟಿಪ್ಪೋಡು ಅರ್ಥ ಮಲ್ತೊಂದವರ ಮಾತಿರಲ್ಲ ಓಕೆ ನಿಕ್ಲೆನ ಕೈ ಟೇಪುನು ನಿಕ್ಲೆನ ಜೀವನ ನಿಕ್ಲೆನ ಕಂಡನಿ ನಿಕ್ಲೆನ ಬಾಲೆ ನಿಕ್ಲೆನ ಮಗೆ ಎಡ್ಡೆ ಅವಡನೆ ನಿಕ್ಲೆ ಪ್ರಯತ್ನ ಮಲ್ಪಡು ಎಂಕ್ಲು ಸಾದಿ ತೊಯ್ಪದ ಒಂದು ಬೆದ್ರಾಗ ಪೋಪನ ರೋಡ್ ಒಂದು ಕಾರ್ಕಳ ಪೋಪನ ರೋಡ್ ಒಂದು ಎಡ್ಡೆ ಸಾದಿ ಒಂದು ಹಾಳು ಸಾದಿ ಪೋಪನ ಬುಡ್ಪನ ನಿಕ್ಲೆ ಬುಡ್ನ ಓಕೆನಾ ಅಂಚಾದಿಪ್ನಗ ಸುಮತಿ ಸುಮತಿ ಶ್ರೀಮತಿ 6 ಗುಣಗಳೇ ನಿನಗೆ ಆರತಿ ತಂಬಾಕು ಗುಡ್ಕ ಒಂದು ಪುರ ದಯಮಲ್ತದ ಬುಡ್ದು ಬುಡ್ಲಿ ಒಂಜಿ ಬಸವನ್ನೆ ಪನ್ನಂಚಿನ ಒಂಜಿ ಶ್ಲೋಕ ಉಂಡು ಅಯ್ಯ ತಂಬಾಕು ಭಕ್ಷಯ ಮಾಡಿದರೆ ಹಂದಿ ನರಕವ ಕೊಂಡ ಸಮಾನ ನಾಸಿ ಭಕ್ಷವ ಮಾಡಿದರೆ ನಾಯಿ ನರಕವ ಕೊಂಡ ಸಮಾನ ಗಾಂಜಿ ಭಕ್ಷಣ ಮಾಡಿದರೆ ಮಾಜಾಲನ ಮಲವತಿಂದ ಸಮಾನ ಮದ್ಯವ ಭಕ್ಷಣ ಮಾಡಿದರೆ 18 ಜಾತಿ 101 ಕುಲದ ಮನುಜನ ಮಲವತಿಂದ ಸಮಾನ ಹಾಗಾಗಿ ತಂಬಾಕು ನಾಸಿ ಗಾಂಜಿ ಮದ್ಯವ ಭಕ್ಷಿಸಿ ಅಂಗೈಯಲ್ಲಿ ಲಿಂಗವನ್ನಿಟ್ಟು ಪೂಜೆ ಮಾಡುವ ಭ್ರಷ್ಟ ಹೊಲೆಯ ಮಾದಿಗನಿಗೆ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ ಅಂದು ಬಸವನ್ನೇ ಪಂತೇರು ತಂಬಾಕು ಭಕ್ಷಣೆಯ ಮಾಡಿದರೆ ಹಂದಿ ನರಕವ ಕೊಂಡ ಬಂದ ಪಂಜಿದ ನಿನ್ನ ತಿಂದ ಲೆಕ್ಕಾಗಿ ಒಯ್ನ ತಿಂದ ಪುಗ್ಗೆರೆ ತಿಂದ ನಾಸಿ ನಶ್ಯ ನಿನ್ನ ಒಯ್ತಿಂದ
ನಾಯಿದ ನೆನ್ನು ತಿಂದು ಲೆಕ್ಕಗೆ ಯಾನು ಪನ್ನತ್ತ ಬಸವನ್ನೇ ಪನ್ನ ಗಾಂಜಾ ಸೇವನೆ ಮಾಡಿದ್ದಾರೆ. ಗಾಂಜಾ ಸೇವನೆ ಮಾಡಿದ್ದಾರೆ ಮೂಲು ಎನ್ಮ ಜನ ಒಳ್ಳೆರು ಗಾಂಜದ ಮಾರ್ಜಾಲನ ಮಲವ ತಿಂದ ಸಮಾನ. ಮಾರ್ಜಾಲ ಪಂಡ ಅಂಚಿನ ಪುಚ್ಚೆದ ಒಂದು ಎಂಚ ಎಡ್ಡೆ ಉಂಡೊಂದು ಗೊತ್ತುಂಡತ್ತ ಸ್ಮೆಲ್ ಕೇಂದ್ರ ಗಾಂಜದ ತುಂಡ ಮಾರ್ಜಾಲನ ಮಲವ ತಿಂದ ಸಮಾನ. ಮದ್ಯವ ಭಕ್ಷಣ ಮಾಡಿದ್ದಾರೆ ಗಂಗಸರ ಪರಂಡ ಕರೆಕ್ಟ್ ಕೇಳಲೆ 18 ಜಾತಿ 101 ಕುಲದ ಮನುಜನ ಮಲವ ತಿಂದ ಸಮಾನ. ನರಮಾನ್ಯನ 10,000 ಜನತ್ತ ಕಕ್ಕುಸು ತಿಂದಿ ಲೆಕ್ಕ. ಈ ಸಾರ್ವಜನಿಕ ಟಾಯ್ಲೆಟ್ ಕಕ್ಕುಸು ತಿಂದಿ ಲೆಕ್ಕ ಗಂಗಸರ ಪರ. ಹಾಗಾಗಿ ನಾಸಿ ಗಾಂಜಾ ತಂಬಾಕು ಮದ್ಯವ ಭಕ್ಷಿಸಿ ವಿಭೂತಿ ಹಚ್ಚಿ ಅಂಗೈಯಲ್ಲಿ ಲಿಂಗ ಇಟ್ಟು ನಿಕ್ಲು ಪೂರ ದೇವರಿಗೆ ದೈವಗೂ ಏತ್ತು ಪೂಜೆ ಮಾಡ್ತಲ್ಲ. ಭ್ರಷ್ಟ ಹೊಲೆಯ ಮಾದಿಗನಿಗೆ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ನಿಕ್ಲು ಏತ್ತು ಮಲ್ಲ ಪೂಜೆ ಮಾಡ್ತಲ್ಲ ದೇವರು ಮೆಚ್ಚು ಜೇರು ಪಂಡದು ಬಸವನ್ನೇ ಪಂತೇರು ಅಂಚಾದು ದೈವ ದೇವರು ಮೆಚ್ಚುನ ಕೆಲಸನೇ ನಿಕ್ಲು ಮಾತಿರಲ್ಲ ಮಲ್ಪೋಡು ಪನ್ಪನಂಚನ ಪಾತೆರನ ಈ ಸಂದರ್ಭ ಪನೊಂದು. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಈಸ್ ಎ ವುಮನ್ ಪಂತೇರು. ಪ್ರತ್ಯುಂಜಿ ಯಶಸ್ವಿ ಪುರುಷನ ಪಿರವುಡು ಏರ್ನ ಪಾತ್ರ ಪೊನ್ನನ ಪಾತ್ರ ಉಂಡುಗೆ. ಮಹಾತ್ಮ ಗಾಂಧೀಜಿ ಪಂಪೇರು ಇಡೀ ದೇಶಗೆ ಯಾನ ಸ್ವಾತಂತ್ರ್ಯ ಕೊನದು ಬರುಡನ್ನ ಎಂಕ್ ಬಾರಿ ಸುಲಭ ಆತನ ಎನ್ನ ಸಕ್ಸಸ್ ಕಾರಣ ಎನ್ನ ಬುಡಿದಿ ಕಸ್ತೂರ್ ಬಾಯಿ. ಛತ್ರಪತಿ ಶಿವಾಜಿ ಪಂಪೇರು ನಾನೊಬ್ಬ ಪರಾಕ್ರಮಶಾಲಿ ವ್ಯಕ್ತಿಯಾಗಬೇಕಿದ್ದರೆ ಇದಕ್ಕೆ ಕಾರಣ ನನ್ನ ತಾಯಿ ಜೀಜಾಬಾಯಿ ಪಂಪೇರು. ಸ್ವಾಮಿ ವಿವೇಕಾನಂದ ಪಂಪೇರು ನಾನು ಇಡೀ ಪ್ರಪಂಚಕ್ಕೆ ಒಂದು ಮಲ್ಲ ಸಂತೆಯಾದ ತೋಯ್ತವದು ತೋಜುಣಿತ್ತಿನ ಕಾರಣ ನನ್ನ ಅಪ್ಪೆ ಭುವನೇಶ್ವರಿ ಪಂಪೇರು. ಯೇಸು ಕ್ರಿಸ್ತ ಸ್ವಾಮಿ ಪಂಪೇರು ಯಾನ ದೇವರ ಕಾರಣ ಎನ್ನ ಅಪ್ಪೆ ಮಾತೆ ಮೇರಿ ಪಂಪೇರು. ಧರ್ಮಸ್ಥಳದ ಕಾವಂದಿರು ಷಷ್ಠ್ಯಾಬ್ದ ಆಚರಣೆ ಮಲ್ಪಿನ ಸಂದರ್ಭಡ್ ಮುಲ್ಪಲ ಒಂಜಿ ಕಾರ್ಯಕ್ರಮ ಮಲ್ತಂದು ಬೆದ್ರಡ್ಲ ಒಂಜಿ ಮಲ್ಲ ಕಾರ್ಯಕ್ರಮ ಮಲ್ತಂದೆ ಐದು ಬುಕ್ಕ ಧರ್ಮಸ್ಥಳದ ಒಂಜಿ ಕಾರ್ಯಕ್ರಮ 60ನೇ ವರ್ಷದ ಒಂಜಿ ಪೊರ್ಲುದ ಕಾರ್ಯಕ್ರಮ ಮಲ್ಪನಗ ಆ ಮಲ್ಲ ಸಬೆಟ್ಟ ಆರು ಪಂಪೇರು ಯಾನೀನಿ ಕರ್ನಾಟಕ ರಾಜ್ಯದ ಇತ್ತು ಪೂರ ಒಂಜಿ ಧರ್ಮಸ್ಥಳ ಯೋಜನೆ ಇಪ್ಪು ಬೇತೆ ಬೇತೆ ಕೆಲ್ಸ ಕಾರ್ಯ ಮಲ್ಪೋಡಿತ್ತಿನ ಇತ್ತು ಪೊರ್ಲುದ ಸೇವೆ ಮಲ್ಪೇರ ಕಾರಣ ಎನ್ನ ಮಡದಿ ಎನ್ನ ಬುಡದಿ ಮಾತೃಶ್ರೀ ಹೇಮಾವತಿ ಹೆಗಡೆ ಪಂಡದ ಕಾವಂದಿರು ಪಂಪೇರು. ಅಂಚನೆ ನಿಖಿಲ್ಲಪ್ಪ ನೋಡು ಯಾನ ಪರ್ಪನ ಬುಡಿಯರ ಕಾರಣ ಎನ್ನ ಬುಡದಿ ಎನ್ನ ಅಪ್ಪೆ ಯಾನ್ ಇನ್ನಿ ಪನ್ನೊಂದಿಲ್ಲೆ ಹೆಮ್ಮೆಡ್ ಪನ್ನೊಂದಿಲ್ಲೆ ಯಾನ್ ಈ ಮಟ್ಟಕ್ಕೆ ಬತ್ತದು ಈತ ಪೊರ್ಲುದ ಕಾರ್ಯಕ್ರಮ ಒಂಜಿ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿ ಆದ ಕೆಲಸ ಮಲ್ಪೊಡಿತ್ತಿನ ಕಾರಣ ಎನ್ನ ಅಪ್ಪೆ ಏಪಲ ಪನ್ಪೇರು ಮಗ ಎಡ್ಡೆ ಬೇಲೆ ಮಲ್ಪೊಡು ಎನ್ನ ಕೊಡಿನೆ ಪಂದಿಪ್ಪೆ ಎನ್ನ ಅಮ್ಮೇರು ಪರೊಂದಿತ್ತು ನಡೆದವರ ಆಕಸ್ಮಿಕವಾದ ಕೆರೆಕ್ಕೆ ಬುರ್ದು ಪರ್ಪಟ್ಟದವರ ಕಾರ್ಜಾರ್ದು ಬುರ್ದು ತೀರ್ಪೋಯರು. ನಮ್ಮ ಮಮತಾ ಮೇಡಮ್ನ ಒಂದು ಮೆಗ್ಗಿ ಆಕಸ್ಮಿಕವಾದ ಪರ್ಪನ ಬುಡಾಂದೆ ಸುಸೈಡ್ ಮಲ್ತೊಂದು ತೀರ್ಪೋಯರು. ಇಂಚಿನ 1000 ಘಟನೆ ಮಸ್ತ್ ಕುಟುಂಬದ ನಡತದಂದು ಇನಿ ಎನ್ನ ಅಪ್ಪೆ ಕಣ್ಣೀರು ಪಾಡುವೇರು. ಎಲ್ಲಂಜಿ 4 ತಾರೀಕಿಗೆ ಎನ್ನ ಮೆಗ್ಗಿಯನ್ನ ಮದುವೆ ಉಂಡು ಕಾರ್ಯಕ್ರಮ ಉಂಡು ಐಕ ದುಂಬು ಸುಮಾರು ಕಾರ್ಯಕ್ರಮ ಆಂಡು ಎಂಕ್ಲನ್ನ ಇಲ್ಲಲೆ ಉಪನಯನ ಆಂಡು ಎನ್ನ ಅಮ್ಮ ಖುಷಿಟ್ಟು ಒಂಜಿ ದಿನ ಲೆಜ್ಜಾಂಡು ಕಣ್ಣೀರು ಪಾಡುವರೆ ಏಪಲ್ಲ ದಾಯ ಪಂಡ ಆ ರಿಜ್ಜೇರತ್ತ ಮಗ ಅಂತ ಏನ ಅಕ್ಕಾಗ ಮಲ್ಲಿಗೆ ಪೂವಣ್ಣ ಮಸ್ತ್ ಇಷ್ಟ ಅಂತ ನಮ್ಮ ಊರು ಪುರ ತಿಕ್ಕು ಗಟ್ಟಡ ಪುರ ತಿಕ್ಕು ಜಾ ಮಲ್ಲಿಗೆ ಎನ್ನ ಮೆಗ್ಗಿನ ಉಪನಯನದ ನೀ ಮಾತೆರೆಗ್ಲ ಮಲ್ಲಿಗೆ ಕೊರದು ಏನ ಅಕ್ಕ ಏನ ಅಮ್ಮಗ್ಲ ಒಂಜಿ ತುದ್ದ ಮಲ್ಲಿಗೆ ಕೊರ್ದು ಅಮ್ಮ ಮಲ್ಲಿಗೆ ದೀಲೆ ಪನ್ನಗ ಏನಮ್ಮ ಮಲ್ಲಿಗೆ ದೀನೆ ಇಜ್ಜೇರು ದಾಯ ಪನ್ನಗ ಆ ರಿಜ್ಜೇರತ್ತ ಅಪ್ಪ ಇಜ್ಜೇರತ್ತ ಐಕ ಕಾರಣ ಏನ ಅಪ್ಪ ತೀರು ಪೋಯಿ ಬುಕ್ಕ ಏನ ಅಮ್ಮಗ ಮಸ್ತ್ ಜನ ಕಂಡನಿ ಸೈತಿನ ಮುಂಡೆ ಪೊಂಜು ಅನಿಷ್ಟ ಅಂದ್ ಬೇತೆ ಬೇತೆ ರೀತಿಡ್ ಚುಚ್ಚುನ ಪಾತೆರ ಮಸ್ತ್ ಜನ ಪಂತೇರು ಐನ್ ನಿಕ್ಲ ಸಹಿಸೊಂದಿಲ್ಲೇರು. ಏನ ಅಪ್ಪ ತೀರ್ಪೋಯಿನ ಟೆನ್ಷನ್ ಇರೋದು ಜಾಸ್ತಿ ಎಂಕ್ ಏನ ಅಮ್ಮನ ಪರಿಸ್ಥಿತಿ ಎನ್ನನಗ ದುಃಖ ಬರ್ಪುಂಡು ಅಂಚಿನ ಪರಿಸ್ಥಿತಿ ವಾ ಪೊಂಜೋಗ್ಲ ಬರ್ರೆ ಬಲ್ಲಿ ಏನ ಅಮ್ಮನ ಪರಿಸ್ಥಿತಿ ಎರೆಗ್ಲ ಬರ್ರೆ ಬಲ್ಲಿ ನಿಕ್ಲೆಗ್ ಪೊರ್ಲ ಗಂಟೆದ ಬುಡದಿ ಉಳ್ಳೇರು ಎಲ್ಲೆಲ್ಲಿ ಜೋಕ್ಲು ಉಳ್ಳೇರು ಎಲ್ಲದನ್ನ ನಮಮಿನಿ ಪರ್ದು ಸೈತಂಡ ಆ ಬುಡದಿ ಕಂಡನಿ ಪಂಡದ ಏರೆನ್ ಪನೋಡು ಆ ಅಪ್ಪೆ ಮಗೆ ಪಂಡದ ಏರೆನ್ ತೂಡು ಜೋಕ್ಲ ಅಮ್ಮೆ ಪಂಡದ ಏರೆನ್ ಲೆಪ್ಪುಡು నేను ಒಂಚೂರು ಅರ್ಥ ಮಲ್ತೊನ್ಲೆ ಪನ್ಪನಂಚಿನ ಪಾತೆರನ ಈ ಸಂದರ್ಭದ ಪನೊಂದು ಕಂಡನೆ ಬಡದಿ ಎಡ್ಡಡಿಪ್ಪುಲೆ ಒಂಜಿ ನಾಣ್ಯದ ರಡ್ಡ ಮುಖ ಇತ್ತು ಲೆಕ್ಕ ₹1 ಕಾಯಿನ್ ಇತ್ತು ಲೆಕ್ಕ ನಮ್ಮ ಕಂಡನೆ ಒಂಜಿ ಸೈಡ್ ಬುಡದಿ ಒಂಜಿ ಸೈಡ್ ಉಳುಮೆ ಮಲ್ಪನಗ ಕಂಡಡ ಬೇಸಾಯ ಮಲ್ಪನಗ ಒಂಜಿ ನೋಗಕ್ಕೆ ಕಟ್ಟಿನ ರಡ್ಡು ಎರು ಇತ್ತು ಲೆಕ್ಕ ಕಂಡನೆ ಬುಡದಿ ಪಂಡ ಒಟ್ಟೊಟ್ಟಿಗೆ ಪೋಂಡ ಮಾತ್ರ ಅಲ್ಪ ಬೇಸಾಯ ಮಲ್ಪೆರೆ ಆಪುಂಡು ಫಸಲ್ ದೆಪ್ಪೆರೆ ಸಾಧ್ಯ ಆಪುಂಡು ಕಂಡನೆ ಬುಡದಿ ಪಂಡ ಒಂಜಿ ರಥದ ಚಕ್ರ ಇತ್ತು ಲೆಕ್ಕ ಆ ಚಕ್ರ ರಡ್ಡುಲ ಸರಿತನ ಮಾತ್ರ ರಥ ದುಂಬು ಪೋಪುಂಡು ಸಂಸಾರ ಪಂಪುನ
ರಥ ದುಂಬು ಪೋಡಂಡ ಕಂಡನಿ ಬಿಡದಿ ಎಪ್ಪಲ ಒಟ್ಟೊಟ್ಟಿಗೆ ಇಪ್ಪೋಡು ಕಂಡನಿ ಪಂಡ ತರೆ ಬೊಡದಿ ಪಂಡ ಕೆಕ್ಕಿಲು ಈ ಕೆಕ್ಕಿಲು ಸರಿ ಇತ್ತಿನ ಮಾತ್ರ ಒಂದು ತಿರುಗುಂಡು ಕೆಕ್ಕಿಲು ಸರಿ ಜಂಡ ತರೆ ಸರಿ ತಿರುಗೇರ ಆಪುಜಿ ಅಂಚನೆ ಕಂಡನೆ ಬಿಡದಿ ಎಪ್ಪಲ ಒಟ್ಟೊಟ್ಟಿಗೆ ಇಪ್ಪೋಡು ಪಂಪಿನಂಚಿನ ಪಾತೆರ ಪನಲ್ಲೇ ಗಾಳಿಪಟ ಇತ್ತಿ ಲೆಕ್ಕ ಕಂಡನೆ ಬಿಡದಿ ಪಂಡ ಗಾಳಿಪಟ ಕಂಡನಿ ಬುಡದಿ ನೂಲು ಈ ಗಾಳಿಪಟ ಮೊರನಿ ಪರ್ದೆ ಚೂರು ಚೂರು ಡ್ಯಾಮೇಜ್ ಆದಿತ್ತಂದು ಫಸ್ಟ್ ದಿನ ತೂನಾಗ ಡ್ಯಾಮೇಜ್ ಆದಿತ್ತಂದು ಈಡೆ ಕೊಂಡತ್ತು ಪಾರ್ದೆ ಎಂಕ್ಲು ಪೂರ ಸೇರ್ದು ರಿಪೇರಿ ಮಲ್ತದೆ ಇನ್ನೇ ಗಾಳಿಪಟ ಎತ್ತು ಶೋಕ್ ಆತಂತಲೆ ಪೂರ ಪ್ಯಾಚ್ ವರ್ಕ್ ಪೂರ ಮಲ್ತದೆ ಕ್ಲೀನ್ ಆತಂದು ನೂಲು ಅಕ್ಕನಕ್ಲು ಗಾಳಿಪಟ ಮಿತ್ತು ಪೋನಾಗ ಖುಷಿ ಆಪುಂಡು ಮಕ್ಳು ಪೂರ ಪರ್ಪನ ಬುಡ್ನಾಗ ನಿಕ್ಲಿ ಖುಷಿ ಆಪುಂಡು ಅಂಚ ಬುಡ್ದು ಕೈ ಬುಡಿಯರ್ದ ಓಲೋಲ್ ಪೋಪನಂಚಿನ ಕೆಲಸ ಆಪುಂಡು ಬಯ್ಯಾನಾಗ ನಿಧಾನ ನೂಲು ಒಯ್ಪೋಡು ಗಟ್ಟಿ ಒಯ್ಪೊಡ್ಚಿ ತುಂಡಾವು ನಿಧಾನವಾದ ಒಯ್ಪುಲೆ ಬಯ್ಯಾಗ ಇಲಕ್ ಬರಡೆ ಗಾಳಿಪಟ ಖುಷಿ ಆದ ನಿಕ್ಲೆ ನವಜೀವನದ ಗಾಳಿಪಟ ಆರಿಸಾಪನಂಚಿನ ವ್ಯವಸ್ಥೆ ಆವಡು ಪಂಪನಂಚಿನ ಪಾತೆರ ಪನೊಂದು ಕಂಡನೆ ಬಡದಿ ರಡ್ಡು ಸುದೆ ಇತ್ತು ಲೆಕ್ಕ ಮಲ್ಪ ಧರ್ಮಸ್ಥಳಕ್ಕೆ ಪೋಂಡ ನೇತ್ರಾವತಿ ಸುದೆ ತಿಕ್ಕೊಂಡು ನಿಕ್ಲೆ ಗೊತ್ತುಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪೋಂಡ ಕುಮಾರಧಾರೆ ಸುದೆ ತಿಕ್ಕೊಂಡು ಒಂಜಿ ಆನು ಸುದೆ ಕೊಂಜಿ ಪೊನ್ನು ಸುದೆ ಅವು ಉಬಾರಡು ಉಪ್ಪಿನ ಅಂಗಡಿ ಸಂಗಮ ಹಾಪುಂಡು ಜಾಯಿಂಟ್ ಹಾಪುಂಡು ತುಲೆ ರಡ್ಡು ಸುದೆ ಒಂಜಾಯಿ ಬುಕ್ಕ ಸುದೆತ ನೀರು ಒಂಜಾಯಿ ಬುಕ್ಕ ಬೇರ್ಪಡಿಸರೆ ಖಂಡಿತವಾದ ಸಾಧ್ಯ ಇಜ್ಜಿ ಈರ್ನ ಪುಟ್ಟನ ಊರೋಲು ವೇಣೂರು ಪೆರಡೂರು ಉಡುಪಿ ಪೆರಡೂರ ಓಕೆ ಈರ್ನ ಅಪ್ಪ ಇಲ್ಲವಲ್ಲ ಬೆದ್ರನ ಕಡಂದಲ್ ಮೂಲೆತ ಕೈತಲ್ಲ ಓಕೆ ಬೆದ್ರ ತಾಲೂಕ ಮೂಡುಬಿದ್ರೆ ತಾಲೂಕ ಬೇರೆ ಉಡುಪಿದಾರೆ ಬೇರೆ ಬೆದ್ರದಾರೆ ಒಂದು ಆನ ನದಿ ಕುಮಾರದಾರೆ ಅವರ ಲಕ್ಕದಂತ ಲೆಕ್ಕಲು ಬರುತ್ತುವಾಡು ಒಂದು ಪೊನ್ನು ನದಿ ಲೆಕ್ಕಲೆ ಓಕೆ ಮದುವೆ ಆದ 8 ವರ್ಷ ಅಂಡೆ 13 ವರ್ಷಕ್ಕೆ ತುಂಬು ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಪೂದ ಮಾಲೆ ಪಾಡ್ದಾಯಿ ಕೂಡಲೇ ದಾರ ಕಣ್ಣನ್ನು ಬಿಡಿದೆ ಒಂದು ಪೊನ್ನು ನದಿ ಸುದೆ ಒಂದು ಆನೆ ಸುದೆ ಒಂದು ಪೆರಡೂಡು ಇತ್ತಿಂಡು ಒಂದು ಕಡಂದಲಡಿ ಇತ್ತಿಂಡು 13 ವರ್ಷಕ್ಕೆ ತುಂಬು ಮದಿಮೆದಾನಿ ಒಂಜಾಣ್ ಮರತ್ ಗೊತ್ತುಂಡು 13 ವರ್ಷ ಆತನೆಂದು ಓಕೆ ಮರ ಪೆರಬಲ್ಲಿ ಯಾವ ನಾನು ರಡ್ಡು ಸುದೆ ತ ನೀರು ಒಂಜಾಯಿ ಬುಕ್ಕ ಬೇರ್ಪಡಿಸೇರೆ ಸಾಧ್ಯ ನಿಕ್ಲೇಡ ಏರಡ್ಡಲ ಚಾಲೆಂಜ್ ಪಾಂಡ ಒಂಜಿ ಉಬಾರದ ಬುಕ್ಕ ನೇತ್ರಾವತಿದ ನೀರು ಒಂಜಿ ಕೊಡಪನ 11 ಬಲೆ ಕುಮಾರಧಾರದ ಒಂಜಿ ಕೊಡಪನ ನೀರು 11 ಬಲೆ ಒಂಡ 11 ಬರ್ರೆ ಆಪುಂಡ ಜಾಯಿಂಟ್ ಆಯಿ ಬುಕ್ಕ ಆಪುಜಿ ನಿಕ್ಲೇಡ್ದು ಬುಡಿ ಎಂಕ್ಲೇಡ್ದು ಬುಡಿ ವಿಜ್ಞಾನದ ಸಾಧ್ಯಜಿ ರಡ್ಡ ಸುದೆತ ನೀರು ಒಂಜಾಯಿ ಬುಕ್ಕ ಇನ್ನು ಬೇರ್ಪಡಿಸೋರು ಎಂಚ ಸಾಧ್ಯಜಿಯೋ ಅಂಚನೆ ರಡ್ಡ ಜೀವ ರಡ್ಡ ಹೃದಯ ರಡ್ಡ ಆತ್ಮ ರಡ್ಡ ಶರೀರ ರಡ್ಡ ಮನೆತನ ರಡ್ಡ ಕುಟುಂಬ ಒಂಜಾಯಿ ಬುಕ್ಕ ಬೇರ್ಪಡಿಸೋರು ಸಾಧ್ಯಜಿ ಅವೇ ನಿಜವಾಯಿ ನಮ್ಮ ಮದುವೆ ನೆನಪುದೇವಲ್ಲೇ ಐಕೆ ಮದುವೆದ ಸಂಬಂಧ 7 ಜನ್ಮದ ಸಂಬಂಧ ಪಂತೇರು ಒಂದು ಒಂಜಿ ದಿನತ್ತ ಅಗ್ರಿಮೆಂಟ್ ಹತ್ತು ಈ ಬಾಡಿಗೆ ರೂಮು ಮಲ್ಪುಂಡ 11 ತಿಂಗಳ ಅಗ್ರಿಮೆಂಟ್ ಬುಕ್ಕ ಬುಡ್ಪುಂಡ ಬುಡೋಡು ಈ ಜಂಡ ಕಂಟಿನ್ಯೂ ಮಲ್ಪೋಡು ಅಗ್ರಿಮೆಂಟ್ ಮಲ್ಪೋಡು ಒಂದು ಅಗ್ರಿಮೆಂಟ್ ಲೈಫ್ ಲಾಂಗ್ ಅಗ್ರಿಮೆಂಟ್ ಬಿಟ್ವೀನ್ ಮ್ಯಾನ್ ಅಂಡ್ ವುಮನ್ ವೈಫ್ ಅಂಡ್ ಹಸ್ಬೆಂಡ್ ಪಂತೇರಿ ನಮ್ಮ ಮದಿಮೆ ವಿ ಟು ಆರ್ ಒನ್ ಸಭಾ ಬನ್ನೋಡು ತರ್ಮೋಕೊಲೋಡು ಪಾಡುವೇರು ತುತರ ರಡ್ ಲವ್ ಸಿಂಬಲ್ ಜಾಯಿಂಟ್ ಐಕೊಂಜಿ ಪಾನ ಟು ಹಾರ್ಟ್ ಟು ಸೋರ್ಸ್ ಪಂಪೇರು ರಡ್ಡು ಹೃದಯ ಒಂಜಾಪನವೇ ಮದಿಮೆ ಐಕ್ ಬೇತೆ ಅವರೇ ಇಜ್ಜಿ ರಡ್ಡು ಸರಳನ ಜಾಯಿಂಟ್ ಮಲ್ಪೊಂಡ ವೆಲ್ಡರ್ಗೆ ಬಾರಿ ಬಂಗಾಪುಂಡು ಸ್ಟೆಬಿಲೈಸರ್ ಬೋರ್ಡು ಹೈ ವೋಲ್ಟೇಜ್ ಬೋರ್ಡು ಕಣ್ಣುಗೊಂದಿದ್ದು ಇದು ವೆಲ್ಡ್ ಮಲ್ಪೆ ವೆಲ್ಡಿಂಗ್ ಪಂಡ ಜಾಯಿಂಟ್ ಮಲ್ಪುಂಡು ಅವು ಲ್ಯಾಟಿನ್ ಪೋದು ಇಂಗ್ಲಿಷಿಗೆ ಬಂದಾಗ ವೆಡ್ಡಿಂಗ್ ಅಂಡ್ ಎಂಚಿನ ಅಂಡ್ ವಸಂತ ವೆಡ್ಸ್ ಸವಿತಾ ಕಾಗದಡು ಥರ್ಮಕೋಲುಡು ವೆಡ್ಡಿಂಗ್ ಪಂಡ ಜಾಯಿಂಟ್ ಮಲ್ಪುನ ಅಂದು ಅರ್ಥ ಬೆಸುಗೆ ಬೆಸುಗೆ ಜೀವನವೆಲ್ಲ ಸುಂದರ ಬೆಸುಗೆ ರಾಗದ ಜೊತೆಗೆ ತಾಳದ ಬೆಸುಗೆ ಏರೆಗ್ಲ ಖುಷಿಯಾಗಿ ಜನಪದ್ಯ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಮಾತೆರೆಗ್ಲ ಖುಷಿ ಅಂತ ಹೇಳ್ತೇವೆ ಹೊರನೆ ಬಲ್ಲ ಬುಕ್ಕ ಬರ್ಚಿ ಒಂದೇ ಒಂದು ಸಾರಿ ಕಣ್ಮುಂದೆ ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ ರಾಗದ ಜೊತೆಗೆ ತಾಳದ ಬೆಸುಗೆ ನೆಕ್ಕಿಯತ್ತು ಎಡ್ಡೆ ಸಾಹಿತ್ಯ ಉಂಡು ಏರೆಗ್ಲ ಖುಷಿ ಆಪೂಜಿ ಇತ್ತೆ ಪೂರ ಸಾಂಗಕ್ಕೆ ನೋಡು ಅಪ್ಪ ಲೂಜ ಅಮ್ಮ ಲೂಜ ನೆನ್ನೆ ಜೋಕ್ಲೆಗೆ ಮೊಬೈಲ್ ಕೊರ್ಪುನು ಬುಕ್ಕ ಆ ಜೋಕ್ಲು ಅಪ್ಪ ಲೂಜ ಅಮ್ಮ ಲೂಜ ಅಂತ ಪನಂದ ಇಪ್ಪೇರ ತುಲೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಹಾಳಾದ್ ಪೋತು ಮೊಬೈಲ್ ಅರ್ಧ ಗಂಗಸರನ್ ಲಾವು ಮಾರ್ರೆ ಮೊಬೈಲ್ ಅಂತ
ಅಲಕ್కపోతుంది ಏತ್ ಎಡ್ಡೆ ಉಂಡಾಯ್ತಾ ನೂದು ಪಟ್ಟು ಮೊಬೈಲ್ ಜೋಕ್ಲೇನೇ ಲಗಡಿದತ್ತಿದ್ದೀನಿ ಅಂಚ ಅದು ಮೊಬೈಲ್ ಬಳಕೆ ಜಾಗ್ರತೆ ಮಲ್ಪಲಿ ಜೋಕ್ಲೆ ಕೊಂಚ ಎಡ್ಡೆ ಡ್ರೆಸ್ ಕೋಡ್ ಪಾಡ್ಲಿ ಅರ್ಧಂಬರ್ಧ ಡ್ರೆಸ್ ಪಾಡೋರ್ಚು ನಾನು ಬೆಂಗಳೂರು 5 ವರ್ಷ ಬದುಕನೇ ಪುಣ್ಯ ಪೂರ ಅರ್ಧಂಬರ್ಧ ಮೆಟ್ರೋಡ್ ಪೋಂಡ ಅವು ಅಪ್ಪೆ ಎಲ್ಲ ಅರ್ಧಂಬರ್ಧ ಡ್ರೆಸ್ ಮಗಲ್ಲ ಅರ್ಧಂಬರ್ಧ ಡ್ರೆಸ್ ಏನು ಕೋವಿಡ್ ಟೈಮ್ ಅಲ್ಪನೇ ಇತ್ತೆ ದೇವಸ್ಥಾನ ಫಸ್ಟ್ ಓಪನ್ ಮಲ್ತಿದ್ದೀರಿ ಫಸ್ಟ್ ಓಪನ್ ಮಲ್ತಿನ ವೈನ್ ಶಾಪ್ ಎಲ್ಲ ಬಾರಲ್ಲ ಏನ ರೂಮದ ಕೈತಲ್ಲ ಒಂದು ವೈನ್ ಶಾಪ್ ಉಂಟು ಅಲ್ಪ ಲೈನ್ ಇಡು ತೂಪೇನೆ ಒತ್ತಿ ಪೊನ್ನು 20-30 ವರ್ಷದ ಪೊನ್ನು ಲೈನ್ ಇಡು ಉಂಟುದಲ್ಲ ಕ್ವಾರ್ಟರ್ಗೆ ಬಲ್ಪುಗೆ ಓಪನ್ ಆಗಿ ಕೂಡ್ಲಿ ಎಂಚಿನ ಪರಿಸ್ಥಿತಿ ಸಿಗರೇಟ್ ಹೋಯ್ತು ಒಟ್ಟಿಗೆ ಪಾಗೆಲ್ಲ ನಂದಿ ಬೆಟ್ಟ ಅಂಚಿ ಇಂಚಿ ಪೋಂಡ ಬಸ್ ಸ್ಟ್ಯಾಂಡ್ ಶೋಕು ಸಿಗರೇಟ್ ಹೋಯ್ತು ಪೊನ್ನುಲ್ ಪೂರ ಹಾಳಾದಿ ಪೋತೀರಿ ಎಲ್ಲ ನಮ್ಮ ಜೋಕುಲ್ಲ ಹಾಳಾಪನ ಗ್ಯಾರಂಟಿ ನೆನಪುದೇವಲ್ಲಿ ಭಾರಿ ಜಾಗ್ರತೆ ಮಲ್ಪಡು ಸೂಕ್ಷ್ಮ ಬೋಡು ನಮ್ಮನೆ ಇಂಚ ಪರ್ದ ಹಾಳಾಂಡ ನಮ್ಕೆ ಸಂಸ್ಕಾರ ಜಂಡ ಬೊಕ ನಮ್ಮ ಜೋಕುಲು ಹಾಳಾವರ ಸಾಧ್ಯತೆ ಖಂಡಿತವಾದ ಉಂಟು ಅಂಚಾದ ಯೋಚನೆ ಮಲ್ಪಲೆ ಜೋಕ್ಲೆನ ಪ್ರೀತಿ ಇಡ್ತುಲೆ ಜೋಕ್ಲೆಗೋಸ್ಕರ ಆಸ್ತಿ ಅಂತಸ್ತು ಮಲ್ಪೊರ್ಚಿ ಜೋಕ್ಲೆಗೋಸ್ಕರ ಎಡ್ಡೆ ಸಂಸ್ಕಾರ ಸಂಸ್ಕೃತಿನ ಕೊರ್ಪನಂಚಿನ ಕೆಲಸ ಮಲ್ಪಲೆ ಎಂದು ಈ ಸಂದರ್ಭದ ಪನೊಂದು ಕರುಳಿನ ಕೂಗು ಫಿಲ್ಮ್ ಏತು ಜನ ತೂತಾರೆ ಕರುಳಿನ ಕೂಗು ಫಿಲ್ಮ್ ಏತು ಜನ ತೂತಾರೆ ಓಕೆ ಓಕೆ ನಿಕ್ಲು ಪರ್ದೆ ತೂತನು ಆಕ್ಲು ಪಾಪ ಪರಂದೆ ತೂತಾರೆ ಪಿರೋದಕ್ಕೆ ಈ ಜನ ನಿಕ್ಲು ಪರ್ತುವೆ ಕರುಳಿನ ಕೂಗು ಫಿಲ್ಮ್ ತೂಯಿನ ಗಂಗಸರ ಪರಿಯರ ಚಾನ್ಸೇ ಇಜ್ಜಿ ತೂಲೆ ಎತ್ತು ಅವು ನಿಜವಾಯಿನ ಘಟನೆ ಎತ್ತೋ ಕಡೆಟ್ ನಡಪು ನಂಚಿನ ನಾನವರ ಒಂದು CD ಆತನ ಡೌನ್ಲೋಡ್ ಮಾಡ್ತಾನೆ ತಿಕ್ಕೊಂಡು ಮೊಬೈಲ್ಗೆ ಪೆನ್ ಡ್ರೈವ್ಗೆ ಪಾಡ್ದು ಇಲ್ಲಲ್ಲಿ ತೂಲೆ ಕರುಳಿನ ಕೂಗು ಫಿಲ್ಮ್ ಕರೆಕ್ಟ್ ತೂಲೆ ಅವ ಕಣ್ಣನೆ ಬಿಡಿದ ಜೋಕ್ಲು ಪೂರ ತೂವಡ ಇದು ಭಾರಿ ಪೊರ್ಲುದ ಫಿಲ್ಮ್ ಐನೇನು ವಿವರಿಸರೆ ಖಂಡಿತವಾದ ಪೋಪುಜಿ ಮಸ್ತ್ ಶೋಕ್ ತೋಜೊಂದುಲ್ಲರೆ ಖುಷಿ ಖುಷಿ ಆವೊಂದುಂಡು ನಿಕ್ಲೆನ್ ತೂನಗ ಇಂಚನೆ ಖುಷಿ ಖುಷಿ ಟಿಪ್ಪುಲೆ ಒಂದು ಪದ್ಯ ಉಂಡು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಹೊರಪನ್ಲೆ ಮಾತಿರ್ಲ ಪನ್ನ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಏನಂತೂ ಎರೆಜ್ಜಿ ನನ್ನ ಬಿಟ್ಟು ನಿನ್ನ ಬನ್ನ ನಿಮಗೆ ವಸಂತನೇ ಏನನ್ನೇ ತುಪ್ಪೆ ಇರು ಬುಡ ನಿಂತು ಓಡು ಯಾನಿತ್ತೆ ಪೋಪೆ ತುಕವರ ಮೊನೆ ಮೊನೆ ತುಲೆಗೆ ಅಪ್ಪೆ ಮಗಿತನ ಅಪ್ಪೆ ಮಗಿ ಬುಡದಿ ಕಂಡನಿ ಮೊನೆ ಏನಂತೂ ಎರಬಲ್ಲಿ ಶಿವರಾತ್ರಿ ಬುಡದಿ ನಿಂತು ಓಡು ಅವ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು ರಡ್ಡ ಅಕ್ಕನ ಅನ್ನ ಬಿಟ್ಟು ನೀನು ಒಡನೆ ಕೆಪ್ತಂಡೆ ಕೊಡ್ತಾರೆ ನನ್ನ ರಡ್ಡು ಜನ ಈತಿ ಅನ್ಪಂಡಲ್ಲ ಮೋನೆ ಕ್ವೀನೇನಿಜ್ಜೆ ಬೆಚ್ಚ ಉಂಟಾ ಅಂದೆ ನಿಕ್ಲನಲ್ಲಿ ಅಕ್ಕ ಕೈ ಮುಗಿಪೆ ನನ್ನ ಮೆಗ್ಗೆಯ ಲೆಕ್ಕ ದುಮ್ಮದ ಕೋಪನ್ ಪೂರ ಬುಡ್ಲೆ ಕಂಡನೆ ಖುಷಿ ತೆಲಿತದು ತೂಲೆ ಅವ ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಎತ್ ಕೊರ್ಲದ ಸಾಹಿತ್ಯ ಉಂಟುಲೆ ಜೀವನ ಸಾಗದು ಪಂತರ ಜಾದಿಪನಗ ನನ್ನ ನಿಕ್ಲೆ ಗಂಗಾಸರದ ನಿತ್ತು ಪೋಪಿನ ಬಚ್ಚಿ ಬುಡದಿನೊಟ್ಟಿಗೆ ಪೋಲೆ ಪೊರ್ಲದ ಜೀವನ ಮಲ್ಪಲೆ ಪಂಪನಂಚನ ಪಾತೆರ ಪನ್ನೊಂದು ಖುಷಿ ಖುಷಿ ದಿಪ್ಪಲೆ ಮಧುಚಂದ್ರ ಹನಿ ಮೂನ್ ಫಸ್ಟ್ ನೈಟ್ ಫಸ್ಟ್ ಕಿಸ್ ಇಂಚಪುರ ಪನ್ಪೇರು ಧರ್ಮಸ್ಥಳದ ಪುರ ತೂವೋಡು ಮದಿಬಾಯಿನಕ್ಲು ಪೂರ ಕೈ 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 ಸುತ್ತೊಂದು ಬರ್ಪುಂಡು ಪೂರ ದುಂಬ ಪೂರ ತೂವೋಡು ಎಂಕ್ಲು ಶಾಲೆಗೆ ಪೂರ ಪೋನಗ ಎಂಚಿನ ಲವ್ ಲೆಟ್ರ್ ಪೂರ ಬರೆಪುಂಡು ಯಾನು ಬರೆತಿದ್ದಿ ನಾನು ಅನ್ನಕ್ಕೆ ಅಂಚವನ್ನು ಅಲ್ಲ ಕೆಲವು ಪುರ ಲವ್ ಲೆಟರ್ ಬಂದು ನನ್ನ ಪ್ರೀತಿಯ ಚಿನ್ನ ನನ್ನ ಪ್ರೀತಿಯ ಮುದ್ದು ಮುತ್ತು ಇಲ್ಲಿ ಬಂಗಾರ ಚಿನ್ನ ನನ್ನ ಪ್ರೀತಿಯ ಬಂಗಾರ ಮುಖಂಚಿನ ಪಂದೆ ಮುತ್ತು ಬಂಗಾರ ಮುಖ ವಜ್ರ ಇಂಚಪುರ ಮುತ್ತು ಚಿನ್ನ ಬಂಗಾರ ಈತ ಪುರ ಅದು ಒಂದು ವರ್ಷ ಪುರ ಅದು ಬುಕ್ಕಜ್ಜಿ ಮುಖ ಕರ್ಬನಿ ಅಂಚಾರದಲ್ಲಿ 13 ವರ್ಷತ್ತು 20 ವರ್ಷತ್ತು 30 ವರ್ಷತ್ತು 8 ವರ್ಷ ಆವಡೆ ನಮ್ಮ ಮದುವೆ ಅದು ನಮ್ಮ ಖುಷಿ ಖುಷಿಟ್ಟು ಇಪ್ಪುಡು ಮಧುಚಂದ್ರ ಅಂಚನೆ ಇಪ್ಪುಡು ಇನಿ ಮದುವೆ ಆಯ್ದಕ್ಕ ನಮ್ಮ ಜೀವನ ಇಪ್ಪುಡು ಅಂಚಾದೆ ಮಾತ ಅಕ್ಕ ನಕ್ಲೆಗೆ ಪನ್ನೊಂದಿಲ್ಲ ಎಂಕ್ಲ ಜವಾಬ್ದಾರಿನ ನಿಕ್ಲೆಗೆ ಕೂಡ ಒಂದಿಲ್ಲ ಗಂಡನೇನೆ ಜೋಪಾನವಾದ ತೂವಳು ನನ್ನ ಎಂಕ್ಲೆಡ್ದು ಸಾಧ್ಯ ಅಜ್ಜಿ ಎಂಕ್ಲೆಡ್ದು ಶಕ್ತಿ ಮೀರಿದು
ಎಂಕ್ಲು ಸೇವೆ ಮಲ್ತದ ಎಂಕ್ಲ ಪರಿವರ್ತನೆ ಮಲ್ತದ ಇನಿ ಮಾತ ಮದಿಮೆಡು ಇಂಚ ಪೊನ್ನನ ಕಂಡನಾಗ ಒಪ್ಪಿಸಾಪುನ ಆನನ ಕಡೆಕ್ಕೆ ಒಪ್ಪಿಸಾಪುನ ಅತ ಮೂಲಂಚತ್ತು ಆನನ ಪೊನ್ನನ ಕಡೆಗೆ ಒಪ್ಪಿಸಾಪುನ ಇತ ಒಪ್ಪಿಸಾಪುನ ಕಾರ್ಯಕ್ರಮ ಮಲ್ಪೆರುಂಡು ಅಂಚಾದ ಮುಕ್ಲನ ಎನ್ಮ ದಿನ ಎಂಕ್ಲೆ ತಿರ್ತದಿಂದ ಪಿಜಿನ ಕೊನವು ಮಿತ್ತದಿಂದ ಕಕ್ಕೆ ಕೊನವು ಪಂಡದು ಕಣ್ಣಿಗೆ ಎಣ್ಣೆ ಪಾಡ್ದು ಬಂಜಿಗೆ ಕುಂಟು ಕಟ್ಟದು ಎಂಕ್ಲನ ಕಾರ್ಯಕರ್ತರ ಪೂರ ಕಷ್ಟ ಬರ್ತದೆ ಸಾಂಕದ ಎಂಕ್ಲೆ ಪರಿವರ್ತನೆ ಮಲ್ತದ 2 kg 3 kg 4 kg 5 kg ಜಾಸ್ತಿ ಮಲ್ತು ಕೊಡ್ತಾ ಗಡ್ಡ ದೆಪ್ಪದ ಶೇವಿಂಗ್ ಮಲ್ಪದ ಉಲಾಯಿಲ ಕ್ಲೀನ್ ಮಲ್ತದ ಪಿದಾಯಿಲ ಕ್ಲೀನ್ ಮಲ್ತದ ನೀನು ನಿಕ್ಲನ ಕೈಗೆ ಕೊರೋದಿಲ್ಲ ಗಂಡನ ಜೋಪಾನವಾದನ್ ತೂಡ್ಬೇಕು ಗಂಡನ ಜೋಪಾನ ಮಾಡಬೇಕಮ್ಮ ಗಂಡನೆಂಬುವನೇ ಪತಿದೇವ ಬ್ರಹ್ಮ ಆ ರಾಶಿ ಹೋದ ಮೇಲೆ ನೀ ಪರದೇಶಿ ಗಂಡನ ಜೋಪಾನ ಮಾಡಬೇಕಮ್ಮ ಹಣೆಯಲ್ಲಿ ಕುಂಕುಮ ಅದು ಒಂದು ರಾಶಿ ಆ ರಾಶಿ ಹೋದ ಮೇಲೆ ನೀ ಪರದೇಶಿ ಗಂಡನ ಜೋಪಾನ ಮಾಡಬೇಕಮ್ಮ ಕುಂಕುಮ ಮದಿಮೆ ಏನಕ್ಲೆ ಕಂಪಲ್ಸರಿ ಕುಂಕುಮ ಮೂಲ ಮಾತ ಹಿಂದುಲೇ ಉಳ್ಳೇದು ಕುಂಕುಮ ಪಾಡುವಾಗಿ ಇತ್ತೆ ಏರು ಕುಂಕುಮ ಪಾಡುವೇರು ಇತ್ತೆ ಸ್ಟಿಕ್ಕರ್ ಟಿಕ್ಕ ಠಕ್ಕ ಮೊನ್ನೆ ಬೆಂಗಳೂರು ತುಯ್ಯ ಪೊನ್ನು ಸ್ಟಿಕ್ಕರ್ ಪಾಡ್ದು ಬರೋಂದುಲ್ಲಲು ಈತ ಉದ್ದ ಸ್ಟಿಕ್ಕರ್ ಮರಿತ ನಾಗಿನಿ ಬುಷ್ ಅದು ಪೊನ್ನ ಪಾಡಡ ಅಲ್ಲ ಅಂಚಿನ ಮರಿತ ಪುರ ಪಾಡು ನಿಂಚಿನಪ್ಪ ಏರ್ಲ ಕೈತಲ್ಲಿ ಬರ್ರೆ ಬಲ್ಲಿಂದ ಅದಿತ್ತು ನೆರವರ್ಚಿ ಪೊಂಜನಕ್ಲೆ ಸ್ಟಿಕ್ಕರ್ ಪಾಡ್ಲಿ ಮದಿಮೆ ಐನ ಅಕ್ಕನಕ್ಲೆ ಕುಂಕುಮ ಪಾಡೋಡಿ ಎಂಕ್ಲ ಆಚರಣ ಪುಂಜನಕ್ಲನ್ ಪುರದ ಇತ್ತೆ ಬರಪಾಡು ಜರ ದುಂಪುರ ಪಾಡಂದಿತ್ತೆ ರಥ ಇವತ್ತು ಮಲ್ಲ ಕುಂಕುಮ ಹೆಣ್ಣಿನ ಪ್ರಾಣದ ಸಂಕೇತ, ಕುಂಕುಮ ಹೆಣ್ಣಿನ ಮಾನದ ಸಂಕೇತ, ಕುಂಕುಮ ಹೆಣ್ಣಿನ ಆರೋಗ್ಯದ ಸಂಕೇತ. ಎನ್ನ ಪಪ್ಪ ತೀರಿಪೋಯಿ ಕೊಡ್ಲೆ ನಮ್ಮನ ಕುಂಕುಮನ ದೆತ್ತೇರು ಮುತ್ತೈದೆ ಸಂಕೇತ, ಗಂಡನ ಪ್ರಾಣದ ಸಂಕೇತ ಕುಂಕುಮ. ಫಿಲ್ಮ್ ಪುರ ಇತ್ತೆ ದುಂಬು ಪುರ ಫಿಲ್ಮ್ ತುಲೆ ಒಂಜಿ ಕುಂಕುಮ ಪಾಡ್ದಿಪ್ಪೇರು ಪೊನ್ನಗ್ ಆ ಡೈರೆಕ್ಟ್ ಏತ್ ಸೋಕು ಡೈರೆಕ್ಷನ್ ಮಾಡ್ತಿಪ್ಪೇರೆ. ಕುಂಕುಮ ಅವು ಒರ್ದೆ ಆದಿತ್ತಿಂದ ಅಲ್ಪ ಪೊನ್ನಾಗ ತೊಂದರೆ ಆಗ್ತದೆ ಅರ್ಥ. ಕುಂಕುಮ ದಾಳ ಆತಿಜಿಂದ ಅಲ್ಪ ಪೊನ್ನಾಗ ದಾಳ ತೊಂದರೆ ಆಗ್ತಿಜಿಂದ ಅರ್ಥ. ಪೊಣ್ಣನ ಮಾನದ ಸಂಕೇತ ಕುಂಕುಮಗೆ, ಆರೋಗ್ಯದ ಸಂಕೇತ ಕುಂಕುಮಗೆ. ಈ ಪ್ರತಿದಿನ ಕುಂಕುಮ ಹಿಡಿಯ ಪಾಡ್ಲ ಈ ಸೈನಸ್ ಸಮಸ್ಯೆ ಬರ್ಪುನೆಜ್ಜಿಗೆ ಪೊನ್ನನಕ್ಲೆ ಮದಿನಾಯಿನ ಪೊಂಜನಕ್ಲೆ ಕುಂಕುಮ ಪಾಡು ಬೇರೆ ಪಂಡೇರ ಬತ್ತರತ್ನ ಮಿತ್ತು ಕುಂಕುಮ ಪಾಡ್ಲೆ ಅರಸಿನ ಓಡೆ ಪಾಡು ಕೇಳೊಂದಿಲ್ಲ ಏನಡ ಅಭ್ಯಾಸ ಇಜ್ಜಿ ಬೇಜನ್ ಮಲ್ಪೊರ್ಚಿ ವರ್ಷದಲ್ಲಿ 2 ಸರ್ತಿ ಪುದ್ವಾರದಾನೆ ಯುಗಾದಿದಾನೆ ಇಂಚಿನ ಪರ್ಬ ಮಲ್ಪರು ಗೊತ್ತಿಜ್ಜಿ. ಆತನ ವರಲ ಮಹಾಲಕ್ಷ್ಮಿ ಪೂಜೆ ಬರ ಘಟ್ಟದ ಮಿತ್ತು ಭಯಂಕರ ಮಲ್ಪೇರು. ಆನಿ ಕಂಡನೇನು ಬಿಡುಪುನೇ ಜರಕ್ಲಿ ಕಟ್ಟದೆ ಪಾಡ್ನಿ ಇಲ್ಲ ಒಂಜಿ ದಿನ ಅಲ್ಲ ಕಾರ್ ಪತ್ತೋಡು ಪಂಡದು ವರ ಮಹಾಲಕ್ಷ್ಮಿ ಪೂಜೆ ದಾನೆ ಅಕ್ಕನ ನಮ್ಮಲ್ಪ ಮಹಾಲಕ್ಷ್ಮಿ ಪೂಜೆ ಎಲ್ಲ ಇಜ್ಜಿ ಕಂಡನಿಗ ಪೂಜೆ ಒಂದ್ವಿ ಬಾರಲ್ಲ ಒಂದಿಲ್ಲ ನಮ್ಮಲ್ಲಿ ಹೋಗುಲ ಪುದ್ವಾರ್ಲೆಜ್ಜಿ ಓವುಲೆಜ್ಜಿ ದೀಪಾವಳಿಜ್ಜಿ ಓವುಲೆಜ್ಜಿ ತಿಕ್ಕೊಡತ್ತ ಈ ಜನ ನಮ್ದತ್ತ ತಿಕ್ಕುನೇ ಇಜ್ಜಿ ನನ ಅಂದಲ್ಲ ವರ್ಷದ 2 ಸರ್ತಿ ಒಂಚೂರು ಕುಂಕುಮ ಅರಸಿನ ಪರ ಪತಂಪೊಲೆ ತಟ್ಟೆಡು ದೀದಿ ಕುಂಕುಮ ಅದಲ್ ಬದಲ್ ಮಲ್ಪಲೆ ನಿಕ್ಲ ಜೋಕಲ್ ತೂವಡೆ ಕಂಡನೆನ ಕಾರಿಗೆ ಬುಡದಿ ಬೂರಡೆ ಅಪ್ಪೆನ ಕಾರಿಗೆ ಮಗೆ ಬೂರಡೆ ನಿನ್ನ ಪುರ ತೂವಡೆ ಸಂಸ್ಕಾರ ಸಂಸ್ಕೃತಿ ಇಲ್ಲಲ್ಲ ಪುಟ್ಟಡೆ ನನ್ನ ಸಾಧ್ಯ ಇಜ್ಜಿ ಅಂಚಾದಿಪ್ಪನಗ ಕುಂಕುಮ ಗಂಡನ ಪ್ರಾಣದ ಸಂಕೇತ, ಹೆಣ್ಣಿನ ಆರೋಗ್ಯದ ಸಂಕೇತ, ಮಾನವ. ಗಂಡನ ಜೋಪಾನ ಮಾಡಬೇಕಮ್ಮ, ಗಂಡನೆಂಬುವನೇ ಪತಿದೇವರಮ್ಮ. ಆ ರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಕೈಯಲ್ಲಿ ಕೈ ಬಾಳೆ ಅದು ಒಂದು ರಾಶಿ, ಆ ರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಅವರ ಅಕ್ಕನಕ್ಲ ಪೂರ ಕೈ ದೇರ್ಪ್ಲೆಗೆ ಅಲ್ಗಲೆ ಕಟ್ಟಿಲ್ಗ ಅನ್ನ ದುರ್ಗಾ ಪರಮೇಶ್ವರಕ್ಕೆ ಏನು ಓಕೆ ತಿರ್ತು ಬಾಡ ಒಂಚೂರು ಬಳೆ ಪಾಡುಡಿಗೆ ವಾ ಬಳೆ ಗಾಜಿನ ಬಳೆ ಗಂಡ ಕುಪ್ಪಿದ ಬಳೆ ದುಂಬು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಬಳೆಗಾರರಿಗೆ ಇಲ್ಲಡಿ ಬರೋದಿತ್ತೆ ಬರ್ಪುಜಿ ಮುಡಿ ಇತ ದಾನ ಮಲ್ಪುಡು ಇತ ಬಳೆ ಪತಂಪರೆ ನಿಕ್ಲು ಬೈಕ್ ಇತ್ತಿನ ಬೈಕ್ ಕಾರ್ ಇತ್ತಿನ ಕಾರಿಡ್ ಬುಡದಿನ ಕುಲ್ ಬೈಕ್ ಇಡ ಕಾರ್ಡ್ ಬರ್ಚಿ ಬೈಕ್ ಇಡ್ಕೊಂಡು ಖುಷಿ ಆಪು ಬುಡದಿನಲೆ ತನ್ಪೋನಾಗ ಬೈಕ್ ಇಡ್ ಒಟ್ಟು ಕುಲ್ಲ ಒಂದು ಪೋದು ಒಂಜಿ ಫ್ಯಾನ್ಸಿಗೂ ಅತನ ಬ್ಯಾಂಗಲ್ ಶಾಪ್ಗೂ ಹೋದು ಒಂಜಿ ಬಲೆದೆತ್ತುಕೊಂಡೆ ಏರ್ನ ಕಾಜಿ ಬೇಗ ಪುಡ ಅಕ್ಲಿಗೂ ಕಂಡನ ನಿಮಿತ್ತ ಪ್ರೀತಿ ಜಾಸ್ತಿಗೆ ಅಂಚ ಬಣ್ಣದ ಪೊಕ್ಕಡೆ ಪುಡ ಪೋರ್ಚಿ ನಾನು ಎಲ್ಲ ಓಕೆನಾ ಬಲೆದೆತ್ತುಕೊರ್ಲೆ ಖುಷಿ ತಿಪ್ಪಲೆ ಗಂಡನ ಜೋಪಾನ ಮಾಡಬೇಕಮ್ಮ. ಮುಡಿಯಲ್ಲಿ ಮಲ್ಲಿಗೆ ಅದು ಒಂದು ರಾಶಿ, ಆ ರಾಶಿ ಹೋದ ಮೇಲೆ ನೀ ಪರದೇಶಿ, ಗಂಡನ ಜೋಪಾನ ಮಾಡಬೇಕಮ್ಮ. ಮಲ್ಲಿಗೆ ಆಟ ಮುಡಿಯರ ಬಂಡೆ ಯಾರು ತಲ್ಲೊಂದಿತ್ತೇರ
ಅರೆ ಅಭ್ಯಾಸ ಇಜ್ಜಿ ಬಿಡಿ. ಓಕೆ ಕರೆಕ್ಟ್. ಒಂದು ವರ್ಷಕ್ಕೆ ರಡ್ಡು ಸತ್ಯ ಅಲ್ಲ ಮಲ್ಲಿಗೆ ಪತೊಂದು ಬಲೆ ಬುಡಿದಿಗೆ ಕೊರ್ಲಿ ಅಪ್ಪೆಗೆ ಕೊರ್ಲಿ ಇಜ್ಜಿ ದೇವರಿಗೆ ದೀಲಿ ಕೊನದು ಬರ್ಪರ ಶಿಬಿರಾಗ್ತಿಲ್ಲ ನೀ ಎಂಕ್ಲು ಮುಲ್ಪ ಕೊರ್ಪ ನಿಕ್ಲಾಗ ಮಾತ್ರೆಗಳ ಮಲ್ಲಿಗೆ ಕೊರ್ಪ ಇನಿ ನನಂಚತ್ತೆ ಪರ್ಬ ಇಪ್ಪನಾಗ ವರ್ಷದ ರಡ್ಡು ಸರ್ತಿ ಓ ಪರ್ಬ ನಿಕ್ಲ ಆಚರಣೆ ಮಲ್ಪರ ಯುಗಾದಿ ಮಲ್ಪರ ಬಿಸು ಮಲ್ಪರ ಅತಂಡ ಪರ್ಬ ದೀಪಾವಳಿ ದಪ್ಪಗ ಮಲ್ಪರ ಎಂಚಿನ ಗೊತ್ತಿಜ ಅಂತ ವರ್ಷದ ರಡ್ಡು ಸರ್ತಿ ಇಲ್ಲಲೆ ನಿಕ್ಲೆ ಬುಡೆದಿಗೊಂಚೂರು ಪೂಪತನ್ ಬಲೆ ಬರ್ಪರ ಮದುವೆ ಆದಿಜಂದ ಅಪ್ಪೆಗೆ ಪೂಪತನ್ ಬಲೆ ಮುಲ್ಪ 27 ಜನಕ್ಕೆ ಮದುವೆ ಆತಿಜಿ ಕೊಡುತಾಯೇ ವರವ ಕುಡುಕನಲ್ಲದ ಗಂಡನನ್ನು ಏರೋ ಪ್ರಾರ್ಥನೆ ಮಲ್ತೊಂದು ನಿರ್ತೋಜೋಡು ಅಂಚ ಅದು ಎಡ್ಡೆ ಪೊನ್ನು ನಿಕ್ಲೆಗೆ ತಿಕ್ಕಡೆ ಜೋಕ್ಲಾವನಕ್ಲೆ ಜೋಕ್ಲಾವಡೆ ಎಂಚಿನ ಕಷ್ಟ ಉಂಡ ಪೂರ ದೂರ ಆವಡೆ ಪೂಪತನ್ ಬಲೆ ಅರಿಶಿನ ಕುಂಕುಮ ಅಲ್ಪಲಿ ಒಂಥರ ನಿಕ್ಲನ ಇಲ್ಲಿ ಮಂತ್ರಾಲಯ ಅವಡು ಮನಸ್ಸು ದೇವಾಲಯ ಅವಡು ನಿಕ್ಲ ಮನಸ್ಸು ಮಲ್ತನ ಖಂಡಿತವಾದ ಅವ ಆಪುಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿಕ್ಲನ ಮನಸ್ಸು ಸರಿ ಇತ್ತಿಂದ ನಿಕ್ಲು ಇನಿ ಇಲ್ಲಾಗ ಪಾಳೆ ತುಂಬು ನಿಕ್ಲು ಇಲ್ಲದ ನೆನೆಯಾದ ಆಶೀರ್ವಾದ ಮಲ್ಪೇರಿ ಇನ್ನು ನೂದಕ್ಕೆ ನೋಡಿ ಸತ್ಯ ಎಂಗ್ಲು ಬುರಾನಿ ಒಂದು ಜೋಕ್ ಸತ್ತು ತೆಲಿಕೆ ಬರ್ಕೊಂಡು ಒಂದು ಪಾತ್ರೆ ಪಂಡದನ್ನ ಪಾತ್ರೆ ಮುಕ್ತಾಯ ಮಲ್ಪೆ ಎಂಗ್ಲು ಪಂಡ ವರ್ಷದ ರಡ್ಡು ಸರ್ತಿ ಮಲ್ಲಿಗೆ ಪತಂದು ಪೋಡು ಒಂದು ಘಟ್ಟದ ಒಂಜಿ ಊರು ಓ ಅವರೊಂದು ಬರ್ಚೆ ಒಂಜಿ ಪೊಂಜು ಫೋನ್ ಮಲ್ತೇನೆ ಸರ್ ನೀವು ಹೇಳಿದ್ದು ವರ್ಷಕ್ಕೆ 2 ಸಾರಿ ಹೂ ತಗೊಂಡು ಬರಬೇಕು ಅಂತ ಆದ್ರೆ ನನ್ನ ಗಂಡ ತುಂಬಾ ಒಳ್ಳೆಯವರು ಸರ್ ಪ್ರತಿ ದಿನ ಮಲ್ಲಿಗೆ ಹೂ ತರ್ತಾರೆ ಎಂಚ ಆಳು ಭಾರಿ ಖುಷಿ ಇತ್ತು ಪಂಡ ವರ್ಷಕ್ಕೆ 2 ಸರ್ತಿಯಿಂದ ಪಂಡದು ಏನೇ ನಮ್ಮ ಅಧ್ಯಕ್ಷರು ವಲಯ ಅಧ್ಯಕ್ಷರು ಮುಖ್ಯಪುರ ವೇದಿಕೆ ಬರಡು ಈ ಸಂದರ್ಭದ ವಿನಂತಿ ಮಲ್ತೊಂದಲ್ಲೇ ಕೆಲವೇ ಕ್ಷಣದ ಸಮಾರೋಪ ಸಮಾರಂಭ ಪುರ ಕಾರ್ಯಕ್ರಮ ಒಂದು ಚಪ್ಪಾಳೆ ಪಡ್ಲೆ ಓಕೆ ವರ್ಷದ ಎತ್ ಸರ್ತಿ 2 ಸರ್ತಿ ದಿನಾ ತಗೊಂಡು ಹೋಗ್ತಾರೆ ಯಾನು ಒಂಚೂರು ಅಬ್ಸರ್ವ್ ಜಾಸ್ತಿ ಮಲ್ಪುನ್ ಪೂರ ಅಬ್ಸರ್ವೇಷನ್ ಮಲ್ತು ಒಂದಿಪ್ಪುನ್ ಏನು ಕೇಂಡೆ ಅಲ್ಪದ ಸೂಪರ್ವೈಸರ್ಗೆ ಫೋನ್ ಮಲ್ತೆ ಆದ್ರೆ ಗೊತ್ತಿಜ್ಜಿ ಪಂಡೇರು ಬೊಕ್ಕ ಸೇವಾ ಪ್ರತಿನಿಧಿನ ಫೋನ್ ಕಲೆಕ್ಟ್ ಮಲ್ತಿದೆ ಆಡಿಗೆ ಫೋನ್ ಮಲ್ತಿದೆ ಒಂದು ಸ್ವಲ್ಪ ಒಬ್ಸರ್ವ್ ಮಾಡಿ ಈ ವ್ಯಕ್ತಿ ದಿನ ಹೂ ತಗೊಂಡು ಹೋಗ್ತಾರೆ ಇಲ್ವೋ ನೋಡಿ ಪನ್ನಗ ಆದ್ರೆ ಸೇವಾ ಪ್ರತಿನಿಧಿ ಒಬ್ಸರ್ವ್ ಮಲ್ತೇರೆ ಅಂದು ದಿನಾ ಬೇಲೆ ಬುಡ್ದು ಬೈಯಾಗ ಪೂತ ಮಾರ್ಕೆಟ್ಗೆ ಪೋದು ಬೇರೆ ಒಂಜಿ ತುಂಡು ಈ ತುದ್ದದ ಪೂಪತ್ತೊಂದು ಬುಡದಿಗೂ ಕೊರ್ಪೇರು ಒಂದು ಸತ್ಯ ನೋದೇಕು ನೋದು ಸತ್ಯ ಬುಕ್ಕಲ ಸೂಕ್ಷ್ಮವಾದ ವಿಮರ್ಶೆ ಮಲ್ಪನಾಗ ವಿಷಯ ಎಂಚಿನ ಪಂಡ ಸೀರಿಯಸ್ ಆದ ಪನೊಂದುಲ್ಲೆ ಬುಡದಿನ ಮಿತ್ತಿಡು ಪ್ರೀತಿಡು ಮಲ್ಲಿಗೆ ಕೊಣತ್ತು ನೆನೆತ್ತು ಮಾರ್ಕೆಟ್ ಮಲ್ಲಿಗೆ ಮಾರ್ಬಲತ್ತ ಆಲ್ಡ ಲವ್ ಶುರು ಆಯ್ತು ನಮ್ಬೇಗ ಐಕ್ ದಿನೋ ಪೋಪು ನಾಳೆ ನಡಿ ಪೋದು ಮಲ್ಲಿಗೆ ಪತ್ತೊಂದು ಬರ್ತಾನೆ ತೆಲಿಕೆ ಬರ್ಪುನ ಆಂಡ ಒಂದು ನಡತನ ಸತ್ಯ ಘಟನೆ ಭಾರಿ ಸೀರಿಯಸ್ ಆದ ಪನ್ನೊಂದುಲ್ಲೆ ಇಲ್ಲದಕ್ಲೆ ಪ್ರೀತಿ ಮಲ್ಪಂದೆ ಬುಡುದು ಬುಡಿಯರಂಡ ಸೈಡ್ ಕೇರ್ಲೆಸ್ ಮಲ್ತಾರಂಡ ಬೇರೆ ಮಲ್ಲಿಗೆದ ಆ ಸೈಡ್ ಪೋಪಿರು ಒಂದು ಮಾತ್ರ ನೋದಕ್ಕೆ ನೋದು ಸತ್ಯ ಅಂಚ ಅದು ಗಾಳಿಪಟ ಒಡೆಗೆ ಬರಡು ಬಯ್ಯಾನಾಗ ಇಲ್ಲದೆ ಬರಡು ಮೂಲ ಅಂಚಿನ ಕ್ಲಿಯರ್ಲ ಶಿಬಿರಾಗ್ತಿಲ್ಲ ಇಜ್ಜೇರು ಅಂಡ ಪಂಡ್ರೆ ಅಪ್ಪುಜಿ ದುಡ್ಡಾನಾಗ ಸ್ವಲ್ಪ ಕಿಸೆಟ್ ಒಂದು ಬೈಕ್ ಕಾರ್ ದೆಪ್ಪುನಾಗ ಕಣ್ಣು ಬೂರ್ಲು ಕೆಲವು ಅಂದತ್ತ ಕಣ್ಣು ಬೂರಂದು ಲೆಕ್ಕ ಜೋಪಾನ ಅದು ಮಲ್ಪಲೆ ಗಂಡನ ಜೋಪಾನ ಮಾಡಬೇಕಮ್ಮ ಗಂಡನೆಂಬುವನೇ ಪತಿದೇವರಮ್ಮ ಆರಾಶಿ ಹೋದ ಮೇಲೆ ನೀ ಪರದೇಶಿ ಗಂಡನ ಜೋಪಾನ ಮಾಡಬೇಕಮ್ಮ ಮಾತಿರ್ಲ ಇಟ್ಲ ಇಲ್ಲದಕ್ಕೆ ಜೋಪಾನವಾದ ತೂಲೇಪನೊಂದು ಇಲ್ಲಿ ಮುಲ್ಪುರ್ದು ಇದೆ ಮುಟ್ಟಾಗ ಯಾನ ಮಸ್ತ್ ವಿಚಾರ ಪಾತಿರ್ದೆ ತತ್ತದ ದಾಲ ಪಾತಿರ್ದಿ ಜಿಂದಿ ಅನ್ನ ಮನಸ್ಸು ಪನ್ನೊಂದುಂಡು ದಾಲ ಮನಸ್ಸಿಗೆ ಬೇಜಾರಾದ ನಂಗೆ ಬಿಡ್ಲೆ ಈ ಪಾತ್ರನ ಪೂರ ನೆನಪು ದೀವಂದೆ ಎಂಗ್ಲ ಬೆಂದಿನ ಸಾರ್ಥಕ ಅವರು ನೀರು ಹೋಮದಿಲಕ ಅವರ ಬಲ್ಲಿ ಪಂಪನ ಚಿನ್ನ ಪಾತ್ರನ್ನು ಪನೊಂದು ಎನ್ನ ಕುಟುಂಬ ದಿನದ ಮಾಹಿತಿಯ ಕಾರ್ಯಕ್ರಮ ಮುಕ್ತಾಯ ಮಲ್ತೊಂದಲ್ಲೇ ಜೈ ಜನಜಾಗೃತಿ ಚಪ್ಪಾಳೆ. ಓಕೆ ಇತ್ತೆ ನಮ್ಮ ನವಜೀವನದ ಕಾರ್ಯಕರ್ತರವರ ತಿರ್ತು ಬರಡು ಶಿಬಿರಾರ್ತಿಲು ಲಕ್ಕದುಂತುಡು ಪಂಪೆ ಮುಖ ಅಲ್ಪ ಒಂಜಿ ಸೇವಾ ಪ್ರತಿನಿಧಿಲು ಸ್ಟೇಜ್ ದಿತ್ತಿನಕ್ಲೆಗೆ ಅಕ್ಷತೆ ಕೊರಡು ಮುಖ ಪಿರವ್ ಕುಲ್ದೆರತ್ತ ಅಕ್ಕನಕ್ಲೆ ಪುರ ಅಕ್ಲೆಗೆ ಅಕ್ಷತೆ ಕೊರಡು ಶಿಬಿರಾರ್ತಿಲು ಲಕ್ಕದುಂತುಡು ನಿಕ್ಲ ಅಂಚಿಂಚಿ ಓಲ್ಲ ಪಾರಜ್ಜಿ ಕೈ ಮುಗಿದು ಉಂಟುಡು ಆ ಕುರ್ಚಿನ ನಮ್ಮ ನವಜೀವನದಕ್ಲೆ ದೆಪ್ಪಿರು ದೆತ್ತದು ಬ್ಯಾಕ್ ಸೈಡ್ ಪಿರಾ ಸೈಡ್ ಪಾಡ್ಲೆ ಕುರ್ಚಿನ ದೆಪ್ಪಿರು ನಿಕ್ಲು ಕುರ್ಚಿನ ಮುಟ್ರಜ್ಜಿ ಅಂಚಿಂಚಿ ಪಾರಜ್ಜಿ ಲಕ್ಕದುಂತುಲೆ ಕೈ ಮುಗಿಲಿ ಸಾರ್ವಜನಿಕರಿಗೆ ಮುಖ ಸ್ಟೇಜ್ ದಿತ್ತಿನಕ್ಲೆಗೆ ಅಕ್ಷತೆ ಕೊರಡು ಸ್ಟೇಜ್ ದಿತ್ತಿನಕ್ಲೆ ಮುಖ ಸಾರ್ವಜನಿಕ ತುಲೆ ಯಾನ ಶ್ಲೋಕ ಪನ್ಪೆ ಅಂಚನೆ ಕೈ ಮುಗ್ಲೆ ನಿಕ್ಲೆ ಪನೊಡೊಂದಿಜ್ಜಿ ದೇವರ ನೆನಪು ಮಾಡ್ಲಿ ಕಣ್ಣು ಮುಚ್ಚಿದೆ
शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। वक्रतुंड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणे नमोस्तुते। गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। षडानन कुंकुम रक्तवर्ण महामति मधीव मयूर वाहन रुद्रस्य सुरसैननाथ गुहं सदं शरणं प्रपद्ये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिरुध्यानगम्यं वन्दे विष्णु भवभयहरं सर्वलोकैकनाथम्। ओम शांति शांति शांति। मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। सर्वरोगहरं देव सर्वमृत्युनिवारणं पूर्णारोग्यप्रदं रुद्रं पूर्णायुष्यं प्रदं भजे। त्रयंबके यजामहे सुगन्धिं पुष्टिवर्धनम् ऊर्वरकमिव बन्धनात् मृत्युर्मुक्षीयमामृतात्। ओम नमः शिवाय। मातेरला पनले ओम नमः शिवाय। कुडर पनले ओम नमः शिवाय। ओम नमः शिवाय। ओम नमः शिवाय। ಓಕೆ ಕಣ್ಬಿಡ್ದು ದೀಪಂತುಲೆ ನಿಕ್ಲೆಗೆ ಓ ಮಂತ್ರ ಎಲ್ಲ ಗೊತ್ತಾಯ್ಜಿಂದಿತ್ತಿಲ್ಲ ತೊಂದರೆ ಇಜ್ಜಿ ಪ್ರತಿದಿನ ಒಂಜಿ 100 ಸಾರಿ ಓಂ ನಮ ಶಿವಾಯ ಪನ್ಲೆ ನೆಕ ಪಂಚಾಕ್ಷರಿ ಮಂತ್ರ ಪನ್ಪೇರು ಭಾರಿ ಮಲ್ಲ ಮಂತ್ರ ಶಿವ ಈಶ್ವರೆ ಒಂಜಿ ಪ್ರಸನ್ನ ಆಪನಂಚಿನ ಮಂಜುನಾಥ ದೇವರು ಪ್ರಸನ್ನ ಆಪನಂಚಿನ ಭಾರಿ ಮಲ್ಲ ಮಂತ್ರ ಓಂ ನಮ ಶಿವಾಯ ಇಂತೇನೆ ನಿಕ್ಲೆ ಕಡ್ಡಾಯವಾದ ದಿನ ಪನ್ಲೆ ಮನಸ್ಸಿಗೆ ಬೇಜಾರಾಂಡ ಓಂ ನಮ ಶಿವಾಯ ಪನ್ಲೆ ಬಸಟ್ಟು ಪೋನಾಗ ಮನಸ್ಸಿಗೆ ಬೇಜಾರಾಂಡ ಇಚ್ಛನಾಂಡು ಗಂಗಸರದ ನೆನಪಾಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ದೇವರೇ ಕಾಪುಲೆಂದು ಮನಸ್ಸಿಡೇನಲ್ಲ ಏರು ಎಂಚಿನ ಬೊಳ್ಳೆ ಯೋಚನೆ ಮಲ್ಪಡು ಮಂಜುನಾಥ ದೇವರು ಆ ಈಶ್ವರ ದೇವರು ಖಂಡಿತವಾದ ರಕ್ಷಣೆ ಕೊರ್ಪೇರು ಪನ್ಪಿನಂಚಿನ ಪಾತೆರನ ಈ ಸಂದರ್ಭ ಪನೊಂದು ಇತ್ತೆ ಖಂಡನೆ ಬಡದಿ ಮುಕ್ಕ ಅಪ್ಪೆ ಮಗೆ ಏರ್ಪುಲ್ಲ ಎದುರು ಬದ್ರು ಉಂತಲೆ ಎದುರು ಬದ್ರು ಮೋನೆ ಮೋನೆ ತುಲೆ ಮೋನೆ ಮೋನೆ ತುಲೆ ಲೈನ್ ಶೋಕ್ ಇಪ್ಪಡು ಅಂಚಿಂಚಿ ಪಾರೆ ಬಲ್ಲಿ ಓಲ್ಲ ಪಾರೆ ಬಲ್ಲಿ ಎದುರು ಬದ್ರು ಉಂತಲೆ ಇತ್ತೆ ನಿಕ್ಲೆ ಶಿಬಿರಾಗ್ತಿಲ್ಲ ನಿಕ್ಲೆ ಇಲ್ಲದಕ್ಲೆಗೆ ಮುಂಜಿ ಪಾತೆರ ಕೊರುಡು ಓಕೆನಾ ಎದುರು ಬದ್ರು ಅಂತಲೆ ಅಮ್ಮೇರಿತ್ತಿನ ಅಮ್ಮೇರು ಅಣ್ಣೆ ಮೆಗ್ಗಿ ಅಕ್ಕ ಮೆಗ್ದಿತ್ತಿನ ಎದುರು ಬದ್ರು ಅಂತಲೆ ಇಲ್ಲದಕ್ಲೆಗೆ ಪಾತೆರ ಕೊರುಡು ಓಕೆನಾ ಯಾನ್ ಪನ್ಪೆ ಅಂಚನೆ ಪನ್ಲೆ ಶಿಬಿರಾಗ್ತಿಲ್ಲ ಜೋರಾದ ಪನ್ಲೆ ಕೈ ಮುಗಿಲಿ ಕೈ ಮುಗಿಲಿ ಓಕೆ ಓಕೆ ನನ್ನನ್ನು ನಾನು ನನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ ನನ್ನನ್ನು ನಾನು ತಿದ್ದಿಕೊಂಡಿದ್ದೇನೆ ನನ್ನನ್ನು ನಾನು ಉಪಯೋಗಕಾರಿಯನ್ನಾಗಿ ಮಾಡುತ್ತೇನೆ ಕುಡಿತವನ್ನ ಬಿಟ್ಟು ಕುಟುಂಬವನ್ನು ಕಟ್ಟುತ್ತೇನೆ ಕುಟುಂಬವನ್ನು ಕಟ್ಟುತ್ತೇನೆ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿ ಹೆಂಡತಿಗೆ ಒಳ್ಳೆಯ ಗಂಡನಾಗಿ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ಬಾಳಿ ಬದುಕುತ್ತೇನೆ ಇದು ಸತ್ಯ 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 ಓಕೆ ಪಾತೆರ ಕೊಡ್ತಾರೆ ಅಂಚ ಅದು ಇಲ್ಲದಕ್ಲ ಅಪ್ಪೆ ಪುರದಾಲ ಪನೋಡೊಂದಾಲ ಇಜ್ಜಿ ಇತ್ತೆ ನಮ್ಮ ಸಾರ್ವಜನಿಕರನ್ನ ಕೈಟ ಅಕ್ಷತೆ ಉಂಡು ಬೊಕ್ಕ ಸ್ಟೇಜ್ ಇತ್ತಿನ ಹಿರಿಯರನ್ನ ಕೈಟಲ ಅಕ್ಷತೆ ಉಂಡು ಕೊರಿಯರ ಕೊರಲಿ ನಿಕ್ಲಿಗೆ ಪೂರ ಆಶೀರ್ವಾದ ಮಲ್ಪೇರು ಅರ್ಥ ಆಪಣತ ಕಂಡನೆ ಬುಡಿದಿ ಇತ್ತಂಡ ಕಂಡನೆನ ಕಾರಗ ಬುಡಿದಿ ನಮಸ್ಕಾರ ಮಲ್ಪುಡು ಲಕ್ಕೆರಿಜ್ಜಿ ಒಂದು ಫೋಟೋ ದೆಪ್ಪೆರುಂಡು ಅವ ಅಡ್ಡ ಬೂರ್ನಗ ಕಂಡನಿದಾನೆ ಮಲ್ಪುಡು ರಡ್ಡು ಕೈಟ್ ತರಕ್ಕೆ ಕೈದಿಯೋಡು ಆಶೀರ್ವಾದ ಮಲ್ಪುಡು ಅರ್ಥ ಅನ್ನತ್ತ ಓಕೆ ಅಪ್ಪ ಇತ್ತಿಲ್ಲ ಅಮ್ಮೆರಿತ್ತಿಲ್ಲ ಮಗೆ ಏರ್ನ ಕಾರಕ್ಕೆ ಬುರುಡು ಅಪ್ಪೆನ ಕಾರಕ್ಕೆ ಬುರುಡು ಅಮ್ಮೆರ್ನ ಕಾರಕ್ಕೆ ಬುರುಡು ಅಕ್ಕ ಇತ್ತಿಂದ ಅಣ್ಣೆ ಇತ್ತಿಂದ ಅಣ್ಣನ ಕಾರಕ್ಕೆ ಬುರುಡು ಹಿರಿಯ ಅಕ್ಲು ರಡ್ಡ ಕೈ ಅಕ್ಲನ ತರಕದಿದ ಆಶೀರ್ವಾದ ಮಲ್ಪುಡು ಆತ ಪೊರ್ತುಗು ಸ್ಟೇಜ್ ಇತ್ತಿನ ಗಣ್ಯರು ಪಿರಾವ್ ಇತ್ತಿನಂಚಿನ ಸಾರ್ವಜನಿಕರು ಅಕ್ಲನ ಕೈಟಿತ್ತಿನ ಅಕ್ಷತೆನ ನಿಕ್ಲನ ತರಕ್ಕೆ ಪಾಡುವರು ಒಂದೊಂಜಿ ಪೊರ್ಲುದ ಒಂದು ಕಾರ್ಯಕ್ರಮ ಮಾತೆರ್ನ ಆಶೀರ್ವಾದ
ಇನಿ ನಿಕ್ಲನ ಮಿತಿಪ್ಪಡ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಲ್ಪದ ಆಂಜನೇಯ ಸ್ವಾಮಿ ದೇವಿನ ಆಶೀರ್ವಾದ ಅಣ್ಣಪ್ಪ ಸ್ವಾಮಿನ ಆಶೀರ್ವಾದ ಕಾವಂದಿರನ ಆಶೀರ್ವಾದ ನಿಕ್ಲ ನಂಬುನಂಚಿನ ಮಾತ ದೈವ ದೇವರನ ಆಶೀರ್ವಾದ ಇಪ್ಪಡ್ ಗಂಡ ಮಾಡಿದ ಪಾಪ ಗೋವಿಂದನಿ ಗೋವಿಂದ ಸರಿ ಗಂಡ ಮಾಡಿದ ಹೆಂಡತಿಗೆ ಸಮಪಾಲು ಕಿವಿಕೊರ್ಲೆ ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡ ಮಾಡಿದ ಪಾಪ ಹೆಂಡತಿಗೆ ಹೆಂಡತಿಗದಲ್ಲ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಲಕ್ಕಲೆ ತೊಂಡ ರಕ್ಷಕ ಅಚಲಾನಂದ ವಿಠಲ ತೊಂಡ ರಕ್ಷಕ ಅಚಲಾನಂದ ವಿಠಲ ಅನ್ನ ಹೆಂಡತಿ ಶ್ರೀ ಮಂಜುನಾಥಕ್ಕೆ ಗೋವಿಂದ 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 ಸರಿ ಲಕ್ಕದ ಕುಲ್ಲು ಉಂತೊರ್ಚಿ ಕುಲ್ಲುಲೆ ಅಲ್ಪನೆ ಕುಲ್ಲು ಲೈನ್ ಸರಿ ಇಪ್ಪುಡು ಲೈನ್ ಸರಿ ಇಪ್ಪುಡು ಲೈನ್ ಸರಿ ಇಪ್ಪುಡು ಅಲ್ಪ ಮಧ್ಯ ಜಾಗ ಬರ್ಚಿ ಇಂಚಿ ಬಲೆ ಒಂಚೂರು ಚೂರು ಇಂಚಿ ಬಲೆ ಅಕ್ಕ ನಿಕ್ಲು ಕುಲ್ಲೆ ಈ ಸೈಡ್ ಬಲೆ ಅಂಜ ನಡುಟು ಸಾದಿ ಬರ್ಚಿ ಸೇರ್ಲಿ ಅಂಚಿದಕ್ಕೆ ಪೂರ ಇಂಚಿ ಬಲೆ ಲೈನ್ ಪುರ್ಲ ಅವಳು ಲೈನ್ ಪುರ್ಲ ಅವಳು ಓಕೆ ಸರಿ ಇತ್ತೆ ಆಂಜನಕ್ಲು ಪೂರ ಇಕ್ಕಟ್ಟು ಕುಲ್ಲೊಚ್ಚಿ ಆರಾಮ ಕುಲ್ಲಿ ಜಾಗ ಹೊಡಿತನ ತುಂಡುಕುಲಿ ತೂನದ ಲೈನ್ ಶೋಕ ತೋಜಿ ನೋಡಿ ಒಂಜಿ ಆಂಜನಕ್ಲಿನ ಲೈನ್ ಒಂಜಿ ಪೊಂಜನಕ್ಲಿನ ಲೈನ್ ಚೂರು ಇಂಚಿ ಬಲೆ ಆರ ಈರು ಚೂರು ಇಂಚಿ ಬಲೆ ಆರ ಅಮ್ಮೆ ಮಗೆ ಕುಂದಿರತ್ತ ಇರತ್ತ ಹಾ ತುಲೆ ಮುಲ್ಪರು ಎದುರು ತುಲೆ ಕಾರ್ಯಕರ್ತರು ಪೊಂಜನಕ್ಲ ಲೈನ್ ಆಂಜನಕ್ಲ ಲೈನ್ ನೆಮೂಲು ಮಿಸ್ ಆಗ ಹೋದ ಇಂಚಾನ ಇಂಚಿದ ಎದುರು ತುಲೆ ಲೈನ್ ಶೋಕ್ ಮಾಡ್ತೀನಿ ಅಲ್ಪ ತುಲೆ ಹೋ ಅಲ್ಪ ಅಪ್ಪೆ ಮಗೆ ಪ್ರಾಯದ ಅರೆ ಕುಲ್ಯ ರಾಜೇನ ಪಾಪ ಚೂರು ಹಂಚಿಪದೆ ತುಲೆ ಎದುರದ ಲೈನ್ ತುಲೆ ಓಕೆ ಇತ್ತೆ ಶಾಲು ಉಂಡ ತನಕ್ಲೆ ನಾನು ಮುಂಡಾಸ್ ಕಟ್ಲೆ ಶಾಲು ಶೋಕು ಮದುವೆದಾನಿ ಪೇಟ ಕಟ್ಲೆಕ್ಕ ಅವಳು ಅಕ್ಕನಕ್ಲು ಸೆರಗನ ಒಂಥರ ಅಕ್ಕ ಮಾದಿ ಪಾಡ್ಲೆಕ್ಕ ಪಾಡ್ಲೆ ಅಂಚ ಸೆರಗನ ಫುಲ್ ಇಂಚ ಕವರ್ ಮಾಡ್ತಾರೆ ಓಕೆ ವೆರಿ ಗುಡ್ ಬೇರೆಯವ್ರು ಇಂಚ ಪಾಡ ಒಂಜಿ ಭಕ್ತಿ ಗೀತೆ ಪಾಡ್ಲೆ ಒಂದು ನಿನ್ನ ನೆನೆಯಲು ಜೀವ ಉಂಡ ಅಂಡ ಓಕೆ ಒಂಜಿ ನಿಮಿಷ ಇತ್ತ ತುಲೆ ಅಂಡ ಸರಿ ಕುಲ್ಲೆ ಅವರ ಕಣ್ಣು ಮುಚ್ಚಲಿ ಕೆಲವು ವಿಚಾರ ಪನ್ಪೆ ಮುಲ್ಪ ತುಲೆ ಸರಿ ಕಟ್ಟದ ಇಲ್ಲಿ ಜನಕ್ಲ 6 ಜನ ಉಳ್ಳೇರು ಬಾಡಿಗೆಗಳಲ್ಲಿ ಇಪ್ಪನಕ್ಲು 2 ಜನ ಉಳ್ಳೇರು ಆಕ್ಸಿಡೆಂಟ್ ಕಾರಣಕ್ಲೆ 26 ಜನ ಪೊಲೀಸ್ ಕೇಸ್ 28 ಜನಕ್ಕೆ ಪೊಲೀಸ್ ಕೇಸ್ ಆತಂದೆ ಜೈಲು ಶಿಕ್ಷೆ 6 ಜನಕ್ಕೆ ಆತಂದೆ ಕೋರ್ಟ್ 6 ಜನಕ್ಕೆ ಮಿತಿ ಕೇಸ್ ಉಂಡು 3 ಜನಕ್ಕೆ ಮಿತಿ ಇತ್ತೆಲ ಕೇಸ್ ಉಂಡು ಅಂಚನೆ ಬುಡದಿ ಜೋಕ್ಲನ್ ಬಿದಾಯಿ ಪಾಡ್ನಕ್ಲು 3 ಜನ ಬಲ್ಪು ಲಕ್ಕದ ಪರೋಡೆ 22 ಜನಕ್ಕೆ ಜನ ಕೈ ಕಾಲು ಕುಂಬಾರ್ನು ಇಲ್ಲಲ್ಲಿ ಸೂಕೊರ್ನಕ್ಲ ಉಳ್ಳೇರು 3 ಜನ ಕಣ್ಣನೆ ಬಿಡದಿ ಬೇರ್ಪಾಡ್ನಕ್ಲು 8 ಜನ ಉಳ್ಳೇರು ವೈವಾಹಿಕ ಭಿನ್ನಾಭಿಪ್ರಾಯ ಕಂಡನೆ ಬಿಡದಿ ಕಿತ್ತಾಟ ಮಂತನಕ್ಲ 5 ಜನ ಇಂತ ಸರಿ ಆಗ್ತದೆ ಅಮ್ಮೆರಿಗೆ ಹಾಕ್ನಲ್ಲಿ 14 ಜನ ಅಪ್ಪೆಗೆ ಹಾಕ್ನಕ್ಕೆ 7 ಜನ ಉಳ್ಳೇರು 26 ಜನ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ನಟ್ಟನ ಕೆಲಸ ಎಲ್ಲ ಮಾಡ್ತಿದ್ದಾರೆ ಕರಿಮನಿ ಮಾರಾಟ ಮಾಡ್ತಿರಕ್ಕೆ ಉಳ್ಳೇರು 2 ಜನ ಕರಿಮನಿ ಮಾರ್ದೇರು ತಾಳಿ ಮಾಡಿದೇರು 6 ಜನ ಅಡೋದಿತ್ತೇರು ಏರು ಮಾಡ್ತೀರ ಐನ 1 ವರ್ಷದಲ್ಲಿ ನಿಕ್ಲೆ ಹೊಸತ್ತು ಮಲ್ತಿದೆ ಪ್ರಯತ್ನ ಮಲ್ಪಲೆ ಕಟ್ಟಲೆ ಅಡೋದಿನೇನು ಗುಡುಪಾಲೆ ಬೇತೆ ಬಂಗಾರ ಸುಮಾರು ಜನ 7 ಜನ ಮಾಡಿದೇರು ಜೋಕುಲು 2 ಜನ ಜೋಕುಲು ಪರ್ಪೇರಿಗೆ
ಮುಲ್ಪ ಐತಿನ ಅಕ್ಲೇನು ಬಿಡುಪಲೆ ನಿಕ್ಲು ಪರ್ನಿದವ್ರು ಅಕ್ಲ ಪರ್ತಾರೆ ಬಾರಿ ಬೇಜಾರದ ಸಂಗತಿ ಬಂಡ ಧರ್ಮಸ್ಥಳಕ್ಕೆ 2 ಜನ ಪೋತುನೇ ಇಜ್ಜೇರು ನೆಟ್ಟುತ್ತಲು 50 ಜನಟ್ಟು ಊರ್ದಕ್ಲ ಆದಿತ್ತದು 2 ಜನ ಧರ್ಮಸ್ಥಳ ದೇವಸ್ಥಾನಕ್ಕೆ ಪೋತುನೇ ಇಜ್ಜೇರು ಬೇಜಾರು ಮಲ್ಪೊರ್ಚಿ 7ನೇ ತಾರೀಕಿಗೆ ಎಂಕ್ಲು ನಿಕ್ಲೇನು ಪೂರ ಧರ್ಮಸ್ಥಳಕ್ಕೆ ತಂದು ಪಾಪ ದೇವರ ದರ್ಶನ ಮಲ್ಪವ ಕಾವಂದರ್ನ ಆಶೀರ್ವಾದ ಕೊರ್ಪವ ಮುಕ್ಕ ನವಜೀವನ ಸಮಿತಿದ ಬ್ಯಾಡ್ಜಿನ ಕಾವಂದರ್ ಮುಟ್ಟದ ನಿಕ್ಲೆಗೆ ಕೊರ್ಪೇರು ನಿಕ್ಲೆ ಮಾತಿನ ಲೆತನ್ ಪೋಪನಂಚಿನ ವ್ಯವಸ್ಥೆ ನಮ್ಮ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿಗಳ ಬರ್ಪೇರು 7ನೇ ತಾರೀಕಿಗೆ ಕಾವಂದರಿ ಡೇಟ್ ಕೊಡ್ತೇವೆ 32 ಜನ ದುಡ್ಡೇ ಇಜ್ಜಿ ₹1 ದುಡ್ಡು ಇಜ್ಜಿ ಪಾಸ್ ಪುಸ್ತಕ ಇಜ್ಜನಕ್ಲ 5 ಜನ ಒಲ್ಲೇರು ಆಧಾರ್ ಕಾರ್ಡ್ 3 ಜನ ಆಧಾರ್ ಕಾರ್ಡೇ ಮಲ್ತಿಜ್ಜಿ ಬುಕ್ ಎಂಚಿನ ಅಕ್ಲಾಗಿ ಬರವ ಅಗತ್ಯನೇ ಇಜ್ಜಿ ಎಂಕ್ಲ CSC ಸೆಂಟರ್ ಉಂಡು ಐಟ್ ನಿಕ್ಲಾಗಿ ಬೋಡಾಪನಂಚಿನ ವ್ಯವಸ್ಥೆ ಮಲ್ಪೇರು ಖಂಡಿತವಾದ ಐಕ್ ಬೋಡಾಪನಂಚಿನ ಪರ ಸರ್ಕಾರಿ ಸೌಲಭ್ಯ ಹೆಂಚಿನ ಪರ ಉಂಡು ನಮ್ಮ ಕಾರ್ಯಕರ್ತರ ಸೇವಾ ಪ್ರತಿಮೆ ಪುರಲೇರು ಒಂಚೂರು ಮಾಹಿತಿ ಕೇನು ಆತ್ಮಹತ್ಯೆ ಯೋಚನೆ ಮಲ್ತನಕ್ಲ 26 ಜನ ಬಲ್ಲದೆತ್ತೊಂದು ನೀರಿಗೆ ಬೋರ್ದು ವಿಷದೆತ್ತೊಂದು ಸೈಯರ ಪ್ರಯತ್ನ ಮಲ್ತನಕ್ಲ 19 ಜನ ಪ್ರಯತ್ನ ಮಲ್ತಿದ್ದಾರೆ ಸಹಿತ ಜೇರಿ ದೇವರು ಬರೀತಾರೆ ಈ ಶಿಬಿರಕ್ಕೆ ಸೇರುಡು ಗಂಗಸರ ಬುಡುಡು ಒಂದು ದೇವರು ಬರೀ ನೀಡಿದವರ ಸಹಿತ ಜೇರಿ 4 ಜನ ಇಲ್ಲಲ್ಲಿ ಕಕ್ಕುಸಿಜ್ಜಿ ಅಕ್ಲಿನ ಪುದಾರ ಸಮಿತಿ ನಡುಂಡು ಪಂಚಾಯಿತಿ ದಕ್ಲೆಯರನ್ನು ಇತ್ತಂಡ ಆತಂಡ ಖಂಡಿತವಾದ ಕಕ್ಕುಸದ ವ್ಯವಸ್ಥೆ ಮಲ್ತುಕೊರಡು ವಿನಂತಿ ಕಾರ್ಯಕರ್ತರೆಲ್ಲ ಇನ್ನು ಫಾಲೋ ಅಪ್ ಮಲ್ಪಡು ಬಾರಿ ಬೇಜಾರು ಇತ್ತದ ಕಾಲದ 4 ಇಲ್ಲಲ್ಲಿ ಕಕ್ಕುಸಿಜ್ಜಿ ಕಂಡ ಬಾರಿ ಬೇಜಾರು ತುಳಸಿ ಕಟ್ಟೆ ಇಜ್ಜಿದಲ್ಲಿ 2 ಜನ ಇಲ್ಲಲ್ಲ ತುಳಸಿ ಕಟ್ಟನೆ ಇಜ್ಜಿ ಅಕ್ಕ ಮಕ್ಳು ಪರ್ತೇರು ನಿಕ್ಕ ಅಕ್ಕನಕ್ಲನ್ನ ಮಲ್ಪಲಿ ತುಳಸಿ ದೈವನಿ ನಡೋಲಿ ಬುಡಿ ಸುಮಾರುಂಡು 3 ಜನಕ್ಕೆ ಜೋಕ್ಲಾತಜಿ ಆ 3 ಜನಕ್ಕೆ ಸಂತಾನ ಭಾಗ್ಯ ಮಂಜುನಾಥ ಸ್ವಾಮಿ ಕರುಣಿಸವಣ ದೇವರ ಪ್ರಾರ್ಥನೆ ಮಲ್ತಂದುಲ್ಲೆ ಇತ್ತೊಂಜಿ ಭಕ್ತಿಗೀತೆ ಪಾಡುವೇರು ನಿಕ್ಲಿಗೆ 1 ನಿಮಿಷ ಟೈಮು 1 ನಿಮಿಷ ಭಕ್ತಿಡ್ ಪ್ರಾರ್ಥನೆ ಮಲ್ಪಲೆ ಸುಮಾರು ವಿಷಯ ನಿಕ್ಲಿ ಕೂಡ ತಪ್ಪನ್ನು ಒತ್ತೊಂದರೆ ಐಕ ಪೂರ ದೇವ್ರ ಕ್ಷಮೆ ಕೊರಡು ಅಕ್ಕನಕ್ಲೆನ ತಪ್ಪಲ ದೇವ್ರ ಕ್ಷಮೆ ಕೊರಡು ನಿಕ್ಲಿನ ಇಷ್ಟಾರ್ಥ ಇಂಚಿನ ಉಂಡ ಆಸೆ ಇಂಚಿನ ಉಂಡ ದೇವರ ನಟ್ಟಲಿ ಕೈ ಮುಗಿಲಿ ಕಣ್ಣು ಮುಚ್ಚಿ ಇತ್ತು ಪಂಡರ ನಿನ್ನನೇ ಕಣ್ಣು ಮುಚ್ಚಿ ಮಂಜುನಾಥನೇ ದಯೆ ಬಾರದೆ ಧರ್ಮಸ್ಥಳದ ಕ್ಷೇತ್ರನಾಥ ಕರುಣೆ ಬಾರದೆ ನಿನ್ನ ಕರುಣೆಗಿಲ್ಲದ ಮೇಲೆ ಬದುಕು ಹೀಗೆ ಮಂಜುನಾಥನೇ ದಯೆ ಬಾರದೆ ಆರಂಭ ಕುಲುಲೆ ಇತ್ತ ಕೆಲವು ವಿಧಿವಿಧಾನ ನಮ್ಮ ಮಲ್ಪಗ 2 ಜನ ಮುತ್ತೈದೆಯರು ಬಲೆಮ್ಮ ಅರಿಶಿನ ಕುಂಕುಮ ಪತ್ತನ್ಲೆ 2 ಜನ ಮುತ್ತೈದೆಯರು ಅರಿಶಿನ ಕುಂಕುಮ ಪತ್ತನ್ಲೆ ಬೊಕ್ಕ ನಮ್ಮ ಕಮಿಟಿ ದಕ್ಲೆ ಮಸ್ತ್ ಜನ ಆಗಮಿಸಿದ್ದಾರೆ ತಾಲೂಕದ ಅಧ್ಯಕ್ಷರು ನಮ್ಮ ದನಕೀರ್ತಿ ಬಲಿಪಸರ ಸಮಿತಿದ ಅಧ್ಯಕ್ಷರು ಮುಂಚೆನೆ ವಲಯದ ಅಧ್ಯಕ್ಷರು ಪುರ ಒಳ್ಳೆಯರು ವಿಶೇಷವಾದ ಗಣ್ಯರು ನಮ್ಮೊಟ್ಟುಗುಲ್ಲರು ನಮ್ಮ ಕಾರ್ಯಕ್ರಮದ ಗೌರವ ಸಲಹೆಗಾರ ಶ್ರೀ ಬಾಹುಬಲಿ ಪ್ರಸಾದ್ ನ್ಯಾಯವಾದಿ ಮೂಡುಬಿದ್ರೆ ಯಾರು ಆಗಮಿಸಿದ ಅವರಿಗೆ ಪ್ರೀತಿಯ ಸ್ವಾಗತ ಬಯಸುವುದರಲ್ಲಿ ಚಪ್ಪಾಳೆ. ವಲಯಾಧ್ಯಕ್ಷರು ದಿನೇಶ್ ಆನಡ್ಕ ಅರ್ಲ ನಮ್ಮ ವೇದಿಕೆ ಆರೆಗ್ಲ ಪ್ರೀತಿದ
ಸ್ವಾಗತ ಬಯಸುವುದರಲ್ಲಿ ಚಪ್ಪಾಳೆ. ಸುರೇಶ್ ಕೋಟ್ಯಾನ್ ಪುರಸಭೆಯ ಸದಸ್ಯರು ಎಲ್ಲರೇ ಅವರೆಗಳ ವಿಶೇಷವಾದ ಸ್ವಾಗತ ಬಯಸುವುದರಲ್ಲಿ ಚಪ್ಪಾಳೆ. ಓಕೆ, ಇತ್ತೆ ಅಲ್ಪ ಅರಶಿನ ಕುಂಕುಮ 2 ಜನ ಮುತ್ತೆ ಇದ್ದೀರಿ. ಒಂದೊಂದು ಲೈನ್ಗೆ ಪೋಡು ಐದು ಬುಕ್ಕ ಮುಲ್ಪ ಪಿಂಗಾರ ಕೊಡ್ತೇವೆ ನಮ್ಮ ಸಿಸ್ಟರ್, ನಮ್ಮ ಅಧ್ಯಕ್ಷರದ ಕೊರ್ಲೆ, ವಲಯ ಅಧ್ಯಕ್ಷರದ ದಿನೇಶ್ ಆನಂದ್ ಸರ್ ಆರ್ಡ ಕೊರ್ಲೆ ಆರು ಪತನ ಅಂದ ಅಂಚೆ 6 ಕೊರಡು 6 ಕೊರಡು ಫಸ್ಟ್ ಪೂರ್ಣ ಕುಂಭ ಕಲಶ ಪೂ ನಮ್ಮ ತಾಲೂಕದ ಅಧ್ಯಕ್ಷರದ ಕೊರ್ಲೆ ಸುಭಾಷ್ ಚಂದ್ರ ಸರ್ ಚೌಟ ಸರ್. ಓಕೆ, ಪನ್ನೀರ್ ನಮ್ಮ ಪುರಸಭೆ ಸದಸ್ಯರು ಆರು ಪನ್ನೀರ್ ಪಾಡುವರು ನಂಗೆ ಮಾತಿರಲಿಲ್ಲ. ಸುಮಧುರವಾಯಿ ನಂಚಿನ ಪರಿಮಳ ತಂದು ಬರ್ತಾರೆ. ಐನು ಮುಟ್ಟುದು ನಮಸ್ಕಾರ ಮಾಡ್ತಾರೆ, ದೇವರನ ಸ್ವರೂಪವು ಐನು ಮುಟ್ಟುದು ಒಂದು ಮಲ್ಪಡು. ನಮ್ಮ ಬಾಹುಬಲಿ ಸರ್ ನಿಕ್ಲಿಗೆ ಮಾತಿರಲಿಲ್ಲ, ಹಿರಿಯರಾದ ಅಕ್ಷತೆ ಪಾಡ್ದ ಆಶೀರ್ವಾದ ಮಲ್ಪೆರು ಒಂದೇ ಸಪ್ತಪದಿ ಮದಿನದ ದಿನ ಚಪ್ಪಾಳೆ ಬರಲಿಲ್ಲ.
ಕ್ಷೇತ್ರದ ಆರಾಧ್ಯ ಮೂರ್ತಿ ಆತ್ಮೀಯ ಪ್ರಪ್ರಥಮವಾಗಿ ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಗಳಾಗ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀ ಕುಲದೀಪ್ ಮೂಡುಬಿದ್ರೆ ಅರಮನೆಯವರು ಶ್ರೀ ಕ್ಷೇತ್ರದ ಪೂಜ್ಯರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಮಾತ್ರ ಅಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಬೆನ್ನೆಲುಬಾಗಿ ನಿಂತು ಸಲಹೆ ಸೂಚನೆ ಮಾರ್ಗದರ್ಶನ ನೀಡತಕ್ಕಂಥ ಗೌರವಾನ್ವಿತರನ್ನು ಈ ಗೌರವಪೂರ್ವಕವಾಗಿ ನಾನು ಗುರುತಿಸ್ಕೊಳ್ತೇನೆ. ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭಗೊಂಡ ಸಂದರ್ಭ ನಮಗೆ ವಿಶೇಷ ಬಲವನ್ನು ಮೂಡುಬಿದ್ರೆ ಭಾಗದಲ್ಲಿ ಕೊಟ್ಟವರು ಗೌರವಾನ್ವಿತ ಶ್ರೀಪತಿ ಭಟ್ರವರು. ಸಮೂಹ ಧನಲಕ್ಷ್ಮಿ ಸಮೂಹ ಸಂಸ್ಥೆಯ ಮಾಲಕರು ಗೌರವಾನ್ವಿತರನ್ನು ಗೌರವಪೂರ್ವಕವಾಗಿ ನಾನು ಗುರುತಿಸ್ಕೊಳ್ತೇನೆ. ವಿಶೇಷವಾಗಿ ನಮ್ಮ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಸುಭಾಷ್ ಚಂದ್ರ ಚೌಟಾರವರು ವೇದಿಕೆಯಲ್ಲಿದ್ದಾರೆ. ಅವರ ಬಗ್ಗೆ ನಾವು ಮಾತಾಡಲಿಕ್ಕೆ ಇಲ್ಲ, ಯಾಕೆಂದರೆ ಅವರ ವಲಯದಲ್ಲಿ ನಾನು ಮೇಲ್ವಿಚಾರಕನಾಗಿದ್ದಾಗ ಪ್ರತಿ ಮನೆಗಳಿಗೆ ಹೋಗಿ ಸಂಘಗಳನ್ನು ಕಟ್ಟುವಂಥ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೆ 30-32 ವರ್ಷಗಳ ನಿರಂತರ ಸೇವೆಯನ್ನು ಯೋಜನೆಗೆ ಕೊಟ್ಟಂತಹ ವ್ಯಕ್ತಿ ಸುಭಾಷ್ ಚಂದ್ರ ಚೌಟರನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಗುರುತಿಸ್ಕೊಳ್ತೇನೆ. ಅದೇ ರೀತಿ ಇನ್ನೋರ್ವ ವ್ಯಕ್ತಿ ಗೌರವಾನ್ವಿತ ಬಾಹುಬಲಿ ಪ್ರಸಾದ್ರವರು, ಅವರು ಸಮೇತ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮೊಟ್ಟಿಗಿದ್ದು ಯೋಜನೆಗೆ ಬೆನ್ನೆಲುಬಾಗಿ ನಿಂತವರು, ಅವರನ್ನು ಗುರುತಿಸ್ಕೊಳ್ತೇನೆ. ಅದೇ ರೀತಿ ಮೂಡುಬಿದ್ರೆ ಈಗಿನ ವಲಯದ ಅಧ್ಯಕ್ಷರು ಜೆಸ್ಸಿ ಮ್ಯಾನೇಜರ್ಸ್ರವರು ಇದ್ದಾರೆ, ಅವರನ್ನು ಗೌರವಪೂರ್ವಕವಾಗಿ ಗುರುತಿಸ್ಕೊಳ್ತೇನೆ. ಆಲಂಗಾರಿನ ವಲಯ ಅಧ್ಯಕ್ಷರು ಶ್ರೀ ದಿನೇಶ್ ಆನಡ್ಕರ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಸಮೇತ ಗೌರವಪೂರ್ವಕವಾಗಿ ನಾನು ಗುರುತಿಸ್ಕೊಳ್ತೇನೆ. ಪುರಸಭೆಯ ಸದಸ್ಯರಾದ ಗೌರವಾನ್ವಿತ ಸುರೇಶ್ ಕೋಟ್ಯಾನ್ರವರು ಇದ್ದಾರೆ, ಅವರನ್ನು ಗುರುತಿಸಿಕೊಂಡು ಎಲ್ಲ ಹಿರಿಯರನ್ನು ಗಣ್ಯರನ್ನು ಗುರುತಿಸಿಕೊಳ್ಳೋದರೊಂದಿಗೆ ನಮ್ಮೆಲ್ಲ ಯೋಜನಾಧಿಕಾರಿಯವರಿದ್ದಾರೆ, ಶಿಬಿರ ಯೋಜನಾಧಿಕಾರಿಯವರಿದ್ದಾರೆ, ಎಲ್ಲ ಮೇಲ್ವಿಚಾರಕ ಬಂಧುಗಳು ಕಾರ್ಯಕರ್ತರಿದ್ದೀರಿ. ವಿಶೇಷವಾಗಿ ಇವತ್ತಿನ ಕೇಂದ್ರ ಬಿಂದುಗಳು ಶ್ವೇತ ವಸ್ತ್ರಧಾರಿಗಳಾಗಿ ಮುಂಭಾಗದಲ್ಲಿ ಕೂತಿರ್ತಕ್ಕಂತಹ ನವಜೀವನ ಸಮಿತಿಯ ಸದಸ್ಯರಾಗಿ ಪರಿವರ್ತನೆಗೊಂಡು ಕೂತಿದ್ದೀರಿ. ತಮ್ಮನ್ನು ಸಮೇತ ಗುರುತಿಸ್ಕೊಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ತಾಯಂದಿರಿದ್ದೀರಿ, ತಾಯಂದಿರನ್ನು ಗುರುತಿಸ್ಕೊಳ್ತಾ ಯಾವ ಪುಣ್ಯಾತ್ಮ ಹೆಸರು ಕೊಟ್ಟಿದ್ದಾನ ಗೊತ್ತಿಲ್ಲ, ಮದ್ಯಪಾನ ಅಂತ 3 ಪಾನಗಳನ್ನು ನಾವು ಜೀವನದಲ್ಲಿ ಕಾಣ್ಬೋದು. ಒಂದು ಮೊದಲ ಪಾನ, ಇನ್ನೊಂದು ಕೊನೆಯ ಪಾನ, ಮತ್ತೊಂದು ಮದ್ಯಪಾನ. ಮೊದಲ ಪಾನ ಯಾವುದು ಅಂದರೆ ಗೊತ್ತಿದೆ ನಮಗೆಲ್ಲರಿಗೂ, ಅಲ್ಲಿಂದಲೇ ನಮ್ಮ ಜೀವನ ಆರಂಭ, ತಾಯಿಯ ಎದೆಹಾಲು. ಇದು ಮೊದಲ ಪಾನ. ಕೊನೆಯ ಪಾನ ಯಾವುದು ಅಂತ ಕೇಳಿದರೆ ಗೊತ್ತಿದೆ, ನಮಗೆ ಗೊತ್ತಿರುವುದಿಲ್ಲ, ಬಾಕಿಯವರು ತುಳಸಿ ದಳದಲ್ಲಿ ಬಿಡುತ್ತಾರೆ, ಅದು ಕೊನೆಯ ಪಾನ. ಹಾಗಾದರೆ ಇದು ಯಾವುದು? ಮದ್ಯಪಾನ. ಹೆಸರಿಟ್ಟ ಪುಣ್ಯಾತ್ಮನಿಗೆ ಪ್ರಶಸ್ತಿ ಕೊಡಬೇಕಾ ಏನೋ ಗೊತ್ತಿಲ್ಲ, ಅಂತೂ ಒಳ್ಳೆಯ ಹೆಸರನ್ನೇ ಮದ್ಯಪಾನ ಅಂತ ಇಟ್ಟಿದ್ದಾರೆ. ಮೊದಲಿಗೂ ಇರುವುದಿಲ್ಲ, ಕೊನೆಗೂ ಇರುವುದಿಲ್ಲ. ಹಾಗಾದರೆ ಇದು ಮದ್ಯದಲ್ಲಿ ಅಂಟಿಕೊಂಡ ಪಾನ, ಅದು ಮದ್ಯಪಾನ. ಮದ್ಯದಲ್ಲೇ ಅಂಟಿಕೊಂಡ ಪಾನವನ್ನು ಮದ್ಯದಲ್ಲಿ ತುಂಡರಿಸಲಿಕ್ಕೆ ಸಾಧ್ಯ ಅಂತ ಇದ್ದರೆ ಅದು ಮದ್ಯವರ್ಜನ ಶಿಬಿರದ ಮೂಲಕ ಮಾತ್ರ ಸಾಧ್ಯ ಅಂತ ತೋರಿಸಿಕೊಟ್ಟದ್ದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೀತಕ್ಕಂತಹ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮದ ಮೂಲಕ ಇವತ್ತು ಮದ್ಯಪಾನವನ್ನು ಮದ್ಯದಲ್ಲೇ ನಿಲ್ಲಿಸಿ ಅದಕ್ಕೆ ತಡೆಯೊಡ್ಡಿ
ಮುಂದೆ ವ್ಯವಸ್ಥಿತವಾಗಿ ಬದುಕುವ ಕಲ್ಪನೆಯನ್ನು ಜನರಿಗೆ ಕೊಡ್ತಕ್ಕಂತಹ ಕಾರ್ಯಕ್ರಮ ಇದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ, ಇಲ್ಲಿ ಕೂತವರಿಗೆ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ನಿಮ್ಮನ್ನು ಕರ್ಕೊಂಡು ಬಂದವರು ಯಾರು ಅಂತ. ಎಲ್ಲರೂ ನೀವು ಎಲ್ಲರ ಹೆಸರು ಹೇಳಿದ್ರಿ. ಈಗ 2 ಜನ ಅನಿಸಿಕೆ ಹೇಳಿದವರು ಹೇಳಿದ್ದು ಬೇರೆಯವರ ಹೆಸರೇ. ನನ್ನನ್ನು ಅವರು ಕರ್ಕೊಂಡು ಬಂದರು, ನನ್ನನ್ನು ಇವರು ಕರ್ಕೊಂಡು ಬಂದರು. ನಂದು ಒಂದು ಪ್ರಶ್ನೆ, ನಿಮ್ಮನ್ನೇ ಯಾಕೆ ಕರ್ಕೊಂಡು ಬರಬೇಕು? ನಿಮ್ಮಂತಹ 100 ಜನ ನಿಮ್ಮ ಭಾಗದಲ್ಲಿ ಇನ್ನೂ ಕುಡಿತ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರು ಬರಲಿಲ್ಲ, ಅವರು ಇವತ್ತು ಯಾರೂ ಬರಲಿಲ್ಲ. ಹಾಗಾದರೆ ನೀವೇ ಬರಬೇಕು ಅಂತ ಏನಿತ್ತು? ನೀವೇ ಇಬ್ಬರು ಹೇಳಿಕೊಂಡು ಬಂದರು, ನಮ್ಮ ದೇಶದ ಅತ್ಯಂತ ದೊಡ್ಡ ಸಂಪತ್ತು ಯಾವುದು ಅಂತ ಕೇಳಿದರೆ ಮಾನವ ಸಂಪತ್ತು. ಈ ಮಾನವ ಸಂಪತ್ತಿನ ಸದ್ಬಳಕೆ ಆಗಬೇಕು, ಇದು ದುರ್ಬಳಕೆ ಆಗಬಾರದು ಅಂತ ಹೇಳಿಕೊಂಡು ಬಂದರು. ಆದರೆ ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ 100ಕ್ಕೆ 100 ನ್ಯಾಯ ಕೊಟ್ಟಂತಹ ಒಬ್ಬ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಅವರು ಯಾರು ಅಂತ ಹೇಳಲೇಬೇಕು ನಾನು. ಇವತ್ತು 60 ಲಕ್ಷ ಮಂದಿ ಸದಸ್ಯರ ಬದುಕನ್ನು ಹಸನುಗೊಳಿಸಿ ಅವರಿಗೆ ಜೀವನದುದ್ದಕ್ಕೂ ಹುಟ್ಟಿನಿಂದ ಸಾವಿನವರೆಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಯೋಜನೆಗಳನ್ನು ರೂಪಿಸಿ ಸ್ವಾವಲಂಬಿ ಬದುಕಿಗೆ ದಾರಿ ತೋರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹುಶಃ ಇವತ್ತು ನಿಮ್ಮ ಬದುಕಿಗೆ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಒಂದು ಸುವರ್ಣಾವಕಾಶವನ್ನು ಪೂಜ್ಯರು ಸ್ವಾಮಿ 2 ಕಡೆಯಿಂದ ಒದಗಿಸಿಕೊಟ್ಟಿದ್ದಾರೆ ಅನ್ನುವಂತಹ ಸತ್ಯವನ್ನು ನಿಮಗೆ ಮನವರಿಕೆ ಮಾಡೋದ್ರೊಟ್ಟಿಗೆ, ಆಸ್ತಿ ಅಂತ ನಾವು ತಿಳ್ಕೊಂಡದ್ದು ಬೇರೆಯೇ ಇದೆ. ಭೂಮಿ ಆಸ್ತಿ ಅಂತ ನಮ್ಮದು ಅಂತ ಹೇಳ್ತೇವೆ, ನಿಮ್ಮದಲ್ಲ, ನಮ್ಮದಲ್ಲ, ಯಾರಿಂದಲೋ ಬಂದದ್ದು, ಮುಂದೆ ಯಾರಿಗೂ ಹೋಗುವಂಥದ್ದು. ಗೊತ್ತಿರಲಿ ನಿಮಗೆ. ನಮ್ಮಲ್ಲಿದ್ದ ದುಡ್ಡು ನಮ್ಮದು ಅಂತ ಹೇಳ್ತೇವೆ, ನಮ್ಮ ಜೋಬಲ್ಲಿರುವ ತನಕ, ನಮ್ಮ ಅಕೌಂಟಲ್ಲಿರುವ ತನಕ ಅದು ನಮ್ಮದು. ಮತ್ತೊಬ್ಬರಿಗೆ ಕೊಟ್ಟು ಬಿಟ್ಟರೆ ಹೋಯ್ತು ಅದು ಮತ್ತೆ ಬೇರೆಯವ್ರದ್ದು. ಹಾಗಾದರೆ ಒಡವೆ ತಾಯಂದ್ರೆ ಹಾಕ್ಕೊಂಡಿದ್ದಾರೆ. ಈಗ ಚಿನ್ನ ನಂದು ಅಂತ ಹೇಳ್ತಾ ಇದ್ದೀರಾ. ಅಕ್ಕ ಸಾಲಿಗನ ಅಂಗಡಿಗೆ ಅಥವಾ ಚಿನ್ನದ ಅಂಗಡಿಗೆ ಕೊಂಡೋಗಿ ಕೊಡಿ ಯಾರ್ದು ಅಂತ ಗೊತ್ತಾಗುತ್ತೆ. ಅದು ನಮ್ಮದಲ್ಲ. ನಮ್ಮ ಸ್ವಂತ ಒಂದು ಆಸ್ತಿ ಅಂತ ಇದ್ದರೆ ಅದು ನಮ್ಮ ಶರೀರ, ಅದರಲ್ಲಿ ಬೇರೆ ಯಾರಿಗೂ ಹಕ್ಕಿಲ್ಲ. ನಮ್ಮ ಉಸಿರು ಇರುವ ತನಕ ಅದರ ಪೂರ್ಣ ಹಕ್ಕು ನಮಗಿದೆ. ಅಂತಹ ಅಮೂಲ್ಯವಾದ ಆಸ್ತಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲದಂತಹ ಆಸ್ತಿಯನ್ನು ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ, ನಮ್ಮ ಆಸ್ತಿ. ನೆನಪಿಟ್ಕೊಳ್ಳಿ. ಬಡವರಿಲ್ವಾ ಅಂತ ಪ್ರಶ್ನೆ ಬರ್ತದೆ. ನಮ್ಮಲ್ಲಿ ಬಡವರಿದ್ದಾರೆ. ಯಾರು? ಹುಟ್ಟುವಾಗಲೇ ಅಂಗವಿಕಲರಾಗಿ ಹುಟ್ಟಿ ಅವರಿಂದ ಏನೂ ಮಾಡಲಿಕ್ಕಾಗದೆ ಕೆಲವರು ಅವರು ಸಮೇತ ನಮಗಿಂತ ಹೆಚ್ಚು ಆದಾಯ ಗಳಿಸುವವರಿದ್ದಾರೆ, ತೋರಿಸಿದ್ದಾರೆ. ಆದರೆ ಕೆಲವರಿಗೆ ನಾವು ಕೊಟ್ಟರೆ ಇದೆ ಅನ್ನುವಂಥವರು ಬಡವರು. ಇನ್ನೊಂದು ವರ್ಗ ಇದೆ. ಒಂದು ಮನೆಯಲ್ಲಿ ದೀರ್ಘಕಾಲದ ರೋಗಿ ಇದ್ದರೆ ಆ ವ್ಯಕ್ತಿ ಇಡೀ ಕುಟುಂಬದ ಆದಾಯವನ್ನು ಅವನ ಆರೋಗ್ಯದ ಖರ್ಚಿಗೆ ಖರ್ಚಾಗುವಂಥ ವ್ಯವಸ್ಥೆ ಆದರೆ ಅದು ಸಮೇತ ಬಡತನದ ಕುಟುಂಬ ಅಂತೆ. ಹೀಗೆ ಮಾತಾಡುವಾಗ ನಮ್ಮ ತಾಯಿಯೊಬ್ಬರು ನನಗೆ ಪ್ರಶ್ನೆ ಮಾಡಿದರು, ಸರ್ ನೀವು ಹೇಳಿದ್ದು ಸರಿಯಾಗಿಯೇ ಇದೆ, ಅಂಗವಿಕಲರು ಬಡವರು ಹೌದು ಸರ್, ಆರೋಗ್ಯ ಸರಿ ಇಲ್ಲದವರು ಬಡವರು ಹೌದು, ಆದರೆ ನಮ್ಮ ಸಮಾಜದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿದ್ದಾರೆ, ಅವರನ್ನು ನೀವು ಮಾತ್ರ ಯಾಕೆ ಗುರುತಿಸಲಿಲ್ಲ ಅಂತ. ಆಶ್ಚರ್ಯ ಆಯಿತು. ನಾನು ತಿಳುವಳಿಕೆ ಇಲ್ಲ ಅಂತಲ್ಲ, ನನಗೆ ತಿಳುವಳಿಕೆ ಇತ್ತು. ಆದರೆ ಈ ತಾಯಿ ಕೊಟ್ಟ ತಿಳುವಳಿಕೆ ಅದಕ್ಕಿಂತ ಮಿಗಿಲಾದ್ದು. ಆಯಿತು ತಾಯಿ, ನೀವು ಹೇಳಿದರೆ ಮುಂದಿನ ಸಭೆಯಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದೆ. ಆ ತಾಯಿ ಹೇಳಿದ್ದಿಷ್ಟೇ, ಏನು ಸರ್, ಅಂಗವಿಕಲರು ಬಡವರು ಹೌದು, ಆರೋಗ್ಯ ಸರಿ ಇಲ್ಲದವರು ಬಡವರು ಹೌದು, ಆದರೆ ಈ ಸಮಾಜದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಬಡವರು ಯಾರು ಅಂತ ಕೇಳಿದರೆ ಬೇರೆ ಯಾರೂ ಅಲ್ಲ ಸರ್, ಸೋಂಬೇರಿಗಳು ಅಂತ ಹೇಳಿ. ಎಲ್ಲಿ ಸೋಮಾರಿತನ ಇರ್ತದ ಅಲ್ಲಿ ಬಡತನ ಇರ್ತದೆ, ಎಲ್ಲಿ ಸೋಮಾರಿತನ ಇರ್ತದೋ ಅಲ್ಲಿ ದುಶ್ಚಟವೂ ಇರ್ತದೆ. ನೆನಪಿಟ್ಕೊಳ್ಬೇಕು, ಅದು ಒಂದಕ್ಕೊಂದು ಅಂಟಿಕೊಳ್ಳುವಂಥದ್ದು. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ನಾಳೆ ಉದ್ಯೋಗ ಇಲ್ಲದೆ ನೀವು ಮನೆಯಲ್ಲೇ ಕೂತ್ರೆ ಮತ್ತೆ ನಿಮಗೆ ಸಂಘದೋಷ ಬರ್ತದೆ. ಮತ್ತೆ ನೀವು ಅಂಥವರೊಟ್ಟಿಗೆ ಸೇರಿಕೊಂಡಾಗ ಆ ದಾರಿ ಕಾಣುತ್ತದೆ, ಹಿಂದಿನ ದಾರಿ ಮತ್ತೆ ಕಾಣಬಹುದು. ಅದಕ್ಕಾಗಿ ಏನು ಮಾಡಬೇಕು ಮುಂದೆ? ನಾನು ಎಲ್ರಿಗೂ ವಿನಂತಿ ಮಾಡೋದಿಷ್ಟೇ, ನಿಮಗೆ 15 ದಿನದ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ರುಡ್ ಸೆಟ್ ಸಂಸ್ಥೆಯೊಟ್ಟಿಗೆ ಮತ್ತೆ ನಾವು ಮಾಡಲಿಕ್ಕಿದ್ದೇವೆ ಇಮಿಡಿಯೇಟಾಗಿ.
ಇಮಿಡಿಯೇಟಾಗಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ನನಗೆ ಉದ್ಯೋಗ ಇಲ್ಲ, ನನಗೆ ಆದಾಯ ಇಲ್ಲ, ನನಗೆ ಕೆಲಸ ಇಲ್ಲ ಅಂತ ನೀವು ಆಲೋಚನೆ ಮಾಡೋದು ಬೇಡ. ಯಾರೆಲ್ಲ ಇವತ್ತು ಆಸಕ್ತರಿದ್ದೀರಾ ಅವರೆಲ್ಲ ಒಂದು ವಾರದೊಳಗೆ ಮತ್ತೆ ನಿಮಗೆ ಇನ್ನೊಂದು ತರಬೇತಿ ಶಿಬಿರವನ್ನು ಆಯೋಜಿಸಿ ಸ್ವ ಉದ್ಯೋಗದ ಬಗ್ಗೆ ಅಥವಾ ನೀವು ಮಾಡ್ತಕ್ಕಂಥ ಕಸುಬಿನ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡ್ತಕ್ಕಂಥ ಕೆಲಸವನ್ನು ಸಮೇತ ಇಲ್ಲಿ ಸರ್ವೊಬ್ಬರು ನನಗೆ ಸಲಹೆ ಕೊಟ್ಟರು. ಮುಂದೆ ಅವರ ಫಾಲೋಅಪ್ ಏನು ಅಂತ. ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಧಾರವಾಡದಲ್ಲಿದ್ದಾಗ 500 ಮಂದಿ ತರಬೇತಿ ತಗೊಂಡ್ರು. 99% ಮಂದಿ ಅದನ್ನು ಅನುಷ್ಠಾನಕ್ಕೆ ತಂದರು. ಒಂದಿಬ್ಬರು ಕಾರಣಾಂತರದಿಂದ ಮಾಡಿಲ್ಲ ಬಿಟ್ಟರೆ ಬಾಕಿಯವರೆಲ್ಲ ಅದನ್ನು ಅನುಭವಿಸಿದ್ದಾರೆ ಅಂತ ಹೇಳ್ತಾ ಅಣ್ಣಂದಿರಿಗೆ ಕರೆ ಕೊಡ್ತೇನೆ. ನಮ್ಮ ಹತ್ರ ದುಡ್ಡು ಕೈಯಲ್ಲಿರುವುದು ಬೇಡ, ಅದು ಆಸ್ತಿ ಅಲ್ಲ. ನಮ್ಮ ಹತ್ರ ಭೂಮಿ ಇರೋದು ಬೇಡ, ಅದು ಆಸ್ತಿ ಅಲ್ಲ. ದೇವರು ಕೊಟ್ಟ ಆಸ್ತಿ ಇದೆ, ತಂದೆ ತಾಯಿ ಮೂಲಕ ಕೊಟ್ಟಿರ್ತಕ್ಕಂಥ ಆಸ್ತಿ ಇದೆ. ಇನ್ನೂ ನಮಗೆ ಬದುಕಲಿಕ್ಕೆ ಅವಕಾಶ ಇದೆ. ನಿಮ್ಗೆ ಏನು ದಾರಿ ತೋರಿಸಬೇಕಾ, ಮಾರ್ಗದರ್ಶನ ಮಾಡಬೇಕಾ ಅಥವಾ ತರಬೇತಿ ಕೊಡಬೇಕಾ ಅದನ್ನು ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವತಿಯಿಂದ ಮತ್ತು ನಮ್ಮ ಸಂಸ್ಥೆಯ ವತಿಯಿಂದ ಮುಂದಕ್ಕೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನು ನಿಮಗೆ ಉಲ್ಲೇಖ ಮಾಡ್ತಾ, ಇನ್ನೊಂದು ಕಡೆಯಿಂದ ಎಚ್ಚರಿಕೆ ಇರಬೇಕು. ತಾಯಂದಿರು ನೀವಲ್ಲ, ಇಲ್ಲೇ ಕೂತಿದ್ದೀರಾ, ಮನೆಯವರೆಲ್ಲ ಭಾರಿ ಸಂತೋಷದಿಂದ ಇದ್ದೀರಾ. ಆದರೆ ಮನೆಗೆ ಹೋದ ನಂತರ ಈ ಹಿಂದಿನ ಜೀವನವನ್ನು ನೆನಪಿಸುವುದು ಬೇಡ. ನೀವು ಹಾಗೆ ಇದ್ದವರು, ನೀವು ಹೀಗೆ ಇದ್ದವರು, ಹಾಗೆ ಮಾಡ್ತಿದ್ದೀರಿ, ಹೀಗೆ ಮಾಡ್ತಿದ್ದೀರಿ ಅಂತ ಹಂಗಿಸಲಿಕ್ಕೆ ಹೋದರೆ ನಿಮ್ಮ ತಟ್ಟೆಗೆ ನೀವೇ ಮಣ್ಣು ಹಾಕಿಕೊಳ್ತೀರ. ನೆನಪಿಟ್ಕೊಳ್ಳಿ. ಅವರ ಮುಗ್ಧ ಮನಸ್ಸು, ಈಗ ಅವರ ಮುಗ್ಧ ಮನಸ್ಸನ್ನು ಕೆಣಕಲಿಕ್ಕೆ ಹೋಗಬೇಡಿ. ಅವರು ಸರಿಯಾಗ್ತಾ ಇದ್ದಾರೆ. ಮುಗ್ಧ ಇವತ್ತು 7 ದಿವಸದ 8 ದಿವಸದ ಮಗು. ಅದು ಆ ಮಗುವನ್ನು ಆರೈಕೆ ಮಾತ್ರ ಅಲ್ಲ, ಪೋಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆ ಮನೆಯ ತಾಯಂದಿರಿಗಿದೆ. ಈ ಹಿಂದೆ ನೀವು ಅವರು ಏನೇ ತಪ್ಪು ಮಾಡಿರ್ಬೋದು, ಆದರೆ ಇವತ್ತು ಅದನ್ನು ತಿದ್ದಿಕೊಳ್ಳಿಕ್ಕೆ ಮಂಜುನಾಥ ಸ್ವಾಮಿ ಅವರಿಗೆ ಅನುಗ್ರಹಿಸಿದ್ದಾನೆ. ಈಗ ನಿಮ್ಮ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಅವರನ್ನು ನಿಮ್ಮೊಟ್ಟಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಮನೆಯಲ್ಲಿ ನೋಡಿಕೊಳ್ತಕ್ಕಂತಹ ದೊಡ್ಡ ಹೊಣೆಗಾರಿಕೆಯನ್ನು ತಾಯಂದಿರು ಮಾಡಿದರೆ ಖಂಡಿತ ಅವರ ಜೀವನ ಪಾವನ ಮಾತ್ರ ಅಲ್ಲ, ನಿಮ್ಮ ಜೀವನವೂ ಪಾವನ ಆಗುತ್ತೆ ಅಂತ ನಾನು ಸೂಚನೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ತಾಯಂದಿರು ಗಮನಿಸಿ. ಕೆಲವೊಮ್ಮೆ ನಮಗೆ ನಾಲಿಗೆಯನ್ನು ಹರಿಬಿಡ್ತೇವೆ ಮನೆಗೆ ಹೋದಾಗ. ಯಾರಾದರೂ ಬೇರೆಯವರು ಬಂದಾಗ ಏನು ಮಾತಾಡಲಿಕ್ಕೆ ಹೋಗಬೇಡಿ, ಅವ್ರ ಹತ್ರ ಅನಿಸಿಕೆ ಹೇಳಲಿಕ್ಕೆ ಹೋಗಬೇಡಿ. ಅವರು ಅಷ್ಟು ಕುಡಿತಿದ್ರು ಇಷ್ಟು ಕುಡಿತಿದ್ರು ಬಿಟ್ಟು ಬಿಡಿ. ಅದನ್ನು ಅವರು ಬಿಟ್ಟಿದ್ದಾರೆ, ಮತ್ತು ನಿಮ್ಮ ಬಾಯಲ್ಲಿ ಯಾಕೆ ಬರಬೇಕು? ನಿಮ್ಮ ಬಾಯಲ್ಲಿಯೂ ಬರಬಾರ್ದು. ಯಾರೊಟ್ಟಿಗೂ ಅನುಭವ ಹಂಚಿಕೊಳ್ಳಿಕ್ಕೆ ಇನ್ನೂ ಹೋಗೋದು ಬೇಡ. ಇಲ್ಲಿ ಅವರು ಅನುಭವ ಹಂಚಿಕೊಂಡ್ರು. ಈಗೇನು ಹೊಸ ಬದುಕು. ನಮ್ಮನ್ನು ಒಳ್ಳೇದು ಮಾಡುವವರು ಯಾರು ಅಂತ ಒಂದು ಪ್ರಶ್ನೆ ಇಬ್ಬರಿಗೂ, ನಮ್ಮ ಅಣ್ಣಂದಿರಿಗೂ ತಾಯಂದಿರಿಗೂ. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಬೇಕು. ನೆನಪಿಟ್ಕೊಳ್ಳಿ. ಸರ್ಕಾರ ಇದೆ, ಸಂಸ್ಥೆಗಳು ಬೇಕಾದಷ್ಟಿವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾತ್ರ ಅಲ್ಲ. ಆದರೆ ಎಷ್ಟು ಸಂಸ್ಥೆಗಳಿದ್ದರೂ ಸರ್ಕಾರ ಇದ್ದರೂ ನಾವು ಉದ್ಧಾರ ಆಗಬೇಕು ಅನ್ನುವ ಮನಸ್ಸನ್ನು ನಾವು ಮಾಡದೇ ಇದ್ದರೆ ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ಳಿ. ಈಗ ಅಣ್ಣಂದಿರು ಅಕ್ಕಂದಿರು ಯೋಚನೆ ಮಾಡಬೇಕಾದಿಷ್ಟೇ, ನಾನು ಹೇಗಿರಬೇಕು, ನನ್ನ ಆರೋಗ್ಯ ಹೇಗಿರಬೇಕು, ನನ್ನ ಮನೆ ಹೇಗಿರಬೇಕು, ನನ್ನ ಮಕ್ಕಳ ವಿದ್ಯಾಭ್ಯಾಸ ಹೇಗಿರಬೇಕು, ನನ್ನ ಜಮೀನಿದ್ದರೆ ಆ ಜಮೀನಿನಲ್ಲಿ ಏನು ಕೃಷಿ ಮಾಡಿ ಹೆಚ್ಚು ಆದಾಯ ತಗೊಳ್ಬೇಕು, ಒಂದು ವೇಳೆ ಕೃಷಿ ಇಲ್ಲದಿದ್ದರೆ ನಾನೇನು ಉದ್ಯೋಗ ಮಾಡಿ ಸಂಪಾದನೆ ಮಾಡಿಕೊಂಡು ನನ್ನ ಜೀವನಕ್ಕೆ ನಾನು ದಾರಿ ಕಂಡುಕೊಳ್ಳಬೇಕು ಅನ್ನುವಂತಹ ಚಿಂತನೆಯನ್ನು ಪ್ರತಿಯೊಬ್ಬ ನವಜೀವನ ಸಮಿತಿಯ ಸದಸ್ಯರು ಮಾಡಬೇಕಾಗಿದೆ. ದಾರಿ ದೂರ ಇದೆ, ಕ್ರಮಿಸಬೇಕೀಗ. ಜೀವನದ ದಾರಿ ಇನ್ನೂ 10, 20, 30, 40, 50, 60 ವರ್ಷ ಕ್ರಮಿಸಲಿಕ್ಕೆ ಅವಕಾಶ ಇದೆ. ಅಷ್ಟೊತ್ತು ಬದುಕಲಿಕ್ಕೆ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ನಮ್ಮದೇ ಆದಂಥ ಚಿಂತನೆಯನ್ನು ನಾವು ಮಾಡಿಕೊಂಡು ಮುಂದುವರಿಬೇಕು ಅಂತ ನಾನು ನಮ್ಮೆಲ್ಲ ಅಣ್ಣಂದಿರಿಗೆ ಕರೆ ಕೊಡ್ತೇನೆ. ಬೇರೆಯವರಿಗೆ ಮಾತಿಗೆ ಕಿವಿಗೊಡಬೇಡಿ. ಒಂದು ಸೂಚನೆ ಏನು ಅಂತ ಕೇಳಿದರೆ, ಮೆಹಂದಿ ಶಾಸ್ತ್ರ, ಡಿನ್ನರ್, ಬರ್ತ್ಡೇ ಪಾರ್ಟಿಗಳಿಂದ ದಯವಿಟ್ಟು ದೂರ ಇರಿ. ಕರೆದ್ರೂ ಹೋಗಬೇಡಿ. ಸದ್ಯದ ಮಟ್ಟಿಗೆ ಕರೆದ್ರೂ ಹೋಗಬೇಡಿ. ನಿಮ್ಮ ಮನಸ್ಸು ಸರಿ ಇರ್ತದೆ, ಆದರೆ ಅಲ್ಲಿಗೆ ಬಂದವರ ಮನಸ್ಸು ಸರಿ ಇರುವುದಿಲ್ಲ. ಗೊತ್ತಿರಲಿ. ಕುಂದಾಪುರದಲ್ಲಿ ನನಗೆ ಕಂಡುಕೊಂಡಾಗೆ ಒಂದು 20-25 ವರ್ಷದ ಹಿಂದೆ ಅವರು ಪಾರ್ಟಿಗೆ ಅಂತ ಹೋಗಿದ್ದರು. ಅವರು ಕುಡಿಯೋದಿಲ್ಲ ಅಂತ ಹೇಳಿದರು ನವಜೀವನ ಸಮಿತಿಯ ಸದಸ್ಯರು. ಹಾಗಾದರೆ ಪರವಾಗಿಲ್ಲ, ಎಳ್ನೀರು ಕುಡಿಯಿರಿ ಅಂತ ಎಳ್ನೀರು ಕೊಟ್ಟರು. ಅದಕ್ಕೆ ಹಾಕಿಕೊಟ್ರು.
ಅದಕ್ಕೆ ಹಾಕಿಕೊಟ್ರು. ಆನಂತರ ಆ ತಾಯಿ ಕಣ್ಣೀರು ಹಾಕ್ಕೊಂಡು ಮಾರನೇ ದಿನ ನಮ್ಮ ಆಫೀಸಿಗೆ ಕರ್ಕೊಂಡು ಬಂದರು. ಆದರೆ ಆವಾಗಲೇ ಕಾಲ ಮಿಂಚಿ ಹೋಗಿತ್ತು. ಇಂತಹ ದುಸ್ಥಿತಿಗೆ ನೀವು ಹೋಗಬೇಕಾದ ಅನಿವಾರ್ಯತೆ ಬರ್ತದೆ. ನೀವು ಹಾಳಾಗುವುದಲ್ಲ, ನಿಮ್ಮನ್ನು ಬೇರೊಬ್ಬರು ಹಾಳು ಮಾಡತಕ್ಕಂತಹ ಶಕುನಿಗಳು ನಿಮ್ಮೊಟ್ಟಿಗೆ ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ ಅಂತ ನಾನು ನಮ್ಮ ಇವತ್ತಿನ ನವಜೀವನ ಸಮಿತಿಯ ಸದಸ್ಯರಿಗೆ ಕರೆ ಕೊಡ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ಹೊಸ ಬದುಕು ದೇವರು ಯಾರು ನಾವು ನಿಮಿತ್ತ ಮಾತ್ರ. ನೋಡಿ, ಇಲ್ಲಿ ಕೂತಿದ್ದೇವಲ್ಲ, ನಾವು ನಿಮಿತ್ತ ಮಾತ್ರ. ಇಲ್ಲಿ ಸಂಕಲ್ಪ ಅನುಗ್ರಹ ಎರಡೂ ದೇವರದ್ದು. ಅದು ಸಿಕ್ಕಿದೆ ನಿಮಗೆ, ಅದು ಸಿಕ್ಕಿದೆ ಜೀವನದಲ್ಲಿ. ಇನ್ನೊಮ್ಮೆ ದೇವರು ನಿಮಗೆ ಅವಕಾಶ ಕೊಡೋದಿಲ್ಲ. ಇದು ಕೊನೆಯ ಅವಕಾಶ, ಇದು ಕೊನೆಯ ಅವಕಾಶ. ಆದ್ದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ನೀವೇ ಪುಣ್ಯವಂತರು, ಭಾಗ್ಯಶಾಲಿಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಒಂದು ಮಾತನ್ನು ಹೇಳಲೇಬೇಕು ನಾನಿಲ್ಲಿ. ನಮ್ಮಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ದಾರೆ ಸರ್, ನಮ್ಮಲ್ಲಿ ಬೇಕಾದಷ್ಟು ಶ್ರೀಮಂತಿಕೆಯೂ ಇದೆ. ಆದರೆ ಅದು ಇವತ್ತು ನಮಗೆ ಅಗತ್ಯ ಇಲ್ಲ. ನಮಗೆ ಇವತ್ತೇನು ಬೇಕಿತ್ತು, ಅದಕ್ಕಿಂತ ಮಿಗಿಲಾದ ಒಂದು ಶ್ರೀಮಂತಿಕೆ ನಮ್ಮ ಸಮಾಜಕ್ಕೆ ಬೇಕು. ಅದು ಯಾವುದು ಅಂತ ಕೇಳಿದರೆ ಅದು ಬೇರೆ ಯಾವುದೂ ಅಲ್ಲ, ಹೃದಯ ಶ್ರೀಮಂತಿಕೆ. ಶ್ರೀಮಂತರು ಶ್ರೀಮಂತಿಕೆಗಿಂತ ಮಿಗಿಲಾದ್ದು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಶ್ರೀಮಂತಿಕೆ ಮತ್ತು ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಶ್ರೀಮಂತರು ಬೇಕಾಗಿದೆ. ಬಹುಶಃ ಇವತ್ತು ನೀವು ವೇದಿಕೆಯಲ್ಲಿ ಕೂತವರ ಮುಖವನ್ನೊಮ್ಮೆ ನೋಡಿ, ಅವರಿಗೂ ನಿಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೆ ಅವರು ಅಲ್ಲಿ ಕೂತಿದ್ದಾರೆ, ನಿಮ್ಮ ಬಗ್ಗೆ ಕಾಳಜಿಯನ್ನು ತಗೊಂಡಿದ್ದಾರೆ, ನಿಮ್ಮ ಬಗ್ಗೆ ಹೊಸ ಬದುಕನ್ನು ರೂಪಿಸಲಿಕ್ಕೆ ಕೈಲಾದ ಸಹಾಯವನ್ನು ಮಾಡಿದ್ದಾರೆ. ಅವರ ಕೌಟುಂಬಿಕ ಸಮಸ್ಯೆಗಳನ್ನು ಬಿಟ್ಟು ಬಂದು ಇಲ್ಲಿ ಕೂತಿದ್ದಾರೆ. ಬಹುಶಃ ಅವರ ಹತ್ರ ಶ್ರೀಮಂತರು ಅಂತ ನಾನು ಹೇಳೋದಿಲ್ಲ. ಅವರಲ್ಲಿರುವಂಥದ್ದು ಎಲ್ರಿಗಿಂತ ಮಿಗಿಲಾದ ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಶ್ರೀಮಂತರು ಅಂತ ಹೇಳಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ಸಮಾಜಕ್ಕೆ ಬೇಕಾಗಿದೆ ಅಂತ, ಇದು ಇವತ್ತಿನ ಸಮಾಜಕ್ಕೆ ಬೇಕಾಗಿದೆ. ಅವರಲ್ಲಿ ಅಂತಹ ಶ್ರೀಮಂತಿಕೆ ಇದ್ದದ್ರಿಂದ ಇವತ್ತು 50-55 ಮಂದಿ ಶ್ವೇತ ವಸ್ತ್ರಧಾರಿಗಳಾಗಿ ಹಸನ್ಮುಖಿಗಳಾಗಿ ಖುಷಿಯಿಂದ ತಮ್ಮ ಸಂಸಾರದೊಂದಿಗೆ ಇಲ್ಲಿ ಮೆರೆಯಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರನ್ನು ಹೇಳದೆ ಎಲ್ಲ ಗಣ್ಯ ಮಹನೀಯರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂತಹ ಕೆಲಸ ಮಾಡಲಿಕ್ಕೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಸಮಾಜ ಸ್ವಾಸ್ಥ್ಯ ಸಮಾಜ ಆಗುವಂತಹ ಎಲ್ಲ ಪ್ರಯತ್ನ ಅವರಿಂದ ನೆರವೇರಿಸುವಂಥ ಕೆಲಸವನ್ನು ಭಗವಂತ ಮಂಜುನಾಥ ಸ್ವಾಮಿ ಮಾಡಿಸಲಿ ಅಂತ ನಾನು ಹಾರೈಸಿ ಹೆಚ್ಚು ಮಾತಾಡ್ತಾ ಇಲ್ಲ. ಕೌನ್ಸಿಲಿಂಗ್ಗೆ ಬರಬೇಕು ಅಂತ ಇದ್ದೆ, ಬರಲಿಕ್ಕೆ ಆಗಲಿಲ್ಲ. ಆದರೂ ಇವತ್ತು ಬಂದು ಇಷ್ಟು ಮಾತಾಡಿದ್ದೇನೆ. ನಾನು ನವಜೀವನ ಸಮಿತಿಯ ಸದಸ್ಯರ ಸಭೆಗಳಿಗೆ ಹತ್ತಿರದಲ್ಲೇ ಇರುವುದರಿಂದ ನಿಮ್ಮ ಈ ವಾರದಿಂದಲೇ ಸಭೆಯನ್ನು ನಮ್ಮ ಕಾರ್ಯಕರ್ತರು ಆರಂಭಿಸಿ ಅಚ್ಚುಕಟ್ಟಾಗಿ ಎಷ್ಟು 1757ನೇ ಮಧ್ಯವರ್ಜನ ಶಿಬಿರದ ನವಜೀವನ ಸಮಿತಿಗಳು ಮಾದರಿ ನವಜೀವನ ಸಮಿತಿಗಳಾಗಿ ರೂಪುಗೊಂಡಿವೆ ಅನ್ನುವಂಥ ಮಾತನ್ನು ಸಮಿತಿಯವರಿಂದ, ಊರಿನವರಿಂದ, ಪೂಜ್ಯರಿಂದ ನೀವು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾ ಒಂದು ಮಾತಾಡಲೇಬೇಕು. ಇವತ್ತು ನಮ್ಮ ಈ ಹಿಂದಿನ ನವಜೀವನ ಸಮಿತಿಯ ಸದಸ್ಯರು ಇಲ್ಲಿ ಬಂದು ಸೇವೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ರಾತ್ರಿ ಹಗಲು ದುಡಿದಿದ್ದಾರೆ ನಿಮಗಾಗಿ. ನೋಡಿ, ಅವರು ಬಿಟ್ಟು ಮತ್ತೊಬ್ಬರು ಬಿಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಒಂದಿಷ್ಟು ಮಂದಿಯನ್ನು ಬಿಡಿಸಿ ಇವತ್ತು ಈ ಶಿಬಿರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮನೆ ಮಠ ಸಂಸಾರ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಈ ಹಿಂದಿನ ನವಜೀವನ ಸಮಿತಿಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೊಂದು ಕಡೆಯಿಂದ ಈಗಾಗಲೇ ನಿಮ್ಮ ಬಾಯಿಂದಲೇ ಬಂತು, ನಮ್ಮ ಶಿಬಿರಾಧಿಕಾರಿಗಳು ಮತ್ತು ಮೇಡಮು ತಾಯಿ ಅಂತ ಹೇಳಿಬಿಟ್ರಿ. ಅವರ ಶ್ರಮ ಬಹುಶಃ ಅವರು ಅವರ ಮನೆಯಲ್ಲಿ ಮಾಡಿರಲಿಕ್ಕಿಲ್ಲ, ಅವರ ತಂದೆ ತಾಯಿಗೆ ಅಷ್ಟು ಸೇವೆ ಮಾಡಿರಲಿಕ್ಕಿಲ್ಲ, ನೆನಪಿಟ್ಕೊಳ್ಳಿ. ಆದರೆ ಇಲ್ಲಿ ನಿಮ್ಮ ಸೇವೆಯನ್ನು ಮಾಡಿದ್ದಾರೆ, ನಿಮ್ಮ ಎಂಜಲನ್ನು ಬಾಚಿದ್ದಾರೆ. ಗೊತ್ತಿರಲಿ ನಿಮಗೆ ಗೊತ್ತಿಲ್ಲ ಎಲ್ಲಿ ನೀವು ಗಲೀಜು ಮಾಡಿದ್ದೀರಾ, ಅದನ್ನು ಬಾಚುವ ಕೆಲಸ ಮಾಡಿದ್ದಾರೆ. ಕೈಯಾರೆ ತುತ್ತು ಕೊಟ್ಟಿರಬಹುದು. ಇಷ್ಟೆಲ್ಲ ಚಾಕ್ರಿ ಮಾಡಿದ್ದಕ್ಕೆ ನೀವು ಕೊಡಬೇಕಾದ್ದಿಷ್ಟೇ. ಗಣ್ಯರಿಗೂ ಕಾರ್ಯಕರ್ತರಿಗೂ ಭರವಸೆ ಕೊಡಬೇಕಾದ್ದೇನು ಅಂತ ಹೇಳಿದರೆ, ಇನ್ನು ಮುಂದೆ ಮದ್ಯಪಾನ ಅಥವಾ ಅಮಲು ಪದಾರ್ಥವನ್ನು ನನ್ನ ಜೀವನದಲ್ಲಿ ನಾನು ಸೇವಿಸುವುದಿಲ್ಲ ಅನ್ನುವಂತಹ ಮಾತನ್ನು ಕೊಡುವಂಥ ತಾಕತ್ತು ನಿಮಗಿದೆಯಾ?
ಉತ್ತರ ಕೊಡಿ. ಇದ್ರೆ ನಿಮ್ಮ ಚಪ್ಪಾಳೆ ಬರಲಿ, ಇಲ್ಲದಿದ್ರೆ ಬೇಡ. ಇದು ಮಂಜುನಾಥ ಸ್ವಾಮಿಗೆ ಕೇಳ್ತಾ ಇದೆ, ನೆನಪಿಟ್ಕೊಳ್ಬೇಕು. ಈ ಚಪ್ಪಾಳೆ ಮಂಜುನಾಥ ಸ್ವಾಮಿಗೆ ಕೇಳ್ತಾ ಇದೆ. ಆದ್ದರಿಂದ ನಾವು ಯಾರಿಗೆ ಮೋಸ ಮಾಡಿದರೂ ಸ್ವಾಮಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಕುಟುಂಬಕ್ಕೆ ದೈವಾನುಗ್ರಹ ಪ್ರಾಪ್ತಿಯಾಗಿದೆ. ಇನ್ನು ಮುಂದೆ ನಿಮ್ಮ ಒಳ್ಳೆಯ ದಿನ ಆರಂಭ ಆಗಿದೆ ಅಂತ ತಿಳ್ಕೊಂಡು ಮುಂದುವರಿಬೇಕು. ನೀವು ಒಳ್ಳೆಯದಾಗಬೇಕು. ಯಾರು ಇವತ್ತು ಬಯಸುವುದಿಲ್ಲ, ನೆನಪಿಟ್ಕೊಳ್ಳಿ. ನಿಮ್ಮ ದಾಯಾದಿಗಳು ಸಮೇತ ನೀವು ಒಳ್ಳೆಯದಾದರೆ ಕಾಲೆಳೆಯುತ್ತಾರೆ. ಅಂಥ ಸಂದರ್ಭದಲ್ಲಿ ಊರಿನ ಯಾರೋ ನಿಮಗೆ ಸಂಬಂಧ ಇಲ್ಲದಂತಹ ವ್ಯಕ್ತಿಗಳು ಇವತ್ತು ಸೇರಿಕೊಂಡು ನಿಮ್ಮನ್ನು ಬದುಕುವ ದಾರಿಗೆ ಒಂದು ವ್ಯವಸ್ಥೆ ಕಲ್ಪಿಸ್ತಾರೆ ಅಂತ ಹೇಳಿದರೆ ನೀವು ಅರ್ಥ ಮಾಡಿಕೊಳ್ಬೇಕು. ಇದರಲ್ಲಿ ನಿಮ್ಮ ಪುಣ್ಯ ಅಂತ ತಿಳ್ಕೊಂಡು ನೀವು ಮುಂದುವರಿಯಿರಿ. ನಿಮಗೆ ಒಳ್ಳೆಯದಾಗಲಿ ಅಂತ ಹರಸಿ, ನಮ್ಮೆಲ್ಲ ತಾಯಂದಿರ ಎಚ್ಚರಿಕೆಯಿಂದ ಅಣ್ಣಂದಿರನ್ನು 1 ವರ್ಷದ ತನಕ ನೋಡಿಕೊಳ್ಳಿ. ಮತ್ತು ನಿಮ್ಮನ್ನು ಅವರು ನೋಡಿಕೊಳ್ತಾರೆ. ಅಲ್ಲಿವರೆಗೆ ನಿಮಗೆ ಜವಾಬ್ದಾರಿ ಇದೆ ಅಂತ ನಾನು ಮತ್ತೊಮ್ಮೆ ಗುರುತಿಸಿಕೊಳ್ತಾ, ನಮ್ಮ ಕಾರ್ಯಕರ್ತರು ಯೋಜನಾಧಿಕಾರಿಗಳು ರಾತ್ರಿ ಹಗಲು ಶ್ರಮಪಟ್ಟಿದ್ದಾರೆ. ವಿಶೇಷವಾದ ಅಭಿನಂದನೆಗಳು ಎಲ್ಲರಿಗೂ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗ್ರಾಮ. ಉಳಿತಂತ ನಿಮಗೆ ಪ್ರಪ್ರಥಮವಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದಾನೆ. 1757ನೇಯ ಮಧ್ಯವರ್ಜನ ಶಿಬಿರದ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಬಾಹುಬಲಿ ಪ್ರಸಾದ್ರವರು, ಹಾಗೆ ಮೂಡಬಿದಿರೆಯ ಅರಮನೆಯ ಕುಲ್ದೀಪ್ರವರು, ಹಾಗೆ ದಿನೇಶ್ ಆನಡ್ಕರ್ ಅವರು, ಸುಭಾಷ್ ಚೌಟ್ರವರೇ, ಹಾಗೆ ಮೂಡಬಿದಿರೆಯ ಪುರಸಭಾ ಸದಸ್ಯರಾದಂಥ ಸುರೇಶ್ ಕೋಟ್ಯಾನ್ರೆ, MCS ಬ್ಯಾಂಕಿನ ಅಧ್ಯಕ್ಷರಾದಂಥ ಬಾಹುಬಲಿ ಪ್ರಸಾದ್ರವರೇ, ಯೋಜನೆಯ ಇತರ ಎಲ್ಲ ಅಧಿಕಾರಿಗಳೇ, ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಸುರೇಶ್ರವರೇ, ಜೋಸಿ ಮ್ಯಾನೇಜರ್ಸ್ರವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ಮೂಡಬಿದಿರೆಯಲ್ಲಿ ಇದು 4ನೇಯ ಶಿಬಿರ ಅಂತ. ದನಗೀರ್ತಿ ಬಲಿಪುರಿಗೆ ಎಲ್ಲ ಇಲ್ಲಿಯ ಶಿಬಿರ ಆಗುವಾಗ ಯಾವಾಗಲೂ ಕೂಡ ಅವರು ಇದರ ಜೊತೆ ಇದ್ದು ಒಳ್ಳೆಯ ಸಹಕಾರ ಕೊಡುವಂಥ ಒಬ್ಬ ಯೋಗ್ಯ ವ್ಯಕ್ತಿ ಅವರು. ಬಂಧುಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಧರ್ಮಸ್ಥಳ ಕ್ಷೇತ್ರ ಪುರಾತನ ಇತಿಹಾಸ ಇರುವಂಥ ಸುಮಾರು 800 ವರ್ಷಗಳ ಹಿಂದೆ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ. ಅಲ್ಲಿಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಪಟ್ಟಾಭಿಷೇಕ ಆಗಿ ಈಗ 54ನೇ ವರ್ಷ. ಅವರು ಪಟ್ಟಾಭಿಷೇಕ ಆದ ನಂತರ 4 ವರ್ಷದ ನಂತರ ಇಂಥ ಒಂದು ಸಮಾಜಮುಖಿ ಕೆಲಸಗಳನ್ನು ಅಂದಿನ ದಿವಸದಿಂದ ಇಂದಿನ ದಿವಸದವರೆಗೂ ಅವಿರತ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇವತ್ತು ನೆರೆದಂಥ ನಿಮಗೆಲ್ಲರಿಗೂ ಅಲ್ಲಿಯ ವಿಚಾರ ಏನು ಎಂಬುದು ಸ್ವಲ್ಪ ಆದರೂ ತಿಳಿದಿರಬೇಕು. ಅವರಿಗೇನು ಮನೆ ಇಲ್ವಾ, ಮಠ ಇಲ್ವಾ, ದೇವಸ್ಥಾನ ಇಲ್ವಾ, ಬೇಕಾದಂಥ ಸಂಸಾರ ಇಲ್ವಾ, ಅದನ್ನೆಲ್ಲ ಬಿಟ್ಟು ಸಮಾಜದ ಒಳಿತಿಗಾಗಿ 1757 ಶಿಬಿರಗಳನ್ನು ಈ ರೀತಿಯಲ್ಲಿ ಮಾಡುವ ಮುಖೇನ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಸುಮಾರು 60 ಲಕ್ಷಕ್ಕಿಂತಲೂ ಹೆಚ್ಚಿನ ಕುಟುಂಬದವರಿಗೆ ಸ್ವಾವಲಂಬಿ ಜೀವನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮಾಡಿದಂಥ ಕೆಲಸಗಳು, ಅಲ್ಲಿ ಮಾಡುವಂಥ ಎಲ್ಲ ದಾನ ಧರ್ಮಾದಿಗಳು, ಅದು ಅನ್ನದಾನ ಇರ್ಬೋದು, ಅಭಯದಾನ ಇರ್ಬೋದು, ವಸ್ತ್ರದಾನ ಇರ್ಬೋದು, ಆರೋಗ್ಯ ದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಎಲ್ಲವೂ ಕೂಡ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಇರಬೇಕು ಎಂಬ ಒಂದು ಮನದಿಚ್ಛೆಯ ಪ್ರಕಾರ ಪೂಜ್ಯ ಹೆಗ್ಗಡೆಯವರ ಸಾಧನೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಎಲ್ಲಿಯೂ ನೋಡಲಿಕ್ಕೆ ಸಿಗದೇ ಇರುವಂಥ ಒಂದು ಶ್ರೇಷ್ಠವಾದ ಪುಣ್ಯಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಅಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ಅದರ ಮುಖೇನ ನೀವು ಇವತ್ತು ಸುಮಾರು 50-55 ಜನ ಶಿಬಿರಾರ್ಥಿಗಳಾಗಿ 1757ನೇ ಶಿಬಿರದಲ್ಲಿ ಇವತ್ತು ಹೊಸ ಜೀವನವನ್ನು ಪಡೆದಿದ್ರಿ.
ಈಗಾಗಲೇ ಇದರಲ್ಲಿ ನಿಮ್ಮ ಶಿಬಿರಾರ್ಥಿಗಳಲ್ಲಿ ಓರ್ವ ಯುವಕ ಅವರ ಅನುಭವವನ್ನು ಹೇಳುವಾಗ ಈ ದಿನ ರಜತ್ ಅಂತ ಹೇಳುವವರು ನಿಜವಾಗಿ ಅವರ ಮಾತಾಡುವ ಶೈಲಿ ಮತ್ತು ಅವರು ಇಲ್ಲಿ ಬಂದು ವೇದಿಕೆಯಲ್ಲಿ ಮಾತಾಡೋದನ್ನು ನೋಡುವಾಗ ಯಾವುದೇ ಒಂದು ಕಾಲೇಜು ಅಥವಾ ಯೂನಿವರ್ಸಿಟಿಯ ಯುವಕನಲ್ಲಿಯೂ ಕೂಡ ಅಂಥ ಪ್ರತಿಭೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆ ಮಾತಾಡಿದ್ದಾರೆ. ಅದು ಇಂಥ ಒಂದು ಶಿಬಿರಾರ್ಥಿಯಾಗಿ ಸೇರಿದಂಥ ಯುವಕ ಇಷ್ಟೊಳ್ಳೆ ಪ್ರತಿಭೆ ಇದ್ದರೂ ಕೂಡ ಆ ಪ್ರತಿಭೆಗೆ ಹೊರಗೆ ಬರುವಂಥ ಒಂದು ಎಲ್ಲಿ ಅವಕಾಶ ಅವರಿಗೆ ಸಿಗಲಿಲ್ಲ. ಏನೋ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆಗೆ ಒಂದು ರೀತಿಯ ಅನೌಪಚಾರಿಕವಾದಂಥ ಸಂಬಂಧದಿಂದಾಗಿ ಏನೋ ಒಂದು ಕುಡಿತದ ಅಭ್ಯಾಸದ ಚಟವಾಗಿ ಇವತ್ತು ಪರಿವರ್ತನವಾಗಿ ಇಷ್ಟೊಳ್ಳೆಯ ಮಾತುಗಾರಿಕೆ ಬರಬೇಕಾದ್ರೆ ಈ ಶಿಬಿರದಲ್ಲಿ ಎಷ್ಟು ಯೋಗ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಒಂದು ಯುವಕನ ಮುಖಾಂತರ ನಾವು ನೋಡ್ಬೋದು. ಇದು ಇಂತಹ ಶಿಬಿರದಲ್ಲೇ ಶಿಬಿರಾರ್ಥಿ ಆಗಿದ್ದಂಥ ಭಾಸ್ಕರ್ ಅಂತ ನೋಡಿ ಅಲ್ಲಿ ಒಬ್ಬರು ಯುವಕ ಇದ್ದಾರೆ. ಅವರು ಕೂಡ ಮೂಡಬಿದಿರೆ ಶಿಬಿರದಲ್ಲಿ ಸಾಣೂರು ಶಿಬಿರದಲ್ಲಿ ಕೊಂಡೋಗಿ ಅವರನ್ನು ಸರಿ ಮಾಡಿ ತಂದ ನಂತರ ಇವತ್ತು ಈ ಶಿಬಿರದಲ್ಲಿ ಪ್ರಾರಂಭದಿಂದಲೂ ಇಲ್ಲೆಲ್ಲ ಇವರ ಜೊತೆಗೆ ಇರ್ತಾರೆ. ಇವತ್ತೊಂದು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೂಡ ಆಗಿದ್ದಾರೆ ಅವರು. ನೋಡಿ ಒಂದು ಯೋಗ್ಯತೆ ಅಂದರೆ ಹೇಗೆ ಬರ್ತದಂತ. ಇವತ್ತು ರಜತ್ ಅಂತ ಒಬ್ಬ ಯುವಕ ಬಂದು ಇಲ್ಲಿ ಮಾತಾಡೋದನ್ನು ನೋಡುವಾಗ ಇಲ್ಲಿ ಕುಳಿತಂಥ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಪ್ರತೀಕವಾಗಿ ಅವರೊಬ್ಬ ಮಾತಾಡಿದ್ದಾರೆ. ಇವತ್ತು ಎಲ್ಲರಿಗೂ ಕೂಡ ಅದೇ ರೀತಿ ಮಾತಾಡುವಂಥ ಒಂದು ಯೋಗ್ಯತೆ ಹಾಗೆ ಮಾನವೀಯತೆ ಎಲ್ಲ ರೀತಿಯ ಅವಕಾಶಗಳು ಸಾಧ್ಯತೆಗಳು ನಿಮ್ಮ ಎಲ್ಲರ ಹತ್ರವೂ ಇದೆ. ಆದರೆ ಏನಾಗಿದೆ ಅಂತ ನಿಮಗೆಲ್ಲ ನೆನಪಿರ್ಬೋದು. ಆದರೆ ಕಳೆದು ಹೋದ ದಿವಸಗಳನ್ನೆಲ್ಲ ನಾವು ಮರಿಬೇಕು. ಇವತ್ತಿನಿಂದ ಹೊಸ ಜೀವನ. ಈಗಾಗಲೇ ನಮ್ಮ ಯೋಜನಾಧಿಕಾರಿಗಳು ಭಾಳ ಉತ್ತಮ ರೀತಿಯಲ್ಲಿ ಮಾತುಗಳನ್ನು ಹೇಳಿದ್ದಾರೆ. ಯಾವ ರೀತಿ ನಾವು ಇರಬೇಕು ಅಂತ. ಇಲ್ಲಿಂದ ಹೋದ ನಂತರ ನಿಮಗೆ ಏನೆಲ್ಲ ನಿಮ್ಮ ಈ ಹಿಂದೆ ಜೊತೆಯಲ್ಲಿ ಇದ್ದವರು ನಿಮ್ಮನ್ನೇ ಒಂದು ಅಸ್ಪೃಶ್ಯತೆಯ ರೀತಿಯಲ್ಲಿ ನೋಡುವಂಥ ಸಂದರ್ಭ ಬರಲಿಕ್ಕೆ ಸಾಕು. ಕೆಲವೊಂದು ಮನೆಯಲ್ಲಿ ಮಾತೆಯರು ಇರ್ಬೋದು, ಸಹಧರ್ಮಿಣಿ ಇರ್ಬೋದು, ಅಥವಾ ಅಕ್ಕ ತಂಗಿಯಂದಿರು ಇರ್ಬೋದು, ಅಥವಾ ಯಾರೇ ಇರ್ಬೋದು ಸಂಬಂಧಿಕರು ಮನೆಯಲ್ಲಿ ಮುರಾಣಿ ಅಂಚಮಲ್ತಿತ್ತ ಇಂಚಾಯನ ಯಾವುದೇ ರೀತಿಯ ಮಾತುಗಳನ್ನು ಹೇಳಿದರೂ ಕೂಡ ನಾನು ಇವತ್ತು ಅಂತಹ ಯಾವುದೇ ಒಂದು ದುಶ್ಚಟದಲ್ಲಿ ಇಲ್ಲ. ಇವತ್ತು ನಾನು ಯೋಗ್ಯ ಮನುಷ್ಯನಾಗಿ ಬಂದಿದ್ದೇನೆ, ಒಳ್ಳೆಯ ಉತ್ತಮ ನಾಗರಿಕನಾಗಿ ಬಂದಿದ್ದೇನೆ. ಎಲ್ಲರ ಜೊತೆ ಸೇರುವಂಥ ಇನ್ನೂ ಇಂತಹ ಶಿಬಿರ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ನಾವು ಇವತ್ತು ಕೂತಂಥ ಈ ವೇದಿಕೆಯಲ್ಲಿ ನೀವು ಕೂತ್ಕೊಳ್ಳುವಂಥ ಯೋಗ್ಯತೆಯನ್ನೆಲ್ಲ ನೀವು ಪಡ್ಕೊಂಡು ಬರ್ತೀರಿ. ಇಂತಹ ಯೋಗ್ಯತೆ ಇರುವಾಗ ನಾವು ಮಾನವ ದೇವರು ಕೊಟ್ಟಂಥ ಇಂತಹ ಮನುಷ್ಯತ್ವವನ್ನು ಬಿಟ್ಟು ಯಾವುದೋ ಒಂದು ಆಮಿಷಕ್ಕೆ ನಮ್ಮ ಮನಸ್ಸನ್ನು ಕೊಂಡೋಗಿ ಆ ಮದ್ಯ ಇರ್ಬೋದು, ಅಮಲ ಪದಾರ್ಥ ಇರ್ಬೋದು, ಯಾವುದನ್ನೇ ನಾವು ಉಪಯೋಗಿಸಿದಂತಹ ಸಂದರ್ಭದಲ್ಲಿ ಇಷ್ಟು ದಿವಸದ ಏನು ಕಷ್ಟ ಯಾತನೆಯ ಕನಸಿನ ಸುಖದ ರೀತಿಯಲ್ಲಿ ಪಡೆದುಕೊಂಡಂಥ ಸುಖವನ್ನು ಇವತ್ತು ಒಮ್ಮೆಗೆ ನೀವು ಬಿಟ್ಟರೂ ಕೂಡ ಇವತ್ತಿನಿಂದ ನೀವು ಶಾಶ್ವತವಾದ ಸುಖದ ಅನುಭವವನ್ನು ಖಂಡಿತ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನೀವು ಇವತ್ತು ಹೊಸ ಒಂದು ಯೋಗ್ಯರಾಗಿ ಹೊಸ ಜನರಾಗಿ ಇವತ್ತು ಎಲ್ಲರ ಜೊತೆ ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಾಗಿ ನೀವು ಇವತ್ತು ಮೂಡಿ ಬಂದಿದ್ದೀರಿ. ಇದನ್ನು ಉಳಿಸಿಕೊಂಡು ಮುಂದಕ್ಕೆ ಕೊಂಡೋಗುವಂಥ ಒಂದು ಎಲ್ಲ ರೀತಿಯ ಯೋಗ್ಯತೆ ನಿಮ್ಮ ಕೈಯಲ್ಲೇ ಇರೋದು. ಇನ್ನೊಮ್ಮೆ ಪುನಃ ಇಂತಹ ಶಿಬಿರದಲ್ಲಿ ಸೇರಿಸಲಿಕ್ಕೆ ರಜತ್ರನ್ನು ಇನ್ನೇನು ಹೊಸ ಫಿಲ್ಮುಗಿಲ್ಲ ತಂಪೋಪಂದು ಪಂಡ್ಪಣ ಜನ ನನ್ನರು ತಿಕ್ಕೊಂಡು ಪಂಡ್ರೆ ಸಾಧ್ಯ ಇಜ್ಜಿ ಬಿಗ್ ಬಾಸ್ ಪಂಡ್ಪಣಂಜಿ ಪಿಕ್ಚರ್ ನಿಕ್ಲುತ್ತು ಒಂದು ಲೈತ ಉಲಾಯ್ಕೊಳೋದು ಸೇರ್ಸಾನಾಗ ಎಂಚ ಕೊಣಪೇರೆ ಅಲ್ಪಡ್ದೆಲ್ಲ ಕೆಲವರು ಬಲಿಪರೆ ತೂಪಿದ್ದಾರೆ. ಬಿಗ್ ಬಾಸ್ ಅವು ಭಾಳ ಕಲರ್ ಸಿನಿಮಾಡ ಬರೋದುಂಡು. ಮುರಾಣಿ ಅಲ್ಪಲ್ಲ ಒರಿಯಾನ ಬರ್ತದೆ. ಪಿಲಿತ ಉಗುರು ಪಣದಲ್ಲಿ ಪೊಲೀಸ್ ಬರ್ತದೆ, ಅರೆಸ್ಟ್ ಮಾಡ್ತಂದು ಪೋಯಿರಿ. ಪಿಲಿತ ಉಗುರು ಪಂಡ ನ್ಯಾಯಡು ಇತ್ತಿನ ಏಪಲ ಓಲ್ಲ ನಿಖಲೆಗೆ ಮರ್ಯಾದೆಗೆ ಓಲ್ಲ ಕಮ್ಮಿ ಆಪಸಿ ಇಜ್ಜಿಂದಣ್ಣ ಮಾತ್ರ ಅನ್ಯಾಯ ಮಲ್ತನ್ನ ಮಾತ್ರ ನಂಗೆ ಈ ದೇಶಡು
ಸ್ವಾವಲಂಬಿಲಾದ ಬದುಕೆರೆ ಮಸ್ತ್ ಹತ್ತಾರು ಅವಕಾಶలుಲ್ಲ ಯೋಗ್ಯ ರೀತಿದ ಸಮಾಜಲ ಉಂಡು ಏಪಲ ಪರ್ದೆ ಅಂಚಿತ್ತನಾಕುಲ ಒಟ್ಟಿಗೆ ಪೋದು ಬೈಯಡ್ದ ಎಂಚಿನ ಒಂಜಿ ಒಂತೆ ಪಡ್ತದ ಕೆಲಸದ ಬಚ್ಚೇಲು ಪೋವರೆಗೋಸ್ಕರ ಪಂಡದು ಒಂಜಿ ಚೂರು ದೇತೊಣ್ಣಿ ಬೊಕೊಂದು ಸರ್ತಿ ಒಂಚೂರು ತರಬೇನ ಅಂಡ ಪಣದು ಒಂಚೂರು ದೇತೊಣ್ಣಿ ಬೊಕೊಂದು ಸರ್ತಿ ಎಂಕವು ನಿದ್ರೆ ಬರ್ಪುಜಿಂದ ದೇತೊಣ್ಣಿ ಬೊಕೊಂದು ಸರ್ತಿ ನಿದ್ರೆ ಜಾಸ್ತಿ ಬರ್ಪುಣದು ಇಂಚನೆ ಐಕ್ಯ ಐತಮಿತ್ತು ಒಂಜಿ ಕಾರಣ ಅಲ್ಲ ನೆಕ್ ಮಾತೆಕ್ಲ ಕಾರಣ ಎಂಚಿನ ಗೊತ್ತನ ಮನಸ್ಸು ಒಂಜಿ ದೃಢ ಸಂಕಲ್ಪ ದೃಢತೆ ಇತ್ತನ ನನ್ನ ಖಂಡಿತ ಊಲ ಮುಟ್ಟಾಯ ಬಂಡ ಮುಟ್ಟಾರನ ಸಾಧ್ಯನೇ ಇಜ್ಜಿ ಏತೋ ಜನ ಪರ್ಪುಣಂಚಿತ್ತಿನ ಹಾಕಲ ಜನಕ್ಕುಲ್ ನಾಕುಲೆ ಯೋಗ್ಯ ವ್ಯಕ್ತಿಲ್ ನಾಕುಲು ಸಮಾಜೋಡು ಎಂಚ ಇಪ್ಪೇರು ಪಂಡ ಆಕಲು ಶರಾಬದ ಅಂಗಡಿ ದೀಪೇರೆ ಆಕಲು ಶರಾಬ್ ಪರ್ಪುಜೇರೆ ನಿಕ್ಲೆ ಉದಾಹರಣೆ ಒಂಜಿ ಪಂಡೋಡು ನನ್ನ ಏನು ಪಂಪ 107 ವರ್ಷ ಬರ್ತೀನಿ ಬದುಕಿನಂಚಿತ್ತಿನ ಶ್ರೇಷ್ಠ ವ್ಯಕ್ತಿ ಆನಂದ ಅಳುವೇರು ಪಂಡದಿತ್ತೇರು ನಿಕ್ಲೆ ಗೊತ್ತಿಪ್ಪರೆ ಅವ್ರು ನಿಕ್ಲ ಹಿರಿಯರ ನಾಲ್ಕು ಪುದರ್ ಕೇಂದ್ದಿಪ್ಪೇರು ಮುರಣಿ 1ನೇ ತಾರೀಕಿಗೆ ಯಾರು ಸ್ವರ್ಗಸ್ಥರಾಯರು ಈ ಇಡೀ ಕಟ್ಟಡನ ಕಟ್ಟರೆ ಕಾರಣಕರ್ತೆ ಆರನ ಮಗೆ ಡಾಕ್ಟರ್ ಮೋಹನ್ ಅಳ್ವೇರು ಆರು ಒರಿಯ ನೆಕ್ ಸುಮಾರು 8 ಲಕ್ಷ ರೂಪಾಯಿ ಕೈಡ್ದು ಪಾಡ್ದು ಇಂಚಿತ್ತಿನ ಒಂಜಿ ಭವನನ್ನು ಸಮಾಜೋಗ ಬಸ್ ಬೋಡದು ಈ ಕಟ್ಟಡನ ಕಟ್ಟದೇರು ಅಂಚಿತ್ತಿನ ಮೋಹನ್ ಅಳ್ವೇರ್ನ ಅಮ್ಮೇರು ಆನಂದ ಅಳ್ವೇರು ಒಂಜಿ ಸಂದರ್ಭಡು 75ನೇ ಇಸ್ವಿ 74 ಇಸ್ವಿ ಗಡಂಗ ಗುತ್ತಿಗೆ ಗುಂತುದಿತ್ತೇರಾರು ಕಾರ್ಲ ತಾಲೂಕ ಬೆದರನ್ನದನ್ನ ಆಂಡ ಆರು ಇನಿಬಿಟ್ಟಲ್ಲ ಆರು ಪಣದಿತ್ತೇರು ಒಂಜಿ ಚಮಚಲ ಆರು ಗಂಗಸಾರ ಪರ್ತಿಜೇರಿಗೆ ಬೀಡಿದರ ಬ್ರಾಂಚಿ ಮಲ್ತಿತ್ತೇರಾರು ಒಂಜಿಲ ಬೀಡಿ ಒಯ್ತಿದ್ದೇರು ಒಂದು ದಾಯ ನಿಕ್ಲೆ ಉದಾಹರಣೆ ಪಂಪ ಪಂಡ ಅವು ಅನಿವಾರ್ಯ ಪಂಡದು ಅನಿವಾರ್ಯ ದಾಲತ್ತೆ ಒಂದು ನಿಕ್ಲೆನೆ ದಾದ ಮಲ್ಪಣಿ ಪಂಡ ಇಂಚಿತ್ತಿನ ಒಂಜಿ ಕಂಠ ಕೊಡು ಸೇರ್ಸಾದು ನಿಕ್ಲೇನ ಪರ್ಪಾಣ ಒಂಜಿ ಚಟ ಮಲ್ಪದು ಹಾಕ್ಲೆಗೆ ಒಂಜಿ ಗಿರಾಕಿ ಮಲ್ಪಣ ಅಂಚಿತ್ತಿನ ಒಂಜಿ ವ್ಯವಸ್ಥೆ 5 ವಾರ ನಿಕ್ಲು ಮಲ್ತನ ಸಂಪಾದನೆಯನ್ನು ಯೋಗ್ಯ ರೀತಿ ಅವನು ಏತೇ ಅವಡು ಆ ಒರಿನೇನು ನಿಕ್ಲೆಗೆ ಜನ್ಮಕೋರ್ನ ಅಂಚಿತ್ತಿನ ಅಪ್ಪ ಎಮ್ಮೆಲ್ ನಾಕ್ಲೆಗೆ ನಿಖಲ್ನ ಕೈಪತ್ತದನ ಧರ್ಮಪತ್ನಿಗೆ ಅಂಚನೆ ನಿಖಲ್ನ ಜೋಕ್ಲೇನು ಅಂಚನೆ ನಿಖಲೆಗಿಲ ವಿದ್ಯಾಭ್ಯಾಸ ಕಲ್ಪಂದನ ಜವಣ ರೀತಿಯ ನಿಖಲೆಗಿಲ ಈ ಜೀವನನ ಎಡ್ಡೆ ರೀತಿಯಲ್ಲಿ ಸಾರ್ಥಕಲ್ಲಿ ರೀತಿಯಲ್ಲಿ ಪೋಪಣಲಕ್ಕೆ ಅಂಚಿತ್ತಿನ ಅವಕಾಶ ಸಮಾಜ ಬೋಡೆನಾತಿ ಪುನಗ ಖಂಡಿತವಾದಿಲ್ಲ ಇನಿತ ದಿನ ನಿಖಲು ಎಂಚಿನ ಮೂಲ ಒಂಜಿ ಪ್ರತಿಜ್ಞೆ ಮಲ್ತಾರ ಎಂಕಲ್ನ ಮಾತಿರ್ನ ಇದ್ರೆ ನನ್ನರ್ದು ಮಿತ್ತು ಯಾನು ಪರ್ಪುಜಿ ನನ್ನವರಿಗೆ ಪರ್ರೆಲ್ಲ ಪಣ್ಪುಜಿ ಬುಕರಿಗೆ ಪಣಿಯರಲ್ಲ ಪ್ರಚೋದನೆ ಕೊರ್ಪುಜಿ ಪಣ್ಪುಣನ್ನು ಆ ದೇವರಿಗೆ ಸರಿಯಾದ ನಿಖಲು ಪಣ್ಣಿ ನಡೆದಾರ ಖಂಡಿತವಾದಲ್ಲ ನಿಖಲು ನನ್ನದ ಜೀವನ ನಿಖಲ್ನ ಎಡ್ಡೆ ರೀತಿದೆ ಸಾರ್ಥಕ ಜೀವನ ಆವಾಡೆ ಶುಭ್ರವಾಯಿನ ಜೀವನ ಆವಾಡೆ ಅಂಚಾದ ಒವೇ ರೀತಿದ ದುಷ್ಟಟಲೆಗೆ ನಿಖಲ ಮನಸ್ಸು ಪೋವಂದೆ ಇಪ್ಪಡು ಪಣ್ಪಣ ಪಾತ್ರರನ್ನು ಆ ಮಂಜುನಾಥ ದೇವರನ್ನ ಅಂಚನೆ ಅಣ್ಣಪ್ಪ ದೇವರನ್ನೆಲ್ಲ ಈ ಅಂಚನೆ ಈ ನಮ್ಮ ಮೂಡಬಿದಿರೆ ಕ್ಷೇತ್ರದ ಕಾಳಿಕಾಂಬ ಹನುಮಂತ ದೇವರು ವೆಂಕಟರಮಣ ದೇವರು ಸೋಮನಾಥ ದೇವರನ್ನ ಪೂರ ಅನುಗ್ರಹ ನಿಖಲಿಗೆ ಇಪ್ಪಡು ಪಂಡದು ಎನ್ನ ರಡ್ಡು ಪಾತ್ರ ಮುಗಿಪ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮ ನನ್ನ ಆತ್ಮೀಯ ಮಿತ್ರರೇ, ಶ್ರೀಪತಿ ಭಟ್ರವರೇ, ಮೂಡಬಿದಿರೆ ಚೌಟರ ಮನೆಯ ಕುಲ್ದೀಪರವರೇ, ಸುಭಾಷ್ ಚಂದ್ರ ಚೌಟರವರೇ, ಬಲಿಪರೆ ಪುರಸಭಾ ಸದಸ್ಯರಾದ ನಾಗರಾಜ್ ಪೂಜಾರಿಯವರೇ, ಪ್ರಸಾದ್ ಕುಮಾರ್ ಅವರೇ, ಜೋಸಿ ಮ್ಯಾನೇಜರ್ಸ್ ಅವರೇ, ಸುರೇಶ್ ಕೋಟ್ಯಾನವರೇ, ಹಾಗೂ ಈಗ ತಾನೇ ಭಾಷಣ ಮಾಡಿದ ಶ್ರೀ ದುಗ್ಗೇಗೌಡ್ರೆ ಒಂದು ಮಾತು ಉಲ್ಲೇಖ ಮಾಡಿದರು. ದುಗ್ಗೇಗೌಡರು ಸುಮಾರು 38 ವರ್ಷಗಳಿಂದ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವೆ ಮಾಡ್ತೇನೆ ಅಂತ. ಬಹುಶಃ 2 ವರ್ಷ ಇದ್ದಾರೆ, 40 ವರ್ಷ ಪೂರೈಕೆ ಮಾಡಿದ ಒಂದು ಹಿರಿಯ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಬಹುಶಃ ಇವತ್ತು ಎಲ್ಲ ಈ ಬದಲಾವಣೆಗೆ ಅವರದ್ದು ಸಹ ಕೊಡುಗೆ ಇದೆ ಅಂತ ನೆನೆಸ್ತಾ ಇದ್ದೇನೆ. ನಮ್ಮ ಯೋಜನಾಧಿಕಾರಿಯವರೇ, ನೆರೆದಿರುವ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ಸುಮಾರು 50 ಜನಕ್ಕೆ ಮಿಕ್ಕಿ ಶಿಬಿರಾರ್ಥಿಗಳು ಮಧ್ಯವರ್ಜನ ಮುಕ್ತರಾಗಿದ್ದಾರೆ. ಭಾಳ ಸಂತೋಷದ ವಿಷಯ. ನಾನು ಒಂದು ಮಾತು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ನಮಗೆ ಸ್ವಲ್ಪ ಐಶ್ವರ್ಯ ಏನಾದರೂ ಕಡಿಮೆ ಆದರೆ, ಅದು ತೊಂದರೆ ಆದರೆ ನಾವು ಸ್ವಲ್ಪ ಕಳೆದುಕೊಳ್ಬೋದು. ಆದರೆ ನಮ್ಮ ಆರೋಗ್ಯವನ್ನು ಕಳೆದುಕೊಂಡ್ರೆ ಎಲ್ಲವನ್ನು ಕಳ್ಕೊಂಡಾಗಿ. ಬಹುಶಃ ಇವತ್ತೆಲ್ಲ ಶಿಬಿರಾರ್ಥಿಗಳಿಗೆ ಒಂದಲ್ಲ ಒಂದು ದುಶ್ಚಟದಿಂದ ಅದನ್ನು ಮುಕ್ತಗೊಳಿಸಲಿಕ್ಕೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾಯಿದೆ. ಇವತ್ತು ನೀವು ಧೈರ್ಯದಿಂದ ಹೇಳ್ಬೋದು ನಾವು ಮದ್ಯ ಮುಕ್ತ ಆಗಿದೆ ಅಂತ. ಮಹಾತ್ಮ ಗಾಂಧೀಜಿಯವರು
ಒಂದು ಘಟನೆಯನ್ನು ನೆನಪಿಸ್ಕೊಳ್ತಿದ್ದೇನೆ. ಮಹಾತ್ಮ ಗಾಂಧೀಜಿಯವರ ಮನೆಗೆ ಒಬ್ಬರು ಹುಡುಗನನ್ನು ಕರೆದುಕೊಂಡು ಬಂದಿರಂತೆ ತಾಯಿ. ನನ್ನ ಮಗ ನಿರಂತರವಾಗಿ ಸಕ್ಕರೆ ತಿಂತೇನೆ ಅಂತ, ಸಕ್ಕರೆ ತಿಂತಾನೆ, ಆದ ಕಾರಣ ಹೇಗಾದರೂ ಬಿಡಿಸಬೇಕು ಅಂತ ಮಹಾತ್ಮ ಗಾಂಧೀಜಿಯವರು 1 ವಾರ ಕಾಲಾವಕಾಶ ತಗೊಂಡ್ರಂತೆ. ಯಾಕಂದರೆ ಅವರು ಸಹ ನಿರಂತರವಾಗಿ ಸಕ್ಕರೆ ತಿನ್ನುವವರು. ಸಕ್ಕರೆ ಮುಕ್ತ ಆದ ನಂತರ ಬರಲಿಕ್ಕೆ ಹೇಳಿದ್ರಂತೆ ಮಗನ ಹತ್ರ. ಅವನಿಗೆ ಸಕ್ಕರೆ ಮುಕ್ತನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇವತ್ತು ಮಧ್ಯವರ್ಜನ ಶಿಬಿರಾರ್ಥಿಗಳು ಹೇಳ್ಬೋದು ಇತರರಿಗೆ ನಾವು ಕುಡಿಬಾರ್ದು ಅಂತ. ಆದರೆ ಇವತ್ತು ಧೈರ್ಯವಾಗಿ ಹೇಳ್ಬೋದು ಇತರರಿಗೆ ನೀವು ಸಹ ಕುಡಿಬಾರದು ಅಂತ. ಇಲ್ಲದೆ ನಿಮಗೆ ತಮಾಷೆ ಮಾಡಿ ನೀವು ಕುಡಿತೀರಿ, ನನಗೆ ಯಾಕೆ ನೀವು ಉಪದೇಶ ಮಾಡ್ತಾರಂತ. ಇವತ್ತು 50 ಜನರ ಒಂದು ಸಂಕಲ್ಪ ತಗೊಂಡ್ರೆ ಬಹುಶಃ ಇನ್ನೊಂದು 50 ಜನ ಅದರಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಉಂಟು. ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅದು ಧರ್ಮಸ್ಥಳದಿಂದ ಮಾತ್ರ ಸಾಧ್ಯ, ಪೂಜೆ ಕಾವಂದರ ಆಶೀರ್ವಾದದಿಂದ ಮಾತ್ರ ಅಲ್ಲ. ಭಾಳಷ್ಟು ಶಾಲೆಗಳಿರ್ಬೋದು, ಭಾಳಷ್ಟು ಕಂಪೆನಿಗಳಿರ್ಬೋದು, ಆದರೆ ಇಂತಹ ಒಂದು ಕಾರ್ಯಕ್ರಮವನ್ನು ಯಾರೂ ರೂಪಿಸುವುದಿಲ್ಲ. ಇವತ್ತು ನಮ್ಮ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕಂಪೆನಿಗಳಿಗೆ ದೊಡ್ಡ ದೊಡ್ಡ ಮೊತ್ತದ ಕಂಪೆನಿಗಳು ಇರ್ಬೋದು. ನಂಬರ್ ಒನ್ ಐಶ್ವರ್ಯ ಕಂಪೆನಿಗಳು, ರಿಲಯನ್ಸ್ ಇರ್ಬೋದು, ಅದಾನಿ ಗ್ರೂಪ್ ಇರ್ಬೋದು, ಅವರೆಲ್ಲ ನಂಬರ್ 1 ಪ್ರಪಂಚದಲ್ಲಿ ಇರ್ಬೋದು. ಆದರೆ ಈ ಕಾರ್ಯಕ್ರಮವನ್ನು ರೂಪಿಸುವುದು ಕೇವಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ, ಪೂಜೆ ಕಾವಂದರ ಆಶೀರ್ವಾದದಿಂದ ಮಾತ್ರ. ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳಬೇಕು, ತಮ್ಮ ಕಾಲಿನಲ್ಲಿ ತಾವು ನಿಲ್ಕೊಳ್ಬೇಕೆಂಬ ಒಂದು ಒಳ್ಳೆಯ ಒಂದು ದೃಢ ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ನಡೀತೇವೆ. ಮೂಡಬಿದಿರೆಯಲ್ಲಿ ಇವತ್ತು ಭಾಳ ಸಂತೋಷದಿಂದ ನಡೀತಾ ಉಂಟು. ಭಾಳಷ್ಟು ಕಾರ್ಯಕರ್ತರು, ವಿಶೇಷವಾಗಿ ಯೋಜನೆ ಎಲ್ಲ ಕಾರ್ಯಕರ್ತರು ಇದಕ್ಕೆ ಭಾಳಷ್ಟು ಶ್ರಮಿಸಿದ ಕಾರಣ ಈ ಒಂದು ಯೋಜನೆ ಭಾಳ ಯಶಸ್ವಿಯಾಗಿ ನಡೆದಿದೆ. ಇದನ್ನು ನಾನು ಒಂದೇ ಹೇಳೋದು, ನಮ್ಮ ಶಿಬಿರಾರ್ಥಿಗಳಿಗೆ ಭಾಳ ಚಿಕ್ಕ ವಯಸ್ಸಿನ ಮಕ್ಕಳಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ನಿಮ್ಮ ಮನೆಯಲ್ಲಿ ಮಕ್ಕಳಿರ್ಬೋದು, ಆದರೆ ವಿದ್ಯೆಗೆ ಹೆಚ್ಚು ಒತ್ತು ಕೊಡಬೇಕಾದ್ರೆ ಬಹುಶಃ ನೀವು ಮಧ್ಯವರ್ಜನ ಶಿಬಿರದ ಇಂತಹದ ಒಂದು ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ದುಶ್ಚಟಗಳನ್ನು ದೂರ ಮಾಡಿದರೆ ಮಾತ್ರ ನಿಮ್ಮ ಮಕ್ಕಳು ಪ್ರಪಂಚದಲ್ಲಿ ಅಥವಾ ದೇಶದಲ್ಲಿ ಒಳ್ಳೆಯ ರೀತಿಗೆ ತಲುಪಲಿಕ್ಕೆ ಸಾಧ್ಯ ಉಂಟು. ಬಹುಶಃ ನೀವು ದಿವಸಕ್ಕೆ 100 ರೂಪಾಯಿ ಈ ಮಧ್ಯವರ್ಜನಕ್ಕೆ ನೀವು ಖರ್ಚು ಮಾಡಿದ್ರೆ, ಬಹುಶಃ 100 ರೂಪಾಯಿ ನೀವು ಅದನ್ನು ಉಳಿತಾಯ ಮಾಡಿದ್ರೆ ತಿಂಗಳಿಗೆ 3,000 ಆಗ್ತದೆ, ವರ್ಷಕ್ಕೆ 36,000 ರೂಪಾಯಿ ಆಗ್ತದೆ, 10 ವರ್ಷಕ್ಕೆ 3,60,000 ಆಗ್ತದೆ. ಅದಕ್ಕೆ ಬಡ್ಡಿ ಸೇರಿ ಸುಮಾರು 10 ಲಕ್ಷ ಆಗ್ತದೆ. ಈ 100 ರೂಪಾಯಿನ ಇವತ್ತಿನಿಂದ ನೀವು ಒಂದು ದೃಢ ಸಂಕಲ್ಪ ತಗೊಳ್ಬೇಕು. ನಾವು ಯಾವತ್ತು ಇವತ್ತು ಕುಡಿಯುವುದಕ್ಕೆ ನಾವು ಎಷ್ಟು ಹಣವನ್ನು ಉಪಯೋಗಿಸ್ತೇವೆ ಅಥವಾ ವಿನಿಯೋಗಿಸ್ತೇವೆ ಅದನ್ನು ನಾವು ಇವತ್ತು ಸೇವಿಂಗ್ಸ್ ಮಾಡಬೇಕು, ಅದನ್ನು ಉಳಿತಾಯ ಮಾಡುವಂಥ ಒಂದು ದೃಢ ಸಂಕಲ್ಪ ಇಟ್ಟುಕೊಂಡಿದೆ. ಇದರ ಜೊತೆಯಲ್ಲಿ ತೆಗೆದುಕೊಳ್ಬೇಕಂತ ಹೇಳಿ ಇದಕ್ಕೆ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ನಾವು ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇದರ ವಿಜೇತರು ವೇದಿಕೆಗೆ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಸಂಗೀತ ಕುರ್ಚಿ, ಇದರಲ್ಲಿ ಪ್ರಥಮ ಬಹುಮಾನ ಯೋಗೀಶ್, ಈ ಬಹುಮಾನವನ್ನು. ದ್ವಿತೀಯ ಬಹುಮಾನ ವಿಜಯರಾಜ್, ತೃತೀಯ ಬಹುಮಾನ ಸುರೇಂದ್ರ. ಯೋಗೀಶ್ 33, ವಿಜಯರಾಜ್ 9, ಸುರೇಂದ್ರ 14 ನಂಬರ್. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಬಹುಶಃ ಚಿಕ್ಕದಿರುವಾಗ ಆಟ ಆಡಿರ್ಬೋದು, ಆಮೇಲೆ ಆಟ ಆಡಲಿಲ್ಲ ಅವರು, ಇಲ್ಲಿ ಬಂದು ಆಟವಾಡಿ ವಿಜೇತರಾಗಿದ್ದಾರೆ. ಅಭಿನಂದನೆಗಳು ಶ್ರೀಪತ್ ಭಟ್ ಸರ್ ಅವರಿಗೆ. ಹಾಗೆಯೇ ನದಿ ದಾಟುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮೋಹನ್, ಈ ಬಹುಮಾನವನ್ನು ಕುಲದೀಪ್ ಸರ್ ಅವರು ವಿತರಣೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ ಸರ್. ಮೋಹನ್ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಸುರೇಂದ್ರ 14 ನಂಬರ್. ತೃತೀಯ ಬಹುಮಾನ ಅನಂತಪ್ರಭು 17 ನಂಬರ್. ಸುರೇಂದ್ರ ಅವರು 2ನೇ ಬಾರಿ ವಿನ್ ಆಗಿದ್ದಾರೆ. ಆಮೇಲೆ ಬಸ್ ಸ್ಟ್ಯಾಂಡ್ ಬ್ಲಾಸ್ಟ್, ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನಿತಿನ್, ಈ ಬಹುಮಾನವನ್ನು ಪ್ರಾದೇಶಿಕ ನಿರ್ದೇಶಕರು ವಿತರಣೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ ಸರ್. ನಿತಿನ್ ಪ್ರಥಮ ಬಹುಮಾನ, ದ್ವಿತೀಯ ರವಿ, ತೃತೀಯ ನಾರಾಯಣ್. ಪ್ರಾದೇಶಿಕ ನಿರ್ದೇಶಕರು ವಿತರಣೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಅಲ್ಲ ಹಾಗೆಯೇ ಸುಭಾಷ್ ಚಂದ್ರ ಚೌಡ್ ಸರ್ ಅವರು ವಿತರಣೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಾರಾಯಣ್. ಆಮೇಲೆ ಚಾ ಮತ್ತು ಇಡ್ಲಿ, ತೃತೀಯ ಬಹುಮಾನ ಸುರೇಂದ್ರ 14. ವಂದನೆಗಳು ಹಾಗೂ ವಿತರಣೆ ಮಾಡಿದಂಥ ಎಲ್ಲ ಗಣ್ಯರು ಕೂಡ ವಂದನೆ ಬರಲಿ.
ಮೇಲ್ವಿಚಾರಕರು ಮಮತಾ, ಅನಿತಾ ಬಳ್ಳಾಲ್ ಬೊಕ್ಕ ಅಧ್ಯಕ್ಷರು ವೇದಿಕೆ ಬರಡು. ಪ್ರತಿ ಐತಾರ ವಾರದ ಸಭೆ ನಡಪೆರ ಉಂಡು. ಒಟ್ಟು 9 ಜನ ಈ ಒಂಜಿ ಸಮಿತಿಡುಲ್ಲೇರು. ಅಭಿನಂದನೆಲು ಚಪ್ಪಾಳೆ ಸ್ಟಾರ್ಟ್. ನೆಕ್ಸ್ಟ್ ಮೇಲ್ವಿಚಾರಕರು ವಿಠಲ್ ಅಲಂಗಾರು, ಮಮತಾ ಸೇವಾ ಪ್ರತಿನಿಧಿ ಪೋಷಕರು ವಿಠಲ್ ರಿತ್ತಿನ ಬರಡು. ಜೀವನ ಜ್ಯೋತಿ ನವಜೀವನ ಸಮಿತಿ ಮಮತಾ ಪೋಷಕರು, ವಿಜಯರಾಜ್ ಅಧ್ಯಕ್ಷರು. ಒಟ್ಟು 8 ಜನ ಸದಸ್ಯರು. ಪ್ರತಿ ಐತಾರ ಬೊಲ್ಪುಗು 9 ಗಂಟೆ 10 ಗಂಟೆ ಮುಟ್ಟ ಮೀಟಿಂಗ್. ಯೋಜನಾಧಿಕಾರಿಗಳೇ ದಾಖಲಾತಿ ಹಸ್ತಾಂತರ ಮಲ್ಪಡೊಂದು ಈ ಸಂದರ್ಭದ ವಿನಂತಿ. ಪುತ್ತಿಗೆ ಸುನಿತಾ ಶೆಟ್ಟಿ, ಪ್ರತಿಮಾ ವೇದಿಕೆ ಬರಡು. ಮೋಹನ್ ಗೌಡ ಬೇಗ ಬಲ್ಲೆ ಬೇಗ. 8 ಜನ ಸದಸ್ಯರನ್ನ ಪ್ರತಿ ಐತಾರ ಪುತ್ತಿಗೆ ವಲಯ ಕಚೇರಿ ವಾರದ ಸಭೆ 8 ಜನತ ನಡಪುಂಡು. ಅಧ್ಯಕ್ಷರು ಮೋಹನ್ ಗೌಡ. ಬೆಳವಾಯಿ ಯಶೋಧ, ಸವಿತಾ ಕೆ ಪೋಷಕರು ವೇದಿಕೆ ಬರಡು. ಅಧ್ಯಕ್ಷರು ಉಪಾಧ್ಯಕ್ಷರು ಸುಕೇಶ್ ವೇದಿಕೆ ಬರಡು. ಸುಕೇಶ್. ಬೆಳವಾಯಿ ಯಶೋಧ ಮೇಲ್ವಿಚಾರಕರು, ಪೋಷಕರು ಸವಿತಾ ಕೆ. ಸಂಪಿಗೆ ಪುಷ್ಪ ಮೇಲ್ವಿಚಾರಕರು, ಶಾರದಾ ಬೊಕ್ಕ ವಸಂತಿ ಇತ್ತೆರಡ ಬರಡು. ಸಂತೋಷ್ ಅಧ್ಯಕ್ಷರು. ಒಟ್ಟು 13 ಜನತ ಒಂಜಿ ನವಜೀವನ ಸಮಿತಿ ಸಂಪಿಗೆ ವಲಯಡ್ ಪಿಂಗಾರ ನವಜೀವನ ಸಮಿತಿ ವರ್ಣಬೆಟ್ಟು ಅಕ್ಲ ವೇದಿಕೆ ಬರಡು. ಪ್ರತಿ ಐತಾರ 9 ಗಂಟೆ 10 ಗಂಟೆ ಮುಟ್ಟ ವಾರದ ಸಭೆ. ಸಂಪಿಗೆ ಚಪ್ಪಾಳೆ ಸ್ಟಾರ್ಟ್. ಶಿವಲಕ್ಷ್ಮಿ ಮೇಲ್ವಿಚಾರಕರು, ಶಿರ್ತಾಡಿ ವಲಯ ಸುಶೀಲಾ ಪೋಷಕರು, ಅಧ್ಯಕ್ಷರು ಅಜಯ್ ವೇದಿಕೆ ಬರಡು. ದಾಖಲಾತಿನ ಪಡೆಯುವುದೊಂದು ವಿನಂತಿ. ಮಾತರೆಗಳೊಂಜಿ ಪ್ರಕಟಣೆ. 7ನೇ ತಾರೀಕು ಧರ್ಮಸ್ಥಳಡ್ ಶತದಿನೋತ್ಸವ ಕಾರ್ಯಕ್ರಮ ಬುಕ್ಕ ರಾಜ್ಯ ವೇದಿಕೆದ ಸಭೆ ನಡಪೆರ ಉಂಡು. ವೇಕ್ ಸರ್ ಪಂಡೇರು ಮೂಡುಬಿದ್ರಿದಕ್ಲೇನು ಎಲಂಜಿ ಲೆತೊಂದು ಬಲ್ಲೆ ಒಂಡದು ಅಂಚಾದ ಬಸ್ಸದ ವ್ಯವಸ್ಥೆಗೆ ಕಾವಂದೇರು 15,000 ನಿಕ್ಲೆಗೋಸ್ಕರ ದುಡ್ಡುಲ ಕಡಪುರ್ದು ಕೊಡ್ತೇರು. ಇಲ್ಲದಕ್ಲು ಬೊಕ್ಕ ನಿಕ್ಲು ಅಲ್ಪಲ ಇಂಚನೆ ಇನಿ ಇಂಚ ಕಂಡನೆ ಬಡಿದಿ ಅಪ್ಪೆ ಮಗೆ ಕುಲ್ದಾರ ಅಂಚನೆ ಕುಲ್ಯರ ಅಲ್ಪಲ ಧರ್ಮಸ್ಥಳಡ್ಲ ಎಲಂಜಿ 7 ತಾರೀಕಿಗೆ ಒಂದೇ ರೀತಿಡ್ ವೈಟ್ ಆ್ಯಂಡ್ ವೈಟ್ ಆದ ಬರಡು. ಬಸ್ಸದ ವ್ಯವಸ್ಥೆನ ಕೂಡ ಎಂಕ್ಲು ಮಲ್ಪೆರವಲ್ಲ. ಐಕೆ ಪೂರಕವಾದ ಎಲ್ಲ ಐತೆ ಶನಿವಾರ ಎಲ್ಲಂಜಿ ಐತಾರದ ಮೀಟಿಂಗ್ ಇತ್ತೆ ಉದ್ಘಾಟನೆ ಮಲ್ಪಡು. ಆ ಬಸ್ ಪೋನಾಗ ಇನ್ಸೂರೆನ್ಸ್ ಎಂಕ್ಲು ಮಲ್ಪ ಅವಲ ಉಚಿತವಾದ ಯೋಜನೆದ ಲೆಕ್ಕಡ ಇನ್ಸೂರೆನ್ಸ್ ಎಲ್ಲ ಮಲ್ಪುವ ಎಂಕ್ಲು ಪುದರ್ಲ ಕೊರಡು ನಿಕ್ಲು ಎಲ್ಲಂಜಿ ಪಟ್ಟಿ ಕೊರಡು 7 ತಾರೀಕಿಗೆ ಮಾತಿರ್ಲ ಧರ್ಮಸ್ಥಳಕ್ಕೆ ಬೊಲ್ಪುಗು ಬೇಗ 9 ಗಂಟೆ ಗಾಡಿಗೆ ಎತ್ತೋಡು. ಬುಕ್ಕ ನಮ್ಮ ವಲಯದ ಮೇಲ್ವಿಚಾರಕರ ಐತ ಪೂರಕವಾದ ವ್ಯವಸ್ಥೆ ಮಲ್ಪೆರು. ಬುಕ್ಕ ಜನಜಾಗೃತಿ ವೇದಿಕೆದ ರಾಜ್ಯಸಭೆ ಉಂಡು. ತಾಲೂಕು ಅಧ್ಯಕ್ಷರು ಬುಕ್ಕ ಜಿಲ್ಲಾ ಕಾಪ್ಟ್ ಮೆಂಬರ್ ನಕ್ಲ ಭಾಗವಹಿಸಿರುಲ್ಲೇರು ಆ ಕಾರ್ಯಕ್ರಮದ. ಬುಕ್ಕ ನಮ್ಮ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರ್ಲ ಆ ಕಾರ್ಯಕ್ರಮದ ಭಾಗವಹಿಸಿರುಲ್ಲೇರು. ಒಟ್ಟುಗು ನಮ್ಮ ಮಾತಾರ್ಲ ದೇವರನ ದರ್ಶನಲ ಮಲ್ಪೆರು ನಾನಿದ ಪೂರ್ತ ವ್ಯವಸ್ಥೆ ಧರ್ಮಸ್ಥಳ ನಂಗೆ ಒಟ್ಟು 60,000 ಪಾನಮುಕ್ತ ಸದಸ್ಯರು ಕುಟುಂಬ ಸಮೇತರಾದ ಸೇರ್ನೊಂಚು ಭಾರಿ ಮಲ್ಲ ಪೊರ್ಲುದ ಕಾರ್ಯಕ್ರಮ 7ನೇ ತಾರೀಕು ಡಿಸೆಂಬರ್ ನಡಪೆರುಂಡು. ಬುಕ್ಕ 17ನೇ ತಾರೀಕಿಗೆ ಒಂಜಿ ತಿಂಗಳ ಹಾಕೊಂಡು ಮುಲ್ಪ ನಮ್ಮ ಅಂಬೇಡ್ಕರ್ ಭವನಡ್ ಮಾಸಿಕ ಸಭೆಯನ್ನು ಎಂಕ್ಲು ಮಲ್ಪೆರವಲ್ಲ. ಐಕ್ ನಿಕ್ಲು ಬರೋಡು ನಿಕ್ಲನ ಇಲ್ಲದಕ್ಕಲ ಬರೋಡು ಬೊಲ್ಪುಗು 9 ಗಂಟೆಗೆ 17 ತಾರೀಕು ನೆಕ್ಸ್ಟ್ ತಿಂಗಳು ಆ ಕಾರ್ಯಕ್ರಮ ನಡಪನ ಐಕ್ಲ ನಿಕ್ಲು ಬರೋಡು ಒಂದು ವಿನಂತಿ ಮಲ್ತೊಂದು. ಸರ್ ಪಂಡ ಲೆಕ್ಕನೆ ಸ್ವ ಉದ್ಯೋಗ ಎಂಕ್ಲು ತರಬೇತಿನ ಮಲ್ಪ ಪ್ರಾರಂಭ ಒಂಜಿ 3 ದಿನದ ಮೂಲ ಹೆಚ್ಚಿನಕ್ಲು ಕೂಲಿ ಕಾರ್ಮಿಕರು ಇಪ್ಪನು ಅಂಚಾದ ಸ್ವ ಉದ್ಯೋಗಕ್ಕೆ ಖಂಡಿತವಾದ ನಿಕ್ಲು ಮಾತೇರ್ಲ ಬರೋಡು. ಎಂಕ್ಲೆಗೂ ಒಂಜಿ ಬ್ಯಾಚ್ ಮಲ್ಪಡನ್ನ 40 ಜನ ಬೋರ್ಡ್ ಹಾಕೊಂಡು ಉಡುಪಿಡಿ ಎಂಕ್ಲಿನ ಟ್ರೈನಿಂಗ್ ಸೆಂಟರ್ ಉಂಡು. ಪ್ರಾರಂಭಡ್ ನಿಕ್ಲೆಗೆ 3 ದಿನತ್ತ ಒಂಜಿ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿನ ಎಂಕ್ಲೆ ಕೊರ್ಪಾರವಲ್ಲ ಅಂಚಾದಿಪ್ಪನಾಗ ಡೇಟ್ ಎಂಕ್ಲು ನೆಕ್ಸ್ಟ್ ಎಂಕ್ಲು ಪನ್ಪ ಅನೌನ್ಸ್ ಮಲ್ಪ ಧರ್ಮಸ್ಥಳಕ್ಕೆ ಪೋದು ಬತ್ತಿ ಬುಕ್ಕ 3 ದಿನ ನಿಕ್ಲೆ ಪುರುಷೋತ್ತ ಮಲ್ತೊಂದು ಆ ತರಬೇತಿಗೆ ಸ್ವ ಉದ್ಯೋಗ ತರಬೇತಿಗೆ ಭಾಗವಹಿಸಲಿ ಐಟ್ ನಿಕ್ಲೆಗೆ ಒಂದು ಸರ್ಟಿಫಿಕೇಟ್ ಕೊಡಪ. ಈ ಸರ್ಟಿಫಿಕೇಟ್ ಇತ್ತಿಂದ ಧರ್ಮಸ್ಥಳದ ರಾಜ್ಯ ಜನಜಾಗೃತಿ ವೇದಿಕೆ ಇರೋದು ನಿಕ್ಲೆ ಎಂಚಿನಾನ್ಲ ಹೈನುಗಾರಿಕೆ ಅಥವಾ ಅಂಗಡಿ ವ್ಯಾಪಾರ ಹೂವಾನ್ಲ ಸ್ವ ಉದ್ಯೋಗ ಮಲ್ತದ 10,000 ರೂಪಾಯಿ ಅನುದಾನ ಫ್ರೀ ಕೊರ್ಪನಂಚಿನ ವ್ಯವಸ್ಥೆ ಎಂಕ್ಲ ಜನಜಾಗೃತಿ ವೇದಿಕೆ ಇರೋದು ಮಲ್ಪ ಇನ್ನು ನಿಕ್ಲು ಪೂರ ಸದ್ಬಳಕೆ ಮಲ್ಪೋಡು ಪಣೊಂದು ಸ್ವ ಉದ್ಯೋಗ ತರಬೇತಿಗೆ ಏರ್ಪುರ ಬರ್ಪರ ನಿಕ್ಲನ ಪುದರ್ನ ಎಲ್ಲಂಜಿ ಐತಾರ ಪೋಷಕರು ಬುಕ್ಕ ಮೇಲ್ವಿಚಾರಕರ ಎಂಕ್ಲೆ ಕೊರಡು ಒಂದು ವಿನಂತಿ ಮಲ್ತೊಂದು ದಾಖಲಾತಿ
ದಾಖಲಾತಿ ಹಸ್ತಾಂತರ ಮಲ್ಪರೆ ಅವಕಾಶ ಮಲ್ತುಕೊಂಡು ಒಂದಿಸದೆ ಎನ್ನರಡು ಪಾತ್ರ ಮುಕ್ತಾಯ ಮಲ್ತದ್ರು. ವೇದಿಕೆ ಇತ್ತಿನ ಮಾತಾ ಗಣ್ಯರೇ, ಗ್ರಾಮಾಭಿವೃದ್ಧಿ ಯೋಜನೆದ ಅಧಿಕಾರಿನಕ್ಲೆ ಬೊಕ್ಕ ಮೂಲ ಸೇರಿದನ ಶಿಬಿರಾರ್ಥಿಲೆ ಬೊಕ್ಕ ಶಿಬಿರಾರ್ಥಿನ ಅಕ್ಲೆನ ಇಲ್ಲದಕ್ಲೆ ಯಾನು ಹೆಚ್ಚಿದಲ್ಲ ಪಾತಿರುಜಿ ಶಿಬಿರಾರ್ಥಿಲೆಗ್ ದಾದ ಪನೋಡೊಂದು ಎನ್ನ ಇಚ್ಛೆ ಪಂಡಂದಾಂಡ ದುಂಬು ಎಂಚ ಇತ್ತೇರು ಪನ್ಪುನ ಬೊಡ್ಚಿ ನಾನು ಎಂಚ ಇಪ್ಪೋಡು ಪನ್ಪುನೈನ ದುಗ್ಗೇಗೌಡರು ಭಾರಿ ಪೊರ್ಲೋಡು ಪಂತೇರು ದುಗ್ಗೇಗೌಡರು ಪಂತನೈನ ನಿಕಲು ಮನಸ್ಸಡು ದೀ ಒಂದು ನಿಕ್ಲೆನ ಜೀವನಡು ಬದಲಾವಣೆ ಕೊನತರಂದಾಂಡ ನಿಕ್ಲೆ ಆ ರೀತಿದೆಲ್ಲ ಸಮಸ್ಯೆ ಖಂಡಿತ ಬರಂದದ್ದು ತೋಜುಂಡು ದಯಪಂಡ ಆರು ಎತೋ ಶಿಬಿರಲೆಗೆ ಪೋದು ಎತೋ ಜನತ ಶಿಬಿರ ಕಾರ್ಯಕ್ರಮದ ಅರ್ನ ಪಾತ್ರ ಪಂದು ಮಸ್ತ್ ಜನನ ಬದಲಾವಣೆ ಕನತದೇರು ಅಂಚಾದ ಆರು ಎಂಚಿನ ಪನ್ಪೇರು ಅವು ಆರ್ನ ಅನುಭವದ ಪಾತೆರ ಅವೇನ ನಿಕ್ಲು ಪೊರ್ಲುಡು ಪಾಲಿಸಾದ ನಿಕ್ಲ ಎಡ್ಡೆ ಜೀವನನ ನಡಪಡೊಂದು ದೇವರಡ ಕೇನೊಂದು ಹೊಸ ಜೀವನಗ ದೇವರ ನಿಕ್ಲೆಗೆ ಶಕ್ತಿ ಕೊರಡು ನನ್ನ ಬದಲಾವಣೆಲೇಕ ದೇವರ ಬುದ್ಧಿ ಕೊರಡು ನಿಕ್ಲೆಗೆ ದೇವರ ಎಡ್ಡೆ ಮಲ್ಪಡೊಂದು ದೇವರಡ ಪ್ರಾರ್ಥನೆ ಮಲ್ತೊಂದು ಕಾಮಂದಿರ್ನ ಎಂಚಿನ ಯೋಜನೆ ಉಂಡು ಆರು ಆ ಉದ್ದೇಶದ ಈ ಯೋಜನೆ ಮಲ್ದೇರು ಆ ಯೋಜನೆ ಒಂಜಿ ಫಲ ತಿಕ್ಕುಲೆಕ ನಿಕುಲು ಮಲ್ಪಡೊಂದು ನಿಕ್ಲೆಡ ಯಾನ ಕೇನೊಂದು ಎನ್ನ ರೆಡ್ ಪಾತ್ರ ಮುಗಿಪಾವೆ. ನಮಸ್ಕಾರ. ಅಭಿವೃದ್ಧಿ ಹೊಂದಿ ಅಂತ ಶುಭವನ್ನು ಹಾರೈಸಿದಂತಹ ಸಮಯದ ಅಭಾವ ಇರುವುದರಿಂದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರ ಒಂದೇ ಅಭಿಪ್ರಾಯದಿಂದ ಅವರೆಲ್ಲರೂ ಕೂಡ ಅಲ್ಲೇ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಕರಾದಂತಹ ಶ್ರೀಮತಿ ಮಮತಾ ಮೇಡಮ್ ಇವರು ನೆರವೇರಿಸಿಕೊಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥ ಮೂಡುಬಿದ್ರೆ ಹಾಗೂ ಅಲಂಗಾರ್ ಜನಜಾಗೃತಿ ವೇದಿಕೆಯ ವಲಯ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಗೌರವ ಸಲಹೆಗಾರರಾಗಿರುವಂತಹ ದಿನೇಶ ನಡ್ಕ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ ಸರ್. ಹಾಗೂ ಮೂಡುಬಿದಿರೆ ವಲಯದ ಜನಜಾಗೃತಿ ವೇದಿಕೆಯ ವಲಯ ಅಧ್ಯಕ್ಷರು ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಜೋಸಿ ಮಿನೇಜಸ್ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ ಸರ್. ಹಾಗೂ ಪುರಸಭೆಯ ಸದಸ್ಯರಾಗಿರುವಂಥ ಗೌರವಾನ್ವಿತ ಸುರೇಶ್ ಕೋಟ್ಯಾನ್ ಇವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ ಸರ್. ಹಾಗೂ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ನಾಗರಾಜ್ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ ಸರ್. ಹಾಗೂ ಶಿರ್ತಾಡಿ ವಲಯದ ಜನಜಾಗೃತಿ ವಲಯ ಅಧ್ಯಕ್ಷರಾಗಿರುವಂಥ ಲಕ್ಷ್ಮಣ ಸವರ್ಣ ಇವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ ಸರ್.
ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ತಾಲೂಕು ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರು ದಯಾನಂದ್ ಪೈ, ಇವರು ನಮಗೆ ಹಾಲಿನ ವ್ಯವಸ್ಥೆಯನ್ನು ಕೂಡ 7 ದಿನದವರೆಗೆ ಮಾಡಿಸಿಕೊಟ್ಟಿದ್ದಾರೆ. ಇವರು ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತೇನೆ ಸರ್. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕು ಅಂತಿದ್ರೆ ತಾಲೂಕಿನ ಯೋಜನಾಧಿಕಾರಿಗಳು ಸದಾ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಇದ್ರು. ನಮ್ಮ ತಾಲೂಕಿನ ಯೋಜನಾಧಿಕಾರಿಯಾದಂಥ ಸುನೀತಾ ನಾಯಕ್ ಮೇಡಮ್ ರವರಿಗೆ ಕೂಡ ಧನ್ಯವಾದವನ್ನು ಬಯಸ್ತೇನೆ ಸರ್. ಮೇಡಮ್ ಹಾಗೂ